ಸದಸ್ಯರಾಗಿರ್ತಕ್ಕಂಥ ಶ್ರೀ ಕೆ ಮೋನಪ್ಪ ಭಂಡಾರಿ, ನಿಕಟಪೂರ್ವ ವಿಧಾನ ಪರಿಷತ್ತಿನ ಸದಸ್ಯರು. ಅದೇ ರೀತಿ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಮಾಧವ ಮಾವೆ, ಉದ್ಯಮಿಗಳು, ನಿಕಟಪೂರ್ವ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಬಂಟ್ವಾಳ ತಾಲೂಕು ಪಂಚಾಯತ್ತು. ಅದೇ ರೀತಿ ಶ್ರೀ ಭಾಸ್ಕರ್ ರೈ, ಕಬಡ್ಡಿ ಆಟಗಾರರು, ಮಾಜಿ ನಾಯಕರು, ಭಾರತ ತಂಡವನ್ನ ಪ್ರತಿನಿಧಿಸಿದಂಥವರು. ಅದೇ ರೀತಿ ಶ್ರೀ ದುರ್ಗಾ ಪ್ರಸಾದ್ ಶೆಟ್ಟಿ, ಗಡಿ ಪ್ರಧಾನರು, ಶ್ರೀ ಬಲವಂಡಿ ಪಿಲಿಚಂಡಿ ಕ್ಷೇತ್ರ ಮಾಮಂತೂರು. ಅದೇ ರೀತಿಯಲ್ಲಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಸ್ಥಾಪಕಾಧ್ಯಕ್ಷರು, ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಮಂಗಳೂರು. ಅದೇ ರೀತಿ ಶ್ರೀ ವೇಣುಗೋಪಾಲ್, ಅಧ್ಯಕ್ಷರು, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ. ಅದೇ ರೀತಿ ಶ್ರೀ ಸದಾಶಿವ ಉಳ್ಳಾಲ್, ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಅದೇ ರೀತಿಯಲ್ಲಿ ಶ್ರೀ ಚಂದ್ರಹಾಸ್ ಅಡ್ಯಂತಾಯ, ಆಡಳಿತ ಮುಕ್ತೇಸರರು, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ, ಶ್ರೀ ನಿಶಾನ್ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷರು, ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ. ಅದೇ ರೀತಿ ಶ್ರೀ ಲಯನ್ ರಾಜೇಶ್ ಶೆಟ್ಟಿ, ಶಬರಿ ಕೇಟರರ್ಸ್ ಮಂಗಳೂರು. ಅದೇ ರೀತಿ ವಿಠ್ಠಲ ಕುಲಾಲ್, ಮಾಲಕರು, ವಿಕೆ ಫರ್ನಿಚರ್ಸ್, ಶ್ರೀ ಮಹೇಶ್ ಜೋಗಿ, ಅಧ್ಯಕ್ಷರು, ಹಿಂದುಳಿದ ವರ್ಗಗಳ ಮೋರ್ಚಾ ಬಿಜೆಪಿ. ಅದೇ ರೀತಿ ಜಗದೀಶ್ ಚಂದ್ರ, ಚೀಫ್ ಇಂಜಿನಿಯರ್ ಕೆಎಸ್ಆರ್ಟಿಸಿ ಬೆಂಗಳೂರು. ಅದೇ ರೀತಿ ಕೃಷ್ಣ ನಾಯಕ್, ಉದ್ಯಮಿಗಳು. ಅದೇ ರೀತಿ ವಿಶೇಷ ಅಭ್ಯಾಗತರಾಗಿ ನಮ್ಮ ಜೊತೆ ಇವತ್ತು ಇರಲಿಕ್ಕಿದ್ದಾರೆ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಗೌರವ ಸಲಹೆಗಾರರು, ಬ್ರಹ್ಮಕಲಶೋತ್ಸವ ಸಮಿತಿ. ಅದೇ ರೀತಿ ಶ್ರೀ ಅನಿಲ್ ದಾಸ್, ಪ್ರಧಾನ ಸಂಚಾಲಕರು, ಸ್ವಾಗತ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ. ಅದೇ ರೀತಿ ಶ್ರೀ ಕಮಲಾಕ್ಷ ಗಟ್ಟಿ, ಉಪಾಧ್ಯಕ್ಷರು, ಸೇವಾ ಸಮಿತಿ. ಅದೇ ರೀತಿ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ, ಗೌರವ ಸಲಹೆಗಾರರು, ಬ್ರಹ್ಮಕಲಶೋತ್ಸವ ಸಮಿತಿ. ಅದೇ ರೀತಿ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಾಗಿರ್ತಕ್ಕಂಥ ಶ್ರೀ ಎಜೆ ಶೇಖರ್. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಿನೇಶ್ ಕೆ ಅತ್ತಾವರ. ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಮಲಾಕ್ಷ ಗಟ್ಟಿ. ಅದೇ ರೀತಿಯಲ್ಲಿ ಗೌರವ ಸಲಹೆಗಾರರು, ಬ್ರಹ್ಮಕಲಶೋತ್ಸವ ಸಮಿತಿಯ ಶ್ರೀ ಶಿವಕೃಪಾ ಕುಂಜತೂರು. ಇವರುಗಳೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಇವತ್ತಿನ ಈ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಬಂಧುಗಳೇ. ಬಂದಿರುವಂತಹ ಎಲ್ಲ ಧಾರ್ಮಿಕ, ಸಾಂಸ್ಕೃತಿಕ, ಅದೇ ರೀತಿ ವಿವಿಧ ಕ್ಷೇತ್ರಗಳ ಮುಖಂಡರುಗಳ ಸಮಕ್ಷಮದಲ್ಲಿ ಇವತ್ತಿನ ಧಾರ್ಮಿಕ ಸಭೆ ನಡೆಯಲಿಕ್ಕಿದೆ. ವಿಶೇಷವಾಗಿ ಶತಶತಮಾನಗಳ ಇತಿಹಾಸವನ್ನ ಹೊಂದಿರುವಂತಹ ಕ್ಷೇತ್ರವಾಗಿದ್ದುಕೊಂಡು ತನ್ನದೇ ಆದ ರೀತಿಯಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ವೈದಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಕ್ಷೇತ್ರವಾಗಿರುವಂತಹ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ, ಉಮಾಪುರಿ ಕಾಪಿಕಾಡು, ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 4ನೇ ದಿನದ ಸಭಾ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಬಂಧುಗಳೇ. ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಹೇಳಿದರೆ ದೇವರ ಆಶೀರ್ವಾದ ಅತ್ಯಗತ್ಯ. ಬಂಧುಗಳೇ ಹೇಳ್ತಾರೆ, ಕಾರ್ಯ ನಮ್ಮದು, ಫಲ ದೇವರದ್ದು ಅಂತ ಹೇಳಿ. ಅಂತೆಯೇ ಇವತ್ತಿನ ಅದೇ ರೀತಿ ನಿರಂತರವಾಗಿ ಇಲ್ಲಿ ನಡೀತಾ ಇರುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಯಲಿ ಅನ್ನುವಂಥ ಸದಾಶಯದೊಂದಿಗೆ ಇದೀಗ ಪ್ರಾರ್ಥನೆಯ ಮುಖಾಂತರ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ದಿವಿತ್ ಜೆ ಪೂಜಾರಿ ಇವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲ್ ವಂದಿಪೆ ನಿನಗೆ ಗಣನಾಥ, ಆ ದೇವ ವಂದಿಪೆ ನಿನಗೆ ಗಣನಾಥ. ಮೊದಲ್ ವಂದಿಪೆ ನಿನಗೆ ಗಣನಾಥ, ಆ ದೇವ ವಂದಿಪೆ ನಿನಗೆ ಗಣನಾಥ. ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಮೊದಲೆಲ್ಲ 10 ಮನೆಗಳಿಗೆ ಒಂದು ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಜಗತ್ತಿನ ಅಷ್ಟೂ ದೇಶಗಳಿಗೆ ದೇಗುಲ ಯಾವುದು ಅಂತ ಕೇಳಿದರೆ ಅದು ನನ್ನ ದೇಶ ಭಾರತ ಅಂತ ಹೇಳ್ತಾರೆ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಢ್ಯಾಂ ಒಂದೇ ಭಾರತ ಮಾತರಂ. ಪುಣ್ಯಭೂಮಿ ಭಾರತ ಮಾತೆಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಬಂಧುಗಳೇ. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಹೋದರೂ ಕೂಡ
ಬೇರೆ ಬೇರೆ ಆಚಾರ ವಿಚಾರ ಭಾಷೆಗಳನ್ನಾಡುವ ಜನ ಹೊಂದಿರುವಂಥ ರಾಷ್ಟ್ರ ನನ್ನ ದೇಶ ಭಾರತ ಅಂತ ಹೇಳ್ತಾರೆ. ಅಂತಹ ಅದ್ಭುತ ದೇಶದಲ್ಲಿ ಸಂಸ್ಕೃತಿಗೆ ಸಾಂಸ್ಕೃತಿಕತೆಗೆ ಏನೂ ಕೊರತೆ ಇಲ್ಲ. ಅಂಥ ಅದ್ಭುತ ದೇಶದಲ್ಲಿ ಬಂದಿರುವಂಥ ಅತಿಥಿ ಗಣ್ಯರನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದು, ಪರಿಚಯ ಮಾಡಿಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇದೀಗ ಸ್ವಾಗತದ ಮುಖಾಂತರ ಬರಲಿಕ್ಕಿದ್ದಾರೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಕುಂಪಳ ಇವರು. ಗ್ರಾಮದ ಸೋಮನಾಥ ದೇವರನ್ನು ಅಂಚನೆ ಉಮಾಮಹೇಶ್ವರಿ ದೇವರನ್ನು ಶ್ರೀಕೃಷ್ಣ ಪರಮಾತ್ಮನ ಭಕ್ತಿಡು ಪ್ರಾರ್ಥನೆ ಮಲ್ತಂದು ಉಮಾಮಹೇಶ್ವರಿ ದೇವರನ್ನ ಈ ಒಂಜಿ ಬ್ರಹ್ಮಕಲಶೋತ್ಸವದ ಎಲ್ಲ ಬ್ರಹ್ಮಕಲಶೋತ್ಸವ ಐತ ದುಮುನಾನಿದ ಈ ಒಂಜಿ ಸಭಾ ಕಾರ್ಯಕ್ರಮದ ವೇದಿಕೆ ಪುನಂಚಿನ ಮಾತು ಆತ್ಮೀಯರೇ, ಉಮಾಮಹೇಶ್ವರಿ ದೇವರನ್ನ ಈ ಒಂಜಿ ಬ್ರಹ್ಮಕಲಶೋತ್ಸವ ಆವಡು ಪಂಡದು ಹೆಚ್ಚಿನ ಅಂಶ ಒಂಜಿ 2-3 ತಿಂಗಳಿಗೆ ದುಂಬು ಯೋಚನೆ ಮಲ್ತದು ಐದು ಪಕ್ಕ ಹೆಚ್ಚು ಕಡಿಮೆ ಒಂಜರ ತಿಂಗಳು ದಿಂಚ ನಿರಂತರವಾದ ಈ ಯಶಸ್ವಿ ಆವಡು ಪನ್ಪನ ಕಾರಣಕ್ಕೋಸ್ಕರ ಮಾತೆರ್ಲ ಬಾರಿ ಒಂಜೆ ಮನಸ್ಸುಡು ಈ ಕಾಪಿಕಾಡದ ಉಮಾಮಹೇಶ್ವರಿ ದೇವರನ್ನ ಬ್ರಹ್ಮಕಲಶೋತ್ಸವ ತಯಾರಿನ ಮಲ್ತದಿತ್ತೇರು. ಇಂಚಿತ್ತಿನ ಸಂದರ್ಭಡು ಮಾತೆರ್ನಲ ಒಂಜಿ ಸಾಕಾರ ತಿಕ್ಕೋಡು ಅತ್ಯಂತ ಅದ್ಭುತವಾದ ಬಾರಿ ಪೊರ್ಲುಡು ಒಂಜಿ ಧಾರ್ಮಿಕ ಲೇಸ್ ಬೊಕ್ಕ ಧಾರ್ಮಿಕ ಕಾರ್ಯಕ್ರಮ, ಧಾರ್ಮಿಕ ಚಿಂತನೆದ ಆಧಾರದ ಮಿತಿ ಈ ಕಾರ್ಯಕ್ರಮ ಆವಡು ಪನ್ಪನ ಕಲ್ಪನೆದಿ ಒಂದು ಈ ಒಂಜಿ ಕೆಲಸ ಕಾರ್ಯ ಆಯ್ನಂಚಿನ ಸಂದರ್ಭಡು ನಿಜವಾದ ಒಂಜಿ ಅರ್ಥಪೂರ್ಣವಾಯ್ನಂಚಿನ ಕಾರ್ಯಕ್ರಮ ಕರಿನ 1 ತಾರೀಕು ಇನಿ ಮುಟ್ಟ ಆತನಂದು ಪನಿಯರ ಅತ್ಯಂತ ಸಂತೋಷ ಆಪನು. ದಯಪಂಡ ಉಳ್ಳಾಲ ಬಾಗಡೆ ಹೆಚ್ಚಿನ ಅಂಶ ಈ ಮಹಾಭಾರತ ಬೊಕ್ಕ ರಾಮಾಯಣದ ನಮ್ಮ ಸೀನ್ಲೇನು ಪುರ ಟಿವಿಡು ಪುರ ತೂತ ನಮ್ಮ ಮೋನಪನ್ನ ಆಂಡ ಕಾಪಿ ಕಾಡು ಇನ್ನು ಎಂಚ ಆತನ ಪಂಡ ದೇವಭೂಮಿ ಓಲಾನ್ಲ ಉಂಡು ಒಂದು ಪಂಡ ಅವು ಕಾಪಿ ಕಾಡು ಉಂಡು ಒಂದು ಪನ್ಪುನ ರೀತಿಡು ಈ ಒಂಜಿ ಅದ್ಭುತವಾದ ಅಲಂಕಾರದ ಬತ್ತಿನ ಪ್ರತಿ ಒಂಜಿ ಕೆಲಸ ಆತನಂದು ಪನಿಯರೆ ನಾನು ಸಂತೋಷ ಪಡೆಪೆ. ಹೆಂಗೆ ನಿಜವಾದ ಬ್ರಹ್ಮಕಲಶೋತ್ಸವ ಸಮಿತಿದ ಈ ಒಂಜಿ ಜವಾಬ್ದಾರಿದ ಹಿನ್ನೆಲೆಡು ಭಾರಿ ಖುಷಿ ಆತನ ಬಂಡ ಇಡೀ ಊರದ ಸಂಘ ಸಂಸ್ಥೆದ ಆಂಜೋಲಾಡು ಪೊಂಜೋಲಾಡು ನಿಸ್ವಾರ್ಥವಾದ ಪ್ರತಿದಿನ ಯಾನುಲ್ಲೆ ಪನ್ಪುನ ರೀತಿಡು ಕೆಲಸ ಕಾರ್ಯ ಮಲ್ಪನೇನು ತುಂಡ ಹಿಂದೂ ಸಮಾಜ, ಹಿಂದೂ ಸಂಘಟನೆ, ಹಿಂದೂ ವಿಚಾರ, ಹಿಂದೂ ಸಂಸ್ಕೃತಿ ಏತ್ ಗಟ್ಟಿಯಾದ ಬೇರೂರದು ಪನ್ಪನೇನು ಈ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ತೋಜಾದು ಕೊರತೆ ಇರೋದು ಪನಿಯಾರೆ ಅನಿಚ್ಛಿಸುವೆ. ಎಲ್ಲದ ದಿನ ಬ್ರಹ್ಮಕಲಶೋತ್ಸವ ಎಲ್ಲ ದೇವರ ಬ್ರಹ್ಮಕಲಶೋತ್ಸವ ಆದ ಅತ್ಯಂತ ಸಂತೃಪ್ತಿಡು ಉಪ್ಪುನಂಚಿನ ಸಂದರ್ಭಡು ಇಡೀ ಊರದ ಜನಕ್ಕುಲ್ಲ ಅತ್ಯಂತ ಸಂತೃಪ್ತಿಡು ಉಪ್ಪೊಡುಗೆ ಹೆಂಗೆ ತೋಜುಂಡು ಎಲ್ಲದ ದಿನ ಇನಿತ ದಿನನೇ ಈ ಊರುಡುಪ್ಪುನಂಚಿನ ಪ್ರತಿ ಜನಕ್ಕುಲ್ಲ ಅತ್ಯಂತ ಸಂತೃಪ್ತಿಡು ಖುಷಿಟ್ಟು ಭಾರಿ ಖುಷಿ ನಲ್ತೊಂದು ತೆಲ್ತೊಂದು ಉಪ್ಪುನಂಚಿನ ವಾತಾವರಣ ಈ ದೇವರು ನಂಗೆ ಮಾತೆರೆಗಳ ಅನುಗ್ರಹ ಮಲ್ತದೆ ಇರೋದು ಪನಿಯರ ಎಲ್ಲ ಅದೇ ಖುಷಿಟ್ಟು ಪನಿಯರ ಇಚ್ಛಿಸುವೆನು. ದಯಪಂಡ ಪ್ರತಿ ವರಿಯನ ಮನಸ್ಸಿಡ್ಲ ಈ ಒಂಜಿ ಬ್ರಹ್ಮಕಲಶೋತ್ಸವದ ಬಗ್ಗೆ ತಾನು ಇಲ್ಲಲ್ಲಿ ಕಲಿದು ಯೋಚನೆ ಮಲ್ಪನ ಬದಲಿಗೆ ಈ ಕಾರ್ಯಕ್ರಮದ ಸಕ್ರಿಯವಾದ ಭಾಗವಹಿಸುವಂಚಿನ ಪ್ರಯತ್ನಲೇನು ಮಾತೆರ್ಲ ಮಲ್ದೇರು. ಪ್ರತಿ ಒಂಜಿ ಮನುಷ್ಯಗಳ ದೇವರನ್ನ ಅನುಗ್ರಹ ತಿಕ್ಕೊಡು ಪನ್ಪನ ಹಿನ್ನೆಲೆಡು ಈ ಒಂಜಿ ಕಾರ್ಯಕ್ರಮನ ಮಾತೆರ್ಲ ಸೇರ್ದು ಯಶಸ್ವಿ ಮಲ್ಪನ ಈ ಸಂದರ್ಭಡು ಈ ಕಾರ್ಯಕ್ರಮ ಈತ್ ಪುರ್ಲ ಅವಡಂದಾಂಡ ಅನೇಕ ಮಸ್ತ್ ದಾನಿ ನಕಲ್ನ ಪರವೃದ್ಧ ಜನಕಲ್ನ ಮಾತೆರ್ನಲ್ಲ ಭಾರಿ ಮಲ್ಲ ಸಹಕಾರಲ ಅದೇ ಅಗತ್ಯ. ಆ ರೀತಿದ ಸಹಕಾರನ ಕೊರಪುನಂಚಿನ ಪ್ರಯತ್ನಲೇನು ಪರವೂರು ಹೊಡೆದು ಬತ್ತಿನ ಇಡೀ ಊರದ ಮಾತ ಜನಕ್ಕುಲ್ಲ ಮಲ್ತದೇರಂತ ಪನ್ಪನೆಲ್ಲ ಈ ಸಂದರ್ಭ ಪನೆಯರು ಇಚ್ಛಿಸುವೆ. ಇನಿ ಸಭಾ ಕಾರ್ಯಕ್ರಮಕ್ಕೆ ದುಂಬ ನಂಚಿನ ಡ್ಯಾನ್ಸ್ ಒಂಚೂರು ಪೊರ್ತುಗು ಮೋನಪನ ಇರು ವೇದಿಕೆ ಪಿನಿ ಕುಲ್ದು ತೂತುನ ಈ ಜನ ಪೋಪುನ ಬರ್ಪಣೆಯನ್ನು ತುಂಡ ಇದು ಬಾರಿಮಲ್ಲ ಒಂಜಿ ಇತಿಹಾಸ ಪ್ರಸಿದ್ಧ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಬಾರಿಮಲ್ಲ ದೇವಸ್ಥಾನದ ಜಾಗಡ್ ಜನ ಪೋಯಿನ ಲೆಕ್ಕ ಪೋಪುನ ಬರ್ಪುನ ತೋಜಿನ ನೇನು ತುಂಡ ಜನಕ್ಕುಲು ಏತ್ ಆಸಕ್ತಿಡಿ ಈ ಒಂಜಿ ದೇವಸ್ಥಾನದ ಕಾರ್ಯಡ್ ಭಾಗವಹಿಸದಿರಂದು ನಂಗೆ ಅರ್ಥ ಆಪನು. ಎಂಗ್ಲಿ ಯಾಪಲ ಅನ್ನದಾನದ ವ್ಯವಸ್ಥೆನೇ ಅತ್ಯಂತ ಶ್ರೇಷ್ಠ ವ್ಯವಸ್ಥೆ ಅಂತ ಮಾತನ್ನ ಬಾಗಡ್ಲ ಪನ್ಪನು. ಹೊರೆ ಕಾಣಿಕೆ ಯಶಸ್ವಿ ಆನಂದ ಬಕ್ಕ ಪೂರ ಯಶಸ್ವಿ ಆನಂದೇ ಅರ್ಥ ಆಯ್ತಾ. ಆ ಹೊರೆ ಕಾಣಿಕೆ ಕಾರ್ಯಕ್ರಮ ಮುಲ್ಪ ಈ ಊರುಡು ಅತ್ಯಂತ ಯಶಸ್ವಿಯಾದ ಮಲ್ಪೆರೆಗ್ಲ ಐತೊಟ್ಟಿಗೆ ಈ ಅನ್ನದಾನದ ವ್ಯವಸ್ಥೆಲ್ಲ ಅತೇ ಅರ್ಥಪೂರ್ಣವಾದ ಬಾರಿ ಬತ್ತನಕ್ಲೆಗೆ ಪ್ರತಿ ಒರಿಯಾಗ್ಲಂದು ದೇವೇರ್ನ ಪ್ರಸಾದ ಪನ್ಪುನ ರೀತಿಡು ಲೆತ್ತದು ಬಾರಿ ಪೊರ್ಲುಡು ಮಾತೆರೆಗಳ ಕೊರ್ಪುನ ಕೆಲಸಲೆಲ್ಲ ಈ ಒಂಜಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಈ ಗಲಿಗೆ ಮುಟ್ಟ ಮಲ್ತದೇರೆಂದು ಪನಿ ಎಲ್ಲ ಇಚ್ಛಿಸುವೆ. ವಾಸ್ತ ಖುಷಿದಾದ ಬಂಡ ಒಂಜಿ ಸಾರ ಜನ ಅಂದು ಯೋಚನೆ ಮಂತನ ರಡ್ಡು ಸಾರ ಯೋಚನೆ ಮಂತನ ಮೂಜಿ ಸಾರ ಎಂಕ್ಲೆ ಕೆಲವು ಸರಿ ಆ ಅಡಿಗೆದ ಕೋನೆಡುಪ್ಪನ ಭಾಸ್ಕರ್ ಪನೊಂದಿತ್ತೇರು
ಎಂಕ್ಲು 3 ಸಾರ ಫಂಡ ಮಾರ್ರೆ ಅವಳು 5 ಸಾರ 6 ಸಾರ ಜನ ಬರ್ಪೇರು ಭಾರಿ ಖುಷಿ ಆಪುಂಡು ಎಂಕ್ಲೆಗ್ ಈತ್ ಜನ ಬತ್ತಂಡಲ್ಲ ಕಾರ್ಯಕರ್ತೆಯರ್ನ ಉತ್ಸಾಹ ಕಮ್ಮಿ ಆತಿಜಿ ಕಾಂಡಿಡ್ದು ಮಧ್ಯಾಹ್ನ ಮುಟ್ಟ ಒಂಜಿ ಪಾಲು ಬತ್ತಂಡ ಮಧ್ಯಾಹ್ನದ ಬಯ್ಯ ಮುಟ್ಟ ಒಂಜಿ ಪಾಲು ಬತ್ತಂಡ ಬಯ್ಯಾಡ್ದು ರಾತ್ರಿ ಮುಟ್ಟಲ್ಲ ಮುಗಿಣ ನನ ಮುಗಿಣ ಅಂತ ಪನ್ಪುನ ರೀತಿಡು ಈ ಒಂಜಿ ದೇವಸ್ಥಾನ ಕೆಲಸ ಮಲ್ತೊಂದುಲ್ಲೇರಂದು ಪನ್ಪುನ ಸಂತೋಷ ಅವು ಮಾತೆರೆಗಳ ಆದರ್ಶ ಅವಡು ಉಳ್ಳಾಲದ ಬಾಗಡ್ ನನ ದುಂಬಾಗ ಒಲ್ಪ ಬ್ರಹ್ಮಕಲಸ ಆಂಡಲ ಐತ ಪರಿಣತಿ ಐಟ್ ಭಾರಿ ಎಡ್ಡೆ ಕೆಲಸ ಮಲ್ತನಂಚಿನ ಒಂಜಿ ಅನುಭವ ಇತ್ತನಂಚಿನಕ್ಲು ಮೂಲ ಪೂರ ತಯಾರಾತಿರಂದು ಪನಿಯಲ್ಲ ನಾನು ಅತ್ಯಂತ ಸಂತೋಷ ಪಡೆಪೆ ಈ ಸಂದರ್ಭಡ್ ಈ ಒಂಜಿ ಹೊರೆ ಕಾಣಿಕೆ ಆದಪ್ಪು ಅದು ನಮ್ಮ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಆದಪ್ಪು ಅದು ನನ್ನ ಪ್ರತಿ ಸಂದರ್ಭಡ್ಲ ಏರಾಂಡಲ ಈಶ್ವರನ್ನೇ ನಮ್ಮ ಕಾಪಿಗಾಡದ ಈಶ್ವರನ್ನೇ ಮೆಚ್ಚಿದನಂಚಿನ ಒಂಜಿ ಏರಾಂಡಲ ಜನ ಇತ್ತು ನಾವು ಮೋನಪ್ಪ ಭಂಡಾರಿ ಇಂದು ಪನಿಯರ ಭಾರಿ ಖುಷಿ ಸಂತೋಷ ದಾಯಪಂಡ ಆರು ಯಾಪಲ ಒಂಥರ ಮನಸ್ಸು ಹಿಡಿತು ನೇನು ಟಕ್ಕ ಬಂದ್ಬಿಡ ಅರಣ್ಣ ಮೋನಪ್ಪನ್ನೇ ಫಂಡ ಆರಿಗೆ ಭಾರಿ ಆತ್ಮೀಯ ಒಂಜಿ ಪ್ರೀತಿದ ಜನ ಲೆಕ್ಕ ಆತೀರ ಆರೆ ಕುಡ್ಲದ ಬಾಗಡ್ ಹೊರೆ ಕಾಣಿಕೆನ ಅತ್ಯಂತ ಯಶಸ್ವಿ ಮಲ್ಪೆರೆಗೆ ಕುಡ್ಲದ ಬಾಗಡುಪ್ಪು ನಂಚಿ ನಾವು ಕಾಂಗ್ರೆಸ್ ಆದಪ್ಪು BJP ಆದಪ್ಪು ಆತನ ಕಮ್ಯುನಿಸ್ಟ್ ಆದಪ್ಪು ಪಾರ್ಟಿ ಆದಪ್ಪಡು ಅಗ್ಲೇನು ಪೂರೆಲ್ಲ ಒಟ್ಟು ಸೇರ್ಸಾದು ಹೊರೆ ಕಾಣಿಕೆ ಕುಡ್ಲಾಡ್ದು ಬರ್ಪನ ಮುಖಾಂತರ ಕುಡ್ಲ ಮಹಾನಗರ ಪಾಲಿಕೆಡೆ ಮಹಾನಗರದ ಜನಕ್ಲೆಗೆ ಉಮಾಮಹೇಶ್ವರಿ ಕಾಪಿಗಾಡ್ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕರೆಯೋಲೇನ ಇಲ್ಲಾಗ ಎತ್ತಾಯಿನಂಚಿನ ಮೋನಪನ್ನೇ ಇನಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸೋಡೊಂದು ಅರ್ಡ ವಿನಂತಿ ಮಲ್ತೊಂದು ಆರು ಎಂಕ್ಲ ಹಿರಿಯಾರು ಸಮಾಜಗಳ ಹಿರಿಯಾರು ಸಂಘಟನೆಗಳ ಹಿರಿಯಾರು ಧಾರ್ಮಿಕವಾದ ಕೆಲಸ ಕೊರನೊಂದಾಂಡ ಇನ ಅಕ್ಷರಸ ಭಾರಿ ಶ್ರದ್ಧ ಭಕ್ತಿಡು ಮಲ್ಪನಂಚಿನ ಒಂಜಿ ಮೋನಪನ್ನೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸೋಡೊಂದು ಪಂಡದು ಅದನ್ನು ಅತ್ಯಂತ ಪ್ರೀತಿ ಗೌರವಡು ದೇವಸ್ಥಾನದ ಪರವಾದ ಪ್ರೀತಿಡು ಸ್ವಾಗತ ಮಲ್ತೊಂದಿಲ್ಲ. ಸ್ವಾಗತವನ್ನು ನೀಡ್ತಾ ಇವರಿಗೆ ಅಂಕಿತ್ ಉಳ್ಳಾಲ್ ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ವಾಗತ ಸಮಿತಿಯ ಸಂಚಾಲಕರು ಶ್ರೀಯುತ ಅಂಕಿತ್ ಉಳ್ಳಾಲ್ ಇವರು ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀಯುತ ಮೋನಪ್ಪ ಭಂಡಾರಿ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಬಂಧುಗಳೇ, ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ಹಿರಿಯರು ಈ ಕಾರ್ಯಕ್ರಮ ನನ್ನವರಿ ಆತ್ಮೀಯ ಎಂಗ್ಲ ಮಾತನ್ನಲ ಆತ್ಮೀಯರೇ, ಗಾಣಿಗ ಸಮಾಜದ ಒಂಜಿ ಜಿಲ್ಲೆದ ಅವಿಭಜಿತ ಜಿಲ್ಲೆದ ಪ್ರಮುಖರಾದ ತಾಲೂಕು ಪಂಚಾಯತ್ ಸದಸ್ಯರಾದ ಬೇತೆ ಸಹಕಾರಿ ದುರಿಣೆ ಆದ ಧಾರ್ಮಿಕ ಕ್ಷೇತ್ರಡ್ ಭಾರಿ ಮಲ್ಲ ರೀತಿಡ್ ಬೆನೊಂದುಪ್ಪುನಂಚಿನ ಎಂಗ್ಲ ಮಾತನ್ನಲ ಅತ್ಯಂತ ಪ್ರೀತಿ ವಿಶ್ವಾಸದ ಈ ಕಾರ್ಯಕ್ರಮಗಳ ಭಾರಿ ಮಲ್ಲ ರೀತಿದ ಪ್ರೋತ್ಸಾಹ ಕೊರನ ಮುಖಾಂತರ ಈ ಒಂಜಿ ಉಮಾಮಹೇಶ್ವರಿ ದೇವಸ್ಥಾನದ ಪ್ರೀತಿ ದೀತನಂಚಿನ ಉಳ್ಳಾಲದ ಬಗ್ಗೆ ವಿಶೇಷವಾದ ಪ್ರೀತಿ ದೀತನಂಚಿನ ಸನ್ಮಾನ್ಯ ಮಾಧವ ಮಾವೆ ಬಂಟ್ವಾಳ ಬೇರು ವೇದಿಕೆಡುಲ್ಲೇರೆ ಆರಿನಿ ಈ ಒಂಜಿ ಮಾತ ಅತಿಥಿನಕ್ಲ ಒಟ್ಟಿಗೆ ಆರ್ಲ ಈ ಒಂಜಿ ದೀಪ ಪ್ರಜ್ವಲನೆ ಮಲ್ಪನ ಮುಖಾಂತರ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ರೆಲ್ಲೇರೆ ಸನ್ಮಾನ್ಯ ಮಾಧವ ಮಾವೆ ಬಂಟ್ವಾಳ ಬೇರೆ ನಮ್ಮ ಮಾತನ್ನೆಲ್ಲ ಪ್ರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡ್ತಾ ಇವರಿಗೆ ಭರತ್ ಉಳ್ಳಾಲ್ ಅನ್ನ ಸಂತರ್ಪಣೆಯ ಸಮಿತಿಯ ಅಧ್ಯಕ್ಷರು ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾಧವ ಮಾವೆ ಇವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ನನ್ನವರಿ ಎಂಕ್ಲ ಮಾತರ್ನಲ್ಲ ಆತ್ಮೀಯರೇ, ವಿಶೇಷವಾದ ವೈದ್ಯರಾದ ಕುಲಾಲ ಸಂಘದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಮುಖರಾದ ಭಾರತೀಯ ಜನತಾ ಪಾರ್ಟಿ ಬಕ್ಕ ಇಡೀ ಸಂಘಟನಾತ್ಮಕವಾದ ಬೇತೆ ಕ್ಷೇತ್ರಡ್ ಕಲಾ ವೇದಿಕೆ ಆದಪ್ಪು ಅತಂದ ಶೈಕ್ಷಣಿಕ ವೇದಿಕೆ ಆದಪ್ಪು ಅತಂದ ಸಾಮಾಜಿಕ ವೇದಿಕೆ ಆದಪ್ಪು ಪ್ರತಿ ಒಂಜೆಟ್ಲ ಭಾರಿ ಎಡ್ಡ ರೀತಿಯ ಕೆಲಸ ಮಲ್ಪನ ಒಟ್ಟಿಗೆ ಆರೆ ನಮ್ಮ ವೆನ್ಲಾಕ್ ಹಾಸ್ಪಿಟಲ್ದ ಒಟ್ಟು ಸರ್ಕಾರಿ ಆಸ್ಪತ್ರೆದ PRO ಆದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಆದ ವಿಶೇಷವಾದ ಈ ಭಾಗದ ನಂಗೆ ಮಾತ್ರೆಗಳ ಚಿರಪರಿಚಿತರಾದ ಸಾಮಾಜಿಕವಾದ ಕಳಕಳಿತನಂಚಿನ ಒಂಜಿ ಎಡ್ಡೆ ಡಾಕ್ಟ್ರು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಎಡ್ಡೆ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಈ ವೇದಿಕೆ ಡುಲೇರೆ ಅರೆ ನಮ್ಮ ಮಾತೇನಲ್ಲ ಬರೋದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ಪೆ. ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡಿದವರಿಗೆ ಶ್ರೀಮತಿ ದಮಯಂತಿಯವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಸ್ಥಾಪಕ ಅಧ್ಯಕ್ಷರು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಮಂಗಳೂರು ಇವರನ್ನು ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ನನ್ನವರಿ ಬಿನ್ನೇರೆ
ವಿಶೇಷವಾದ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟ ಮಲ್ಪವನ ಒಟ್ಟಿಗೆ ಕಬಡ್ಡಿ ಆಟಗಾರ ಆದ ಬ್ಯಾಂಕ್ ಅಧಿಕಾರಿ ಆದ ಸಾಮಾಜಿಕವಾದ ಧಾರ್ಮಿಕವಾದ ವಿಶೇಷವಾದ ಈ ಉಮಾಮಹೇಶ್ವರಿ ದೇವಸ್ಥಾನದ ಮಿತ್ತ ಅಪಾರವನಂಚಿನ ಪ್ರೀತಿ ಇತ್ತನಾರು ಸನ್ಮಾನ್ಯ ಭಾಸ್ಕರ್ ರೈಕುಲು ಈ ವೇದಿಕೆಡುಲ್ಲೇರು ಅನ್ನ ಈ ಒಂಜಿ ಪ್ರಾಯಡ್ಲ ಸಾರ್ವಜನಿಕವಾದ ಕ್ರೀಡಾಪಟುಲ ಬಗ್ಗೆ ವಿಶೇಷವಾಯಿನಂಚಿನ ಕಾಳಜಿ ಇತ್ತನಾರು ಸನ್ಮಾನ್ಯ ಭಾಸ್ಕರ್ ರೈಕುಲು ಅರೆಲ್ಲ ಈ ಊರದ ಬೊಕ್ಕ ದೇವಸ್ಥಾನದ ಪರದ ಅತ್ಯಂತ ಪ್ರೀತಿ ಗೌರವಡು ಸ್ವಾಗತ ಮಲ್ತೊಂದ್ಲೆ ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡ್ತಾ ಇವರಿಗೆ ಪ್ರೊಫೆಸರ್ ಹರೀಶ್ ಮೂಡಬಿದ್ರೆ ಸ್ವಾಗತ ಸಮಿತಿಯ ಅಧ್ಯಕ್ಷರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಂಚಾಲಕರು ಸ್ವಾಗತ ಸಮಿತಿ ಹಿರಿಯರಾಗಿರ್ತಕ್ಕಂಥ ಭಾಸ್ಕರ್ ರೈ ಭಾರತೀಯ ಕಬಡ್ಡಿ ತಂಡದ ಮಾಜಿ ನಾಯಕರು ಕೂಡ ಹೌದು. ಬಂಧುಗಳಿಗೆ ಜೋರಾದ ಚಪ್ಪಾಳೆ ಬರಲಿ ಹಿರಿಯರಿಗೆ. ಈ ಕಾರ್ಯಕ್ರಮಡ್ ನನೋರಿ ಎಂಕ್ಲ ಮಾತೆಲ್ಲ ಆತ್ಮೀಯರೇ ಪ್ರಾರಂಭದ ದಿನಗಳಂಚ ಈ ಬ್ರಹ್ಮಕಲೋತ್ಸವ ಎಡ್ಡೆ ಆವಡು ನಿಕ್ಲೊಟ್ಟಿಗೆ ಯಾನುಲ್ಲೆ ಪ್ರತಿ ಒಂಜಿ ಕಾರ್ಯಕ್ರಮಗಳ ಒಟ್ಟು ಹೆಚ್ಚಿನಂಶ ಉಳ್ಳಾಲ ಬಾಗಡಾವಡು ಕಾಸರಗೋಡು ಬಾಗಡಾವಡು ಪ್ರತಿ ಒಂಜಿ ಸಂದರ್ಭಡ್ಲ ಧಾರ್ಮಿಕ ಪ್ರವಚನದ ಒಟ್ಟಿಗೆ ಧಾರ್ಮಿಕ ಕೆಲಸಲೇನ ಅತ್ಯಂತ ಶ್ರದ್ಧಾ ಭಕ್ತಿಡ್ ಮಲ್ಪನಂಚಿನ ನಮ್ಮ ಮಾತಿನ ಅತ್ಯಂತ ಪ್ರೀತಿದ ಕೃಷ್ಣ ಶಿವಕೃಪ ಕುಂಜತ್ತೂರುಲೇರೆ ಅರಿನ ಅತ್ಯಂತ ಗೌರವಪೂರ್ವಕವಾದ ಈ ಸಂದರ್ಭದ ಸ್ವಾಗತ ಮಲ್ಪೆ. ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡ್ತೀವರಿಗೆ ಶಿವರಾಮ್ ಸುವರ್ಣ ಕಾರ್ಯಾಲಯ ನಿರ್ವಾಹಕರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಧಾರ್ಮಿಕ ಮುಖಂಡರು ಧಾರ್ಮಿಕ ಉಪನ್ಯಾಸವನ್ನು ಅನೇಕ ಕಡೆಗಳಲ್ಲಿ ಮಾಡುವಂಥ ಶ್ರೀಯುತ ಶಿವಕೃಪ ಕುಂಜತ್ತೂರು ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮಡ್ ನನೋರಿ ನಮ್ಮ ಮಾತಿನಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆದ ಉಡುಪಿ ಜಿಲ್ಲೆದ ಹಿರಿಯರಾದ ನಮ್ಮ ಬಲಮುಂಡಿ ದೇವಸ್ಥಾನದ ಗಡಿ ಪ್ರಧಾನರಾದ ಧಾರ್ಮಿಕವಾದ ಸಾಮಾಜಿಕವಾದ ನಂಗೆ ಮಾತ್ರೆಗಳ ಅತ್ಯಂತ ಪ್ರೀತಿದ ಮಾರ್ಗದರ್ಶನ ಮಲ್ಪನಂಚಿನ ಸನ್ಮಾನ್ಯ ದುರ್ಗಾದಾಸ್ ಶೆಟ್ರು ಈ ವೇದಿಕೆಡುಲೇರೆ ಅರೆ ನಮ್ಮ ಮಾತಿನಲ್ಲ ಪ್ರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ಪೆ. ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡ್ತಾ ಇವರಿಗೆ ಸತೀಶ್ ದೀಪಂ ಅನ್ನ ಸಂತರ್ಪಣಾ ಸಮಿತಿಯ ಸಂಚಾಲಕರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ನನೋರಿ ಆತ್ಮೀಯ ಮಿತ್ರರೆಲ್ಲ ಲಯನ್ ಅನಿಲ್ ದಾಸ್ ಎರುಲೇರು ಆರು ಕಾಪಿ ಕಾಡ್ದ ಆರ ಅಂಡಲ ಕಾಪಿ ಕಾಡ್ದ ಈ ಊರುಡು ಪುಟ್ಟುದು ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡೆ ಆತಂದ ರಾಜ್ಯಡ್ ಬೇತೆ ಬೇತೆ ಉದ್ಯೋಗ ಸೃಷ್ಟಿ ಮಲ್ಪನಂಚಿನ ಕೆಲವಾರು ಜವನರಿಗೆ ಉದ್ಯೋಗ ಯುವತಿಯರಿಗೆ ಉದ್ಯೋಗ ಕೊರ್ಪನ ಮುಖಾಂತರ ಸಾರ್ವಜನಿಕ ಜೀವನ ಮಸ್ತ್ ಬೆನ್ನೊಂದುಪ್ಪನಂಚಿನ ವಿಶೇಷವಾದ ಕರ್ನಾಟಕ ರಕ್ಷಣಾ ವೇದಿಕೆ ಅತಂದಾಂಡ ನಮ್ಮ ಕುಲಾಲ್ ಸಂಘಗೆ ಸಂಬಂಧಪಟ್ಟಂಚಿನ ಸಂಘಟನೆದ ನೇತೃತ್ವವನ್ನು ವಹಿಸುವ ಮುಖಾಂತರ ಇಂಚಿಪ್ಪೋಗು ಕುಲಾಲ್ ಸಂಘದ ಕಾರ್ಯಕ್ರಮನ ನಮ್ಮ ಟೌನ್ ಹಾಲ್ಡ್ ಅತ್ಯಂತ ಯಶಸ್ವಿಯಾದ ಕರ್ನಾಟಕ ರಾಜ್ಯದ ಒಂದು ಗುರುತಿಸಿನ ರೀತಿಯ ಬಾರಿ ಪೊರ್ಲುದ ಕಾರ್ಯಕ್ರಮ ಮಲ್ತನಂಚಿನ ಸನ್ಮಾನ್ಯ ಅನಿಲ್ ದಾಸ್ ಈ ಸಂದರ್ಭ ನಮ್ಮ ಒಟ್ಟಿಗೆ ವೇದಿಕೆ ಅದನ್ನು ಮಾತನಾಡಲು ಪರವಾದ ಅತ್ಯಂತ ಪ್ರೀತಿಡೆ ಸ್ವಾಗತ ಮಲ್ತೊಂದುಲ್ಲೆ. ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡುತ್ತೇವೆ. ಪೃಥ್ವಿರಾಜ್ ಭಂಡಾರಿ ಅವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಅನಿಲ್ ದಾಸ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಡ್ ನನೋರಿಯನ್ನ ಆತ್ಮೀಯ ಮಾರ್ಗದರ್ಶಕರ್ಲ ದೇರ್ಲಗಟ್ಟೆ ಅಯ್ಯಪ್ಪ ದೇವಸ್ಥಾನದ ಅಧ್ಯಕ್ಷರ್ಲ ಈ ಬಾಗಡೆ ಏತ್ ಹೊರೆ ಕಾಣಿಕೆದ ದಿಬ್ಬನಲು ನಮ್ಮ ಉಳ್ಳಾಲ ಬಾಗಡ್ದು ಕಟೀಲ್ಗಾದಪ್ಪು ಪೊಳಲಿಗಾದಪ್ಪು ಆತನ ಕದ್ರಿಗಾದಪ್ಪು ಆತನಂಡ ಉಡುಪಿಗಾದಪ್ಪು ಆತನಂಡ ಈ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದ ಹೊರೆ ಕಾಣಿಕೆಗೆ ಪೋಯಿನ ಸರಿ ಬ್ರಹ್ಮಕಲೋತ್ಸವ ಸಂದರ್ಭಡ್ಲ ಈ ಸರಿಲ ನಮ್ಮ ಒಟ್ಟಿಗೆ ನಿತ್ಯ ನಿರಂತರ ವಿಶೇಷವಾದ ಶೇಖರನ್ನ ಒಂಜಿ ಆತ್ಮೀಯ ಬಂಧು ಆದ ದಿನೇಶ್ ಅತ್ತ ಅವ್ರನ್ನ ಆತನ ಇದೇನೇ ದೇವಸ್ಥಾನದ ಒಂಜಿ ಆತ್ಮೀಯ ಬಂಧು ಆದ ಈ ಬಾಗಡ್ ನಮ್ಮೊಟ್ಟಿಗೆ ನಿರಂತರ ಕೆಲಸ ಕಾರ್ಯ ಮಲ್ಪನಂಚಿನ ಚಂದ್ರ ಸಡ್ಡೆ ಅಂತ ಈ ವೇದಿಕೆ ಇಡುಲೇರೆ ಅರೆ ನಮ್ಮ ಮಾತನಾಡ ಪ್ರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ಪೆ. ಇವರನ್ನ ಸುಧಾಕರ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಇದರ ಆಡಳಿತ ಮುಕ್ತೇಸರು ಶ್ರೀಯುತ ಚಂದ್ರಹಾಸ್ ಅಡ್ಯಂತಾಯ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮಡೆ ನನವರಿ ಬಿನ್ನೇರು ನಮ್ಮ ಕೊಲ್ಯ ಬಿಲ್ಲವ ಸಂಘ ಆಯ್ತಾ ಯಶಸ್ವಿ ಅಧ್ಯಕ್ಷರಾದ ಆ ಬಾಗಡೆ ಸಮಾಜಕ್ಕೆ ಬೋಡಾಪನಂಚಿನ ನಾನಾ ನಮೂನೆದ ಆರ್ಥಿಕವಾಯಿನಂಚಿನ ಸಾಮಾಜಿಕವಾಯಿನಂಚಿನ ಕೆಲಸ ಕಾರ್ಯದ ಒಟ್ಟಿಗೆ
ಸಮಾಜಡ್ ಮಾತ ವರ್ಗದ ಜನಗಳೊಟ್ಟಿಗೆಲ್ಲ ಅತ್ಯಂತ ಪ್ರೀತಿ ವಿಶ್ವಾಸದ ಕೆಲಸ ಮಲ್ಪನಂಚಿನ ಬಿಲ್ಲವ ಸಂಘದ ಅಧ್ಯಕ್ಷರಾನಂಚಿನ ವೇಣುಗೋಪಾಲ್ ಕೊಲ್ಲಿಯವ್ಲೇರು ಅರೇನು ನಮ್ಮ ಮಾತನ್ನೆಲ್ಲ ಪರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ಪೆ. ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡ್ತೇವೆ. ಇವರಿಗೆ ಬಾಲಕೃಷ್ಣ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಡ್ ನನೋರಿ ಬಿನ್ನೇರು ಎನ್ನ ಆತ್ಮೀಯ ಮಿತ್ರರೆಲ್ಲ ಈ ಒಂಜಿ ದೇವಸ್ಥಾನದ ಕೆಲಸ ಕಾರ್ಯಕ್ಕೆ ಅತ್ಯಂತ ಎಡ್ಡ ರೀತಿಯ ಸಹಕಾರ ಮಲ್ಪನ ಒಟ್ಟಿಗೆ ಸಮಾಜದ ಈ ಭಾಗದ ಯುವಕರನೊಟ್ಟಿಗೆ ಎಡ್ಡ ರೀತಿ ಕೆಲಸ ಕಾರ್ಯ ಮಲ್ತೊಂದು ವಿಶೇಷವಾದ ಜಪ್ಪಿನ ಮುಗರುಡು ಆಪನಂಚಿನ ಕಂಬಳದ ಕಾರ್ಯಾಧ್ಯಕ್ಷರಾದ ಬೇತೆ ಬೇತೆ ಸಾಮಾಜಿಕವಾಯಿನಂಚಿನ ಕೆಲಸ ಕಾರ್ಯಡು ಸಕ್ರಿಯವಾದ ಕೆಲಸ ಮಲ್ಪನೊಟ್ಟಿಗೆ ಒಂದು ಎಡ್ಡೆ ಉದ್ಯಮಿ ಆದ ಸಮಾಜದ ಮಾತೆರೆಗಳ ಪ್ರೋತ್ಸಾಹ ಕೊರ್ಪನಂಚಿನ ನಿಶಾನ್ ಪೂಜಾರಿ ಬಂಡಿಕೊಟ್ಟಿ ಅವಲೇರು ಅರೆಲ್ಲ ಮಾತೆರೆಲ್ಲ ಪರವಾದ ಅತ್ಯಂತ ಗೌರವಡು ಸ್ವಾಗತ ಮಲ್ತೊಂದುಲ್ಲೆ. ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವರಿಗೆ ಪುರುಷೋತ್ತಮ ಕಾಪಿಕಾಡಿಯವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಿಲ್ಲಾ ಯುವ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಯುತ ನಿಶಾನ್ ಪೂಜಾರಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನನೋರಿ ಆತ್ಮೀಯ ಮಿತ್ರರು ಮಹೇಶ್ ಜೋಗಿ ದಕ್ಷಿಣ ಕನ್ನಡ ಜಿಲ್ಲೆದ ಹಿಂದುಳಿದ ವರ್ಗ ಮೋರ್ಚಾದ ಜಿಲ್ಲೆದ ಅಧ್ಯಕ್ಷರಾದ ವಿಶೇಷವಾದ ವಕೀಲರಾದ ಈ ಭಾಗದ ಪ್ರತಿಯೊಂದು ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಗಳು ವಿಶೇಷವಾದ ಕುಲಶೇಖರಡ ನಮ್ಮ ಆ ಒಂಜಿ ಗೋಪಾಲಕೃಷ್ಣ ದೇವಸ್ಥಾನ ಅದಪ್ಪು ಬೇತೆ ಬೇತೆ ಪರಿಸರ ಆಪನಂಚಿನ ಧಾರ್ಮಿಕ ಕೆಲಸ ಕುಡ್ಲಾಡ್ಲ ನಮ್ಮೊಟ್ಟಿಗೆ ನಿರಂತರವಾದ ಸಹಕಾರ ಒಪ್ಪನ ನಮ್ಮ ಮಹೇಶ್ ಜೋಗಿ ಈ ವೇದಿಕೆ ಉಳ್ಳೇರು ಅರೆಲ್ಲ ಮಾತನೆಲ್ಲ ಪರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ಪೆ. ಪ್ರೀತಿಯ ಸ್ವಾಗತವನ್ನು ನೀಡುತ್ತವರಿಗೆ ಜೈಶಂಕರ್ ಅಂಬಿಕಾ ರೋಡಿಯವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ಮಹೇಶ್ ಜೋಗಿ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಮೋರ್ಚಾ ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಡ್ ನನೋರಿ ಬಿನ್ನೆ ನಮ್ಮ ಪ್ರಾರಂಭದ ದಿಂಚಲ ತಲಪಾಡಿ ಆದಪ್ಪು ಬೇತೆ ಬೇತೆ ಬಾಗಡ್ ಹೊರೆ ಕಾಣಿಕೆದ ಬಕ್ಕ ಈ ದೇವಸ್ಥಾನದ ಧಾರ್ಮಿಕ ಈ ಒಂದು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ನಿಮಿತ್ತ ಆಪನಂಚಿನ ಪ್ರತಿ ಒಂಜಿ ಕಾರ್ಯಕ್ರಮಗಳ ಅತ್ಯಂತ ಯಶಸ್ವಿಯಾದ ಕೈ ಜೋಡಿಸನ ಮುಖಾಂತರ ವಿಶೇಷವಾದ ಬಂಡ್ ಸಂಘದ ಉಳ್ಳಾಲ ವಲಯದ ಅಧ್ಯಕ್ಷರಾದ ಈ ಭಾಗದ ಬೇತೆ ಬೇತೆ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಗಳು ಅತ್ಯಂತ ಕ್ರಿಯಾಶೀಲವಾದ ಸಕ್ರಿಯವಾದ ಕೆಲಸ ಮಲ್ತೊಂದು ಪುನಂಚಿನ ಸನ್ಮಾನ್ಯ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ಈ ವೇದಿಕೆ ಅದೇನು ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ಪೆ. ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವರಿಗೆ ಮನ್ವಿತ್ ಕಾಪಿಕಾಡಿಯವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕೊಂಡಾಣದ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಇವರನ್ನು ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವಿಶೇಷವಾದ ದೂರದ ಊರದ್ದು ನಮ್ಮ ಶೇಖರಣ್ಣನ ಮಿತ್ತು ವಿಶೇಷವಾದ ಅಂಚಿನ ಒಂದು ಅಭಿಮಾನದೀನ ಅಂಚಿನ KSRTC ಬಸ್ತ ಸೀನಿಯರ್ ಇಂಜಿನಿಯರ್ ಆದ ಈ ಬಾಗಡೆ ಬೇತೆ ಬೇತೆ KSRTCದ ಸಾರಿಗೆ ಸಂಸ್ಥೆಡ್ ಬೇತೆ ನಮ್ಮ ಅನುಕೂಲ ಆಪನಂಚಿನ ನಮ್ಮ ಬೇತೆ ಬೇತೆ ರೀತಿಯ KSRTCಗೆ ಸಂಬಂಧಪಟ್ಟ ಕೆಲಸ ಕಾರ್ಯ ಮಲ್ಪನ ಮುಖಾಂತರ ನಮ್ಮೊಟ್ಟಿಗೆ ಈ ಒಂಜಿ ಕಾರ್ಯಕ್ರಮಗಳ ಪ್ರೀತಿ ಬೈದನಂಚಿನ ಸನ್ಮಾನ್ಯ ಜಗದೀಶ್ ಚಂದ್ರ KSRTCದ ಅಧಿಕಾರಿ ನಮ್ಮೊಟ್ಟಿಗೆ ಎಲ್ಲರೂ ಅರೆಲ್ಲ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ಪೆ. ಪ್ರೀತಿಯ ಸ್ವಾಗತವನ್ನು ನೀಡಿದವರಿಗೆ ರಾಜೇಶ್ ಆಚಾರ್ಯ ಅವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. KSRTC ಬೆಂಗಳೂರು ಇದರ ಚೀಫ್ ಇಂಜಿನಿಯರ್ ಜಗದೀಶ್ ಚಂದ್ರ ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನನ್ನವರಿ ವೇದಿಕೆಡೆ ನಮ್ಮ ಶೇಖರಣ್ಣನ ವಿಶೇಷವಾದ ಪ್ರೀತಿ ಅರ್ನಮಿತ ಪ್ರೀತಿ ಬೈದನಂಚಿನ ಕೃಷ್ಣ ನಾಯ್ಕರು ಅಡಿಕೆ ವ್ಯಾಪಾರಸ್ಥೆಲ್ಲ ಬೊಕ್ಕ ಸಾಮಾಜಿಕವಾದ ಧಾರ್ಮಿಕವಾದ ವಿಶೇಷವಾದ ಈ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಬಾರಿ ಎಡ್ಡ ರೀತಿಯ ಪ್ರೋತ್ಸಾಹ ಕೊಡುಗೆ ಕೊರ್ನಂಚಿನ ಸನ್ಮಾನ್ಯ ಕೃಷ್ಣ ನಾಯ್ಕ ವೇದಿಕೆ ಉಳ್ಳೇರು ಅರೆಲ್ಲ ನಮ್ಮ ಮಾತೆರ್ನಲ್ಲ ಪರವಾದ ಗೌರವಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ. ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನೀಡ್ತೀವರಿಗೆ ಪ್ರತೀಕ್ ನಡಾರಿಯವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ವೇದಿಕೆ ವಿಶೇಷವಾದ ಈ ಒಂದು ಬ್ರಹ್ಮ ಕಲಶೋತ್ಸವದ ನೇತೃತ್ವವನ್ನು ವಹಿಸೊಂದು ಈ ಜಾಗಡೆ ಬಾರಿ ಎಡ್ಡ ರೀತಿದ ಒಂದು ಎಡ್ಡ ಮನಸ್ಸುದಾರೆ ಮಾತರೆಲ್ಲ ಒಟ್ಟು ಕೊನಪುನಂಚಿನ ಒಂದು ಎಡ್ಡ ವ್ಯಕ್ತಿತ್ವದ ಒಟ್ಟು ಬ್ರಹ್ಮ ಕಲಶೋತ್ಸವಗೆ ವಿಶೇಷವಾದಂಚಿನ ಸಾರಥ್ಯ ಕೊರನಂಚಿನ
ಆಡಳಿತ ಮುಕ್ತೇಶ್ವರನಂಚಿನ ಸನ್ಮಾನ್ಯ ಎ ಜೆ ಶೇಖರ್ ಈ ಒಂದು ವೇದಿಕೆ ಅರಿನ ನಾವು ಮಾತೇರಲ ಪರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ಪೆ ಅಂಚನೆ ಪ್ರಧಾನ ಕಾರ್ಯದರ್ಶಿ ಆದ ಈ ಒಂಜಿ ದೇವಸ್ಥಾನದ ಪ್ರತಿ ಒಂಜಿ ಕೆಲಸ ಕಾರ್ಯಡ್ಲ ಅತ್ಯಂತ ಕ್ರಿಯಾಶೀಲವಾದ ಕೆಲಸ ಮಲ್ತೊಂದು ನೇತ ಈ ನೇತ ಕೆಲಸ ಕಾರ್ಯ ಮಲ್ತೊಂದು ಈ ಒಂಜಿ ದೇವಸ್ಥಾನದ ಪ್ರಮುಖರಾದ ಕೆಲಸ ಮಲ್ತೊಂದು ಪುರಂಚಿನ ಸನ್ಮಾನ್ಯ ದಿನೇಶ್ ಹತ್ತವರ ಈ ವೇದಿಕೆ ಅರೆಲ್ಲ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ಪೆ ಅಂಚನೆ ಈ ವೇದಿಕೆಡೆ ಈ ದೇವಸ್ಥಾನದ ಉಪಾಧ್ಯಕ್ಷರಾಯನಂಚಿನ ನಮ್ಮ ಕಮಲಾಕ್ಷ ಗಟ್ಟಿ ಈ ವೇದಿಕೆಡುಲ್ಲೇರೆ ಆರ್ಲ ಈ ಒಂಜಿ ದೇವಸ್ಥಾನದ ಮುರನಿಡ್ದಿಂಚ ನಿರಂತರವಾದ ಈ ದೇವಸ್ಥಾನದ ಕೆಲಸ ಕಾರ್ಯ ಮಲ್ಪನ ಮುಖಾಂತರ ಪ್ರತಿನಿತ್ಯ ನೇತೊಂಜಿ ಪದಾಧಿಕಾರಿಯಾದ ಈ ಒಂಜಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನಿರಂತರ ಕೆಲಸ ಮಲ್ಪಂಚಿನ ಸನ್ಮಾನ್ಯ ಕಮಲಾಕ್ಷ ಗಟ್ಟಿ ಬೇರೆಲ್ಲ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಲ್ಪೆ ಈ ವೇದಿಕೆದ ತುಂಬು ಉಪ್ಪುನಂಚಿನ ಮಸ್ತ್ ಗಣ್ಯರು ಉಳ್ಳೇರಿ ನಮ್ಮ ಈಶ್ವರನ್ ಉಳ್ಳೇರಿ ಜಯಕುಮಾರ್ ಉಳ್ಳೇರಿ ಅಮಿತ್ ರಾಜ್ ಉಳ್ಳೇರಿ ನಮ್ಮ ಮಸ್ತ್ ಜನ ಈ ವೇದಿಕೆದ ದುಂಬು ಮಸ್ತ್ ಜನ ವೇದಿಕೆಡೆ ಈ ಪ್ರಶಾಂತ್ ಕಾಪಿಕಾಡ್ ಉಳ್ಳೇರಿ ಸತೀಶ್ ಕರ್ಕೇರ್ ಉಳ್ಳೇರಿ ಶಿವಪ್ರಸಾದ್ ಉಳ್ಳೇರಿ ಡಾಕ್ಟರ್ ಉಳ್ಳೇರಿ ಪೂರಾ ಮಸ್ತ್ ಜನ ವೇದಿಕೆದ ದುಂಬು ಮಸ್ತ್ ಜನ ಈ ಒಂಜಿ ಈ ಬ್ರಹ್ಮಕಲೋತ್ಸವ ಯಶಸ್ವಿ ಅವಾರ್ಡ್ ಪನ್ಪನ ಹಿನ್ನೆಲೆಡೆ ಭಾರಿ ಮಲ್ಲ ಪ್ರಮಾಣದ ಕೆಲಸ ಮಲ್ತನಂಚಿನ ವೇದಿಕೆ ಇರ್ತಿನ ಪೂರಾ ಆತ್ಮೀಯ ಗಣ್ಯರೇ ಬೊಕ್ಕ ಬೈದನಂಚಿನ ಮಾತು ಆತ್ಮೀಯ ಬಂಧುಲೆ ಐದೊಟ್ಟಿಗೆ ಈ ಒಂಜಿ ಬ್ರಹ್ಮಕಲೋತ್ಸವ ಬೈದನಂಚಿನ KP ಸುರೇಶ್ ಉಳ್ಳೇರಿ ಅಂಚನೆ ಮಾತ ಭಕ್ತ ಬಾಂಧವ್ಯರಿಗಳ ಈ ಸಂದರ್ಭದ ಅತ್ಯಂತ ಪ್ರೀತಿ ಗೌರವದ ಸ್ವಾಗತ. ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಸತೀಶ್ ಕುಂಪಲ ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಬಂಧುಗಳೇ, ಇದೀಗ ಕಾರ್ಯಕ್ರಮದ ಮುಖ್ಯ ಅಂಗ ದೀಪ ಪ್ರಜ್ವಲನೆಯ ಮುಖಾಂತರ ಈ 4ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಹೌದು, ಬಂಟ್ವಾಳ ತಾಲೂಕು ಪಂಚಾಯತ್. ಅದೇ ರೀತಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ 4ನೇ ದಿನದ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. ಬಂಧುಗಳೇ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಉತ್ಸವದ ಮುಖಾಂತರ ಇವತ್ತಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ಕ್ಷೇತ್ರವಾಗಿದ್ದುಕೊಂಡು ತನ್ನದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಶಕ್ತಿ ಕೇಂದ್ರವಾಗಿ ನಿರ್ಮಾಣಗೊಂಡಿರುವಂತಹ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ 4ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ. ವಿವಿಧ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದಂತಹ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಗಣ್ಯರ ಸಮಕ್ಷಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತಹ ಗಣ್ಯರ ಸಮಕ್ಷಮದಲ್ಲಿ ಈ ಒಂದು ಧಾರ್ಮಿಕ ಸಭೆ ಇದೀಗ ಉದ್ಘಾಟನೆಗೊಳ್ಳುತ್ತಾ ಇದೆ. ಮತ್ತಷ್ಟು ಕಾರ್ಯ ನಿರಂತರವಾಗಿ ನಡೆಯಲಿ ಅನ್ನುವಂತಹ ಸದಾಶಯದೊಂದಿಗೆ ಇದೀಗ ಇವತ್ತಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮುಖಾಂತರ ಉದ್ಘಾಟನೆಗೊಳಿಸಿದಂತ ಶ್ರೀಯುತ ಮಾಧವ ಮಾವೆ ಇವರಿಂದ ಉದ್ಘಾಟನೆಯ ಮಾತು. ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಮನಸಾರೆ ವಂದಿಸಿಕೊಂಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮೆಲ್ಲರ ಹಿರಿಯರು, ಧಾರ್ಮಿಕ ಮುಖಂಡರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಡುವಂಥ ಸನ್ಮಾನ್ಯ ಮೋನಪ್ಪ ಭಂಡಾರಿಯವರಿಗೆ ವಂದಿಸಿಕೊಂಡು, ವೇದಿಕೆಯಲ್ಲಿ ಬಹಳಷ್ಟು ಜನರಿದ್ದಾರೆ. ಸತೀಶನ್ನ ಎಲ್ಲರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ.
ಪುನರಪ್ಪಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಎಲ್ಲರಿಗೂ ಕೂಡ ನಾನು ಒಂದೇ ಮಾತಲ್ಲಿ ನಿಮಗೆ ವಂದಿಸಿಕೊಂಡು, ಇವತ್ತು ಒಂದು ಅತ್ಯಂತ ಸಂತೋಷದ ಒಂದು ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸ್ನೇಹಿತರು ಸುಮಾರು ಜನ, ಸತೀಶ್ ಅಣ್ಣ ಇರ್ಬೋದು, ದಿನೇಶ್ ಅಣ್ಣ ಇರ್ಬೋದು, ಅಥವಾ ಶಿವಪ್ರಸಾದ್ ಇರ್ಬೋದು, ಇನ್ನಿತರ ಎಲ್ಲ ಸುಮಾರು ಜನ ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ನನಗೆ ನೀವು ಬರಬೇಕು ಅನ್ನೋ ಒಂದು ಆಹ್ವಾನವನ್ನು ಕೊಟ್ಟಿದ್ದರು. ವಿಶೇಷವಾಗಿ ನಮ್ಮ ಸತೀಶ್ ಅಣ್ಣ ಅವರಿಗೆ ಮತ್ತು ನಮಗೆ ಒಂದು ಅವಿನಾಭಾವ ಸಂಬಂಧ. ಯಾಕಂತಂದರೆ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದರು, ನಾನು ತಾಲೂಕು ಪಂಚಾಯತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೆ. ಸತೀಶಣ್ಣನವರು ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಾಗ ಎಲ್ಲ ತಾಲೂಕು ಕೂಡ ಮೀಟಿಂಗ್ಗೆ ಬರ್ತಾಯಿದ್ದರು. ಆದರೆ ಎಲ್ಲರನ್ನು ಒಂದೇ ರೀತಿ ಪ್ರೀತಿಸುವಂಥ ಜನ. ನಾನು ಖಂಡಿತ ಅನುಭವ ಇದು. ತಾಲೂಕು ಪಂಚಾಯತಿಯಲ್ಲಿ ಬಂದಾಗ ನಾವು ಬೇರೆ ಪಾರ್ಟಿಯಲ್ಲಿದ್ದೀವಿ, ಆಗ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದರು. ಆದರೆ ಅಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯ ಮಾಡದೆ ಎಲ್ಲರನ್ನೂ ಕೂಡ ಒಂದು ಪ್ರೀತಿಸಿಕೊಂಡು ಆ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ಅವರು ನಿರ್ವಹಣೆ ಮಾಡಿದ್ದ ಕಾರಣದಿಂದ ಈ ಭಾಗದಲ್ಲಿ ಒಂದು ಸ್ಟ್ಯಾಂಡಿಂಗ್ MLA ಆಗುವಂಥ ಒಂದು ಅವಕಾಶ ಕೂಡ, ಸ್ಟ್ಯಾಂಡಿಂಗ್ MLA ಆಗುವ ಅವಕಾಶ ಕೂಡ ಅವರಿಗೆ ದೇವರು ಕೊಟ್ಟಿರ್ತಾರೆ. ಅದೂ ಅಲ್ಲದೆ ಅವರ ಧಾರ್ಮಿಕ ಕಾರ್ಯಕ್ರಮ, ಆ ದೇವರ ಭಕ್ತಿ, ಆ ಹಿರಿಯರನ್ನು ಗೌರವಿಸುವಂಥ ಒಂದು ಪ್ರತಿಫಲದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಜಿಲ್ಲೆಯ ಅಧ್ಯಕ್ಷರಾಗಿ ಸೇವೆ ಮಾಡುವ ಅವಕಾಶವನ್ನು ಕೂಡ ದೇವರವರಿಗೆ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ನಾನು ಅವನಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ನಾನು ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಹಲವಾರು ಹಿರಿಯರಿದ್ದಾರೆ. ನನಗೆ ಗೊತ್ತಿಲ್ಲ ಅದು ಉದ್ಘಾಟನೆ ನನಗೆ ಯಾಕೆ ಕೊಟ್ರು ಅಂತ ಹೇಳ್ಬಿಟ್ಟು, ಅದು ದೈವಚಿತ್ತ ಇರ್ಬೋದು. ಆದರೂ ನಾನು ನಮ್ಮ ಹಿರಿಯರು, ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರ ಕೈ ಜೊತೆಯಾಗಿ ನಾನು ಇವತ್ತು ಅದನ್ನು ಉದ್ಘಾಟನೆ ಮಾಡುವಂಥ ಒಂದು ಸೌಭಾಗ್ಯ ಕೂಡ ನನಗೆ ಸಿಕ್ಕಿರ್ತಕ್ಕಂಥದ್ದು. ಇದು ಒಂದು ದೇವರ ಇಚ್ಛೆ ಅಂತ ನಾನು ಹೇಳಲಿಕ್ಕೆ ನಾನು ಸಂದರ್ಭದಲ್ಲಿ ಬಯಸ್ತೇನೆ. ಇವತ್ತು ನಮ್ಮ ಧಾರ್ಮಿಕ ಆಚಾರ ವಿಚಾರಗಳನ್ನು ನಾವು ಮಾತನಾಡುವಾಗ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅನ್ನುವುದೇ ಒಂದು ದೊಡ್ಡ ಸಂತೋಷ. ಯಾಕಂತಂತಂದರೆ ನೀವು ಯಾವ ಜಿಲ್ಲೆಗೆ ಬೇಕಾದರೆ ಹೋಗಿ ಅಥವಾ ಯಾವ ಊರಿಗೆ ಬೇಕಾದರೆ ಹೋಗಿ, ದಕ್ಷಿಣ ಕನ್ನಡ ಜಿಲ್ಲೆಯಷ್ಟು ಧಾರ್ಮಿಕ ಕ್ಷೇತ್ರಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಧರ್ಮಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರ್ಯಕ್ರಮಗಳು ಆಗುವಂಥ ಕ್ಷೇತ್ರ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಂಥ ಜಿಲ್ಲೆಯಲ್ಲಿ ನಮಗೆ ಹುಟ್ಟಲಿಕ್ಕೆ ದೇವರು ಅವಕಾಶವನ್ನು ಕೊಟ್ಟಿದ್ದಾನೆ. ಇವತ್ತು ನನಗೂ ಕೂಡ ಸುಮಾರು ದೈವಸ್ಥಾನಗಳಿರ್ಬೋದು ಅಥವಾ ಇನ್ನಿತರ ಯಕ್ಷಗಾನಗಳಿರ್ಬೋದು, ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಹಲವಾರು ಕಾರ್ಯಕ್ರಮದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ದೇವರ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಅದಲ್ಲದೆ ಇವತ್ತು ಕೂಡ ನನ್ನನ್ನು ಅತಿಥಿಯಾಗಿ ಕರೆದು ಉದ್ಘಾಟನೆ ಮಾಡಿಸಿದಂತಕ್ಕೆ ನಿಮಗೆ ನಾನು ಈ ಕಮಿಟಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಸ್ವಾಗತ ಸಮಿತಿ ಅಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ಇವತ್ತು ನನ್ನ ಶಿರವನ್ನು ಬಾಗಿ ನಿಮಗೆ ವಂದಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತಂದರೆ ಒಂದು ದೊಡ್ಡ ಕಾರ್ಯಕ್ರಮ, ನನಗೆ ಗೊತ್ತಿಲ್ಲ ಇಷ್ಟೊಂದು ದೊಡ್ಡ, ನಾನು ಒಳಗಡೆ ಬರುವಾಗ ನನಗೆ ಇಲ್ಲಿ ಇಂಥ ಒಂದು ಜಾಗ ಇದೆಯಾ, ಇಂಥ ಒಂದು ಕ್ಷೇತ್ರ ಇದೆಯಾ, ಇಲ್ಲಿ ಒಂದು ರೀತಿಯ ವೈಬ್ರೇಷನ್ ನೋಡುವಾಗ ಬಹುಶಃ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಮಗೆ ನೀವು ಅವಕಾಶ ಕೊಟ್ಟಿದ್ದೀರಿ. ನಿಮಗೆ ಯಾವತ್ತೂ ಕೂಡ ನಾನು ಚಿರಋಣಿ ಆಗಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾವು ಜಾಸ್ತಿ ಮಾತಾಡೋಂಥ ವೇದಿಕೆ ಅಂತೂ ಅಲ್ವೇ ಅಲ್ಲ. ಯಾಕಂತಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ.
ಭಾಳಷ್ಟು ಗಣ್ಯಾತಿ ಗಣ್ಯರು, ಬಹುಶಃ ಇಲ್ಲಿ ಕೂತಿಂಥವ್ರದ್ದು ಎಲ್ಲರೂ ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥವರು ಈ ಭಾಗದಲ್ಲಿ ಈ ಒಂದು ವೇದಿಕೆಯಲ್ಲಿ ಇವತ್ತು ಇದ್ದಾರೆ. ಅಂಥ ಜೊತೆ ನನಗೆ ಕೂಡ ಒಂದು ಅವಕಾಶ, ಯಾಕಂತಂದರೆ ಈ ದೇವರ ಆ ಮುಡಿಗೆ ಒಂದು ಮಲ್ಲಿಗೆ ಇರ್ತದೆ, ಮಲ್ಲಿಗೆ ಜೊತೆಗೆ ನಾನು ಒಂದು ದಾರದ ರೀತಿಯಲ್ಲಿ ನನಗೆ ಸೇರಲಿಕ್ಕೆ ಒಂದು ಅವಕಾಶವನ್ನು ತಾವುಗಳು ಮಾಡಿಕೊಟ್ಟಿದ್ದೀರಿ. ನಾನು ಆ ಹಿಂದೂ ಧರ್ಮವನ್ನು ನಾವು ಇವತ್ತು ಎಲ್ಲರೂ ಕೂಡ ಕಾಪಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು, ಪ್ರೀತಿ ಮಾಡುವಂಥದ್ದು ಅವಶ್ಯಕತೆ ಖಂಡಿತ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತಂದರೆ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಈ ಜಿಲ್ಲೆಯನ್ನು ನಾವು ಅತ್ಯಂತ ಭದ್ರವಾಗಿ ನಾವು ಕಟ್ಟುವಂಥ ನಮಗೆ ಸಂದರ್ಭ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂತಂದರೆ ಸತೀಶ್ ಕುಪ್ಪಲರಂಥವರು ಯಾವತ್ತೂ MLAಗಳು ಆಗಬೇಕಾಗಿತ್ತು ಈ ಭಾಗದಲ್ಲಿ ಹೋದ ಸಲ, ಬಟ್ ನಮಗೆ ಆಗಲಿಲ್ಲ ಅನ್ನೋದೇ ಒಂದು ಬೇಸರ. ಯಾಕಂತಂದರೆ ಒಬ್ಬ ಹಿಂದುತ್ವವಾದಿ, ಒಬ್ಬ ಅನುಭವಿ, ರಾಜಕಾರಣದಲ್ಲಿ ಎಲ್ಲರ ಕೈಗೆ ಸಿಗುವಂಥ ಒಬ್ಬ ವ್ಯಕ್ತಿ ಶಾಸಕರಾಗಿ ಇರ್ತಾ ಇದ್ದರೆ ಇವತ್ತು ನಮ್ಮ ಸಂಭ್ರಮ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ನಾವು ಖಂಡಿತವಾಗಲೂ ನೆನಪಿಸಬೇಕಾಗ್ತದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ನಮ್ಮ ಹಿಂದುತ್ವವನ್ನು ಕಾಪಾಡಬೇಕಾಗ್ತದೆ. ನಮ್ಮ ಹಿಂದುತ್ವವನ್ನು ಕಾಪಾಡಬೇಕಾದ್ರೆ ಬಹುಶಃ ನಮ್ಮ ಶಾಸಕರು ಬೇಕಾಗ್ತದೆ, ನಮ್ಮ ಸಂಸದರು ಬೇಕಾಗ್ತದೆ, ನಮ್ಮ ಹಿಂದೂ ಧಾರ್ಮಿಕ ಮುಖಂಡರು ಬೇಕಾಗ್ತದೆ. ಆ ಹಿಂದೂ ಧಾರ್ಮಿಕದ ಮುಖಂಡರು ಇಲ್ಲ ಅಂತಂದರೆ ಬಹುಶಃ ನಮಗೆ ಎಲ್ಲೋ ಒಂದು ಕಡೆಯಿಂದ ನೋವು ಕಾಣುವಂಥದ್ದು ನಾವು ಬೇರೆ ಬೇರೆ ನಾವು ಪ್ರದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ನಾವು ಅದಕ್ಕೆ ಎಡೆ ಮಾಡಿಕೊಡಬಾರ್ದು. ಹಿಂದೂಗಳೆಲ್ಲ ಒಟ್ಟಾಗಿ ಎಲ್ಲ ರೀತಿಯ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿ ನಮ್ಮ ಭಾರತ ದೇಶದ ಆ ಒಂದು ಸಂಸ್ಕೃತಿ ಏನಿದೆ, ಭಾರತ ದೇಶದ ಆ ಪದ್ಧತಿ ಏನಿದೆ, ಭಾರತ ದೇಶದ ಆ ಒಂದು ಪರಿಕಲ್ಪನೆ ಏನಿದೆ ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕಾಗ್ತದೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಕನಸು ಕೂಡ ಹಾಗೆ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಇವತ್ತು ಕಾಣ್ತಾ ಇದ್ದಾರೆ. 2046ಕ್ಕೆ ನಮ್ಮ ದೇಶ ಯಾವ ರೀತಿ ಇರಬೇಕು, ಯಾವ ದಿಕ್ಕಿಗೆ ಹೋಗಬೇಕು, ಯಾವ ರೀತಿ ನಮ್ಮ ದೇಶ ಮುನ್ನಡೆಯಬೇಕು ಅನ್ನೋದು ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೂಡ ಅದನ್ನು ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಕೂಡ ಇವತ್ತು ಕನಸು ಕಾಣ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ಕನಸನ್ನು ನನಸು ಮಾಡುವ ಕೆಲಸ ಮಾಡಿದರೆ ಮಾತ್ರ ಅದು ಯಾವ ರೀತಿ ಇಂಥ ಧಾರ್ಮಿಕ ಕ್ಷೇತ್ರ ಇರ್ಬೋದು, ಅಥವಾ ಇನ್ನಿತ ಬೇರೆ ಬೇರೆ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಅಥವಾ ರಾಜಕೀಯ ಕ್ಷೇತ್ರಗಳಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ನಾವು ಒಟ್ಟಾಗಬೇಕಾಗ್ತದೆ, ನಾವು ಒಂದಾಗಬೇಕಾಗ್ತದೆ. ಇಲ್ಲ ಅಂತಂದರೆ ನಾವು ನೋಡ್ತಾ ಇದ್ದೇವೆ, ಬಾಂಗ್ಲಾದೇಶದಲ್ಲಿ ನಾವು ಇವತ್ತು ಆ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ನಮಗೆ ಬೇಸರ ಆಗ್ತದೆ. ಅದಕ್ಕೆಲ್ಲ ನಾವು ದಾರಿ ಮಾಡಿಕೊಡದೆ ನಾವೆಲ್ಲರೂ ಒಟ್ಟಾಗಿ, ನಾವೆಲ್ಲರೂ ಒಗ್ಗಟ್ಟಾಗಿ, ಹೇಗೆ ಒಂದು ದೇವಸ್ಥಾನದಲ್ಲಿ ನಾವೆಲ್ಲರೂ ಸೇರ್ತೇವೆ. ಇವತ್ತು ಒಂದು ಸಮುದಾಯದ ಕಾರ್ಯಕ್ರಮ ಅಲ್ಲ ಇದು, ಎಲ್ಲ ಜಾತಿಯವರು ಸೇರಿಕೊಂಡು ಮಾಡುವಂಥ ಒಂದು ಒಳ್ಳೆ, ನಮಗೆ ಹಿಂದೂ ಧರ್ಮದ ಬಗ್ಗೆ ಯಾರ್ಯಾರಿಗೆ ಕಾಳಜಿ ಇದೆ, ಹಿಂದೂ ಧರ್ಮವನ್ನು ಯಾರೆಲ್ಲ ಪ್ರೀತಿಸ್ತಾರೆ, ಹಿಂದೂ ಧರ್ಮಕ್ಕೆ ಯಾವ ರೀತಿ ಆ ಒಂದು ಗೌರವವನ್ನು ಕೊಡಬೇಕು, ನಮ್ಮ ಭಾರತ ದೇಶದ ಆ ಒಂದು ಪರಿಕಲ್ಪನೆಯನ್ನು ನಾವೆಲ್ಲ ಎಲ್ಲರೂ ಸೇರು ಮಾಡಿದಾಗ ಮಾತ್ರ ನಮ್ಮ ಹಿಂದೂ ಧರ್ಮ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಆ ಹಿಂದೂ ಧರ್ಮದ ಪರಿಕಲ್ಪನೆಗಳು ನಾವು ಮಾತಾಡಬೇಕಾದ್ರೆ ಭಾಳಷ್ಟು ವಿಚಾರಗಳು ಇರ್ತದೆ. ಇವತ್ತು ನಮ್ಮ ಸ್ಟೇಜಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ಇದ್ದಾರೆ. ಅವರ ಇದರಲ್ಲಿ ನಾವು ಮಾತನಾಡೋ ಅಷ್ಟು ದೊಡ್ಡ ಜನ ಖಂಡಿತ ಅಲ್ಲ. ಯಾಕಂದರೆ ಭಾಳಷ್ಟು ಅನುಭವ ಇರತಕ್ಕಂಥವ್ರು ಇದ್ದಾರೆ. ನಾನು ಧಾರ್ಮಿಕ ವಿಚಾರದ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಭಾಳಷ್ಟು ಮಂದಿ 4 ದಿವಸ ನಿರಂತರ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಅನುಭವಿಗಳು ಧಾರ್ಮಿಕ ವಿಚಾರದ ಬಗ್ಗೆ, ಆಚಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಬೇಕಾದಷ್ಟು ವಿಚಾರವನ್ನು ಕೂಡ ನಿಮಗೆಲ್ಲ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ನಾನು ಕಂಡಿದ್ದೇನೆ. ಬಹುಶಃ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಬಹುಶಃ ನೀವು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ದೇವರ ಆ ಒಂದು ಕೆಲಸ ಮಾಡಿದ ಬ್ರಹ್ಮಕಲಶ ಮಾಡಿರ್ತಕ್ಕಂಥ ಆ ಒಂದು ಕೀರ್ತಿ ನಿಮಗೆಲ್ಲರಿಗೂ ಕೂಡ ಅದು ಒಳ್ಳೆ ರೀತಿಯಲ್ಲಿ ಸಿಗಲಿ. ಎಲ್ಲ ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಇದರಿಂದ ಈ ಒಂದು ಕ್ಷೇತ್ರ ಬೆಳಗಲಿ. ಈ ಕ್ಷೇತ್ರದಲ್ಲಿ ನಾವು ಮುಂದೆ ಕೂಡ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಭಾಗವಹಿಸುವಂಥ ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನನಗೆ
ನಮ್ಮ ಸತೀಶಣ್ಣ ಜಿಲ್ಲಾಧ್ಯಕ್ಷರು ಎಲ್ಲ ನಾಯಕರ ಒಂದು ಒಪ್ಪಂದದ ಮೇರೆಗೆ ನನಗೆ ಕೂಡ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನನಗೆ ಒಂದು ಜಿಲ್ಲೆಯ ವಕ್ತಾರನಾಗಿ ಕೆಲಸ ಮಾಡಲಿಕ್ಕೆ ಒಂದು ತಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಸತೀಶಣ್ಣ. ನನಗೆ ಕೂಡಿದ ಮಟ್ಟಿಗೆ ನನಗೆ ಎಷ್ಟು ತಿಳಿಯುತ್ತದೆ ಅಷ್ಟ ಮಟ್ಟಿಗೆ ನಿಮ್ಮ ಸಹಕಾರ, ನಿಮ್ಮ ಸಲಹೆ, ಬಹುಶಃ ಬೋನಪ್ಪ ಬಂಡಾರವರು ಕೂಡ ನಿಮ್ಮೆಲ್ಲರ ಸಹಕಾರ, ನಿಮ್ಮ ಎಲ್ಲರ ಸಹಾಯದೊಂದಿಗೆ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದುತ್ವ ಆಧಾರದಲ್ಲಿ ಕಟ್ಟುವಂಥ ಕೆಲಸವನ್ನು ನಾವು ಖಂಡಿತವಾಗಲೂ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸಿ, ಯಾರ ಹೆಸರು ಹೇಳಲಿಲ್ಲ ದಯವಿಟ್ಟು ಬೇಸರ ಮಾಡಬೇಡಿ, ಯಾಕಂದರೆ ಸಮಯದ ಅಭಾವ ನನಗೆ ಗೊತ್ತಿದೆ, ಬೇಕಾದಷ್ಟು ಜನ ಮಾತಾಡಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಆ ತಾಯಿಯ ನಾಳೆ ಬ್ರಹ್ಮಕಲಶವನ್ನು ನೋಡಿ ವಿಜೃಂಭಿಸಿ ನಮಗೆ ಊರಿಗೆ ಒಳ್ಳೆಯ ರೀತಿಯ ಒಂದು ಬೆಳವಣಿಗೆ ಆಗಲಿ ಅಂತೇಳಿ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ 4ನೇ ದಿನದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ, ಗೌರವ ಅಭಿನಂದನೆಯ ಕಾರ್ಯಕ್ರಮ. ಬಂಧುಗಳೇ, ಈ ದೇವಸ್ಥಾನದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಹಿರಿಯರನ್ನು ಗುರುತಿಸಿ ಅವರಿಗೆ ಒಂದು ಗೌರವ ಅಭಿನಂದನೆಗಳನ್ನು ಮಾಡುವಂಥ ಸಂದರ್ಭ. ಬಂಧುಗಳೇ, ಈ ಗೌರವ ಅಭಿನಂದನೆಯ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಕಾಪಿಕಾಡ್ ಇವರನ್ನ ಮೊದಲ ಗೌರವ ಅಭಿನಂದನೆಯನ್ನ ಸ್ವೀಕರಿಸಲಿಕ್ಕಿದ್ದಾರೆ. ಶ್ರೀಯುತ ಸುರೇಂದ್ರನ್ ನಾಯಕ್ ಇವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಬಹುಶಃ ಈ ಹಿರಿಯರು ಮಾಡಿದಂತಹ ಪರಿಶ್ರಮದ ಫಲವಾಗಿ ಇವತ್ತು ಈ ದೇಗುಲ, ಈ ದೇವಸ್ಥಾನ ಈ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಹೆಸರನ್ನು ಪಡ್ಕೊಂಡಿದೆ. ಬಂಧುಗಳೇ, ಬಹುಶಃ ಎಲ್ಲ ಹಿರಿಯರನ್ನು ಕೂಡ ಗೌರವಿಸುವಂಥ ಈ ಪುಣ್ಯದ ಕ್ಷಣ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಂಧುಗಳು, ಇದೀಗ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಗಣೇಶ್ ಕಾಪಿಕಾಡ್ ಇವರು. ಆರಾಧ್ಯ ದೇವರಾಯನ ಅಪಮಮೇಶ್ವರ ಪ್ರಾರ್ಥನೆ ಮಂತೊಂದು ಇನಿ ಭವ್ಯ ದೇಗುಲದ ಸಂಭ್ರಮದ ಬ್ರಹ್ಮಗೊಳಸು ನಮ್ಮ ಪರವಲ್ಲ ಆಂಡ ರಡ್ಡು ಸರ್ದ ರಡ್ಡು ಹಿಡ್ದು ಇನಿ ಮುಟ್ಟ ಐಕೊಂಜಾತ್ ಸೇವೆ ತ್ಯಾಗ ನಿಷ್ಕಲಂಕ ಮನಸ್ಸಿಡು ಸೇವೆ ಮಂತಿನಂಚಿನ ಐನು ದಿಗ್ಗಜರನ್ ಈ ಒಂಜಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭಡ್ ಗೌರವ ಮನ್ಪನಂಚಿನ ಒಂಜಿ ಭಾರಿ ಮಲ್ಲ ಖುಷಿ ನಮಕ್ ಆತನು. ನಿಜವಾದೀನಿ ಈ ಒಂಜಿ ಗೌರವ ಅಭಿನಂದನದ ಗದ್ದಿಗಡುಪಿನಾರು ಎಂಕಲ ಹಿರಿಯರು ಸನ್ಮಾನ್ಯ ಸುರೇಂದ್ರ ನಾಯಕ್ ಕ್ಷೇತ್ರ 2004 ಸಿಲ್ಲಣ ಸಾಯಿ ಬೊಕ್ಕ ಈ ಒಂಜಿ ಕ್ಷೇತ್ರಕ್ಕೆ ಯಾರನ್ನ ಕೊಡುಗೆ ದಾದ ಬನ್ನಗ ಒಂಜಿ ಚೀಲವು ಪತ್ತೊಂದು ನಡ್ತೊಂದು ಬೋದು ಅವರ ಗಾಡಿ ಪುರದಲೆಚ್ಚಿ ಸುಮಾರು 1 ಕೋಟಿ 7 ಲಕ್ಷದ ಕಾರ್ಯ ನಮ್ಮ ಈ ಕ್ಷೇತ್ರಕ್ಕೆ ಆದಿತ್ಯನಾಡ 35 ಲಕ್ಷ ರೂಪಾಯಿದ ಒಂದು ಡೊನೇಷನ್ ಮಂತಿನಚ್ಚಿನ ಕೀರ್ತಿ ಅವು ನಮ್ಮ ಸುರೇಂದ್ರ ನಾಯಕರಿಗೆ ತೊಟ್ಟಿಗೆ ಆ ರೀತಿ ನಮ್ಮ ಕ್ಷೇತ್ರದ ಚಿಟ್ಟು ಬಂಡು ಮಂತಂದಿಲ್ಲ ಆ ಚಿಟ್ಟು ಬಂಡದ ಭಾರಿ ಒಂಜಿ ಶೋಕದ ನಿರ್ವಹಣೆ ಮಂತದು ಶೇಖರನ್ನೇ ಐತ ಪೂರ ವ್ಯವಸ್ಥೆ ಮಂತಿತ್ಲ ಆ ಪ್ರತಿಯೊಂದು ಚಿಟ್ಟನ್ನು ಇತ್ತೆಲ್ಲ ಭಾರಿ ಶೋಕು ಚೊಕ್ಕವಾದ ಬರೆದು ಇನ್ನು ಆ ಚಿಟ್ ಫಂಡ್ ಮುಖಾಂತರ ಈ ಕ್ಷೇತ್ರಕ್ಕೆ 81 ಸೆನ್ಸ್ ಜಾಗೆ ಬದ್ದಿತ್ತನ ಐಕ್ಲ ಕಾರಣಕರ್ತ ನಮ್ಮ ಸುರೇಂದ್ರ ನಾಯಕರು ಭಾರಿ ಖುಷಿಪಟ್ಟು ಬಂದರೆ ಕರಿನ 2004 ಐ ಬೊಕ್ಕ ಸುರೇಂದ್ರಣ್ಣೆ ಅವರ ವೃತ್ತಿ ಜೀವನದ ರಿಟೈರ್ಡ್ ಆದಿತ್ತನಲ್ಲ ಆ ಒಂಜಿ ದೇವರನ ಸೇವಾ ಮನೋಭಾವನೆಗೆ ಒರಿಯನೆ ನಡ್ತಬೋದು ತಿಂಗಳ್ ಒಂದು 25 ಜನ ಇಲ್ಲಡೆ ಪೋದು ಒಂದೊಂದು ಸಾರ ಕರೆಕ್ಟ್ ಮಂತಿನಂಚಿನ ಆ ಸುರೇಂದ್ರಣ್ಣೆ ಇನಿ ನಮಕೊಂಜಿ ಭಾರಿ ಆದರ್ಶವಾದುಲೇರು ಸತ್ಯವಾದ ಪನ್ಪನಾಂಡ ಇನೀಶ್ವರಿಲ್ಲ ಈ ಬ್ರಹ್ಮಕಲಶೋತ್ಸವದ 6 ದಾಲ ಮಣಿಪಂದು ಕೊಲ್ದಿದ್ದಾರೆ ಇನಿ ನಾನು ಕಾಂಡಾರ್ನ ಇಲ್ಲಡೆ ಬೋದು ಯಾಲ ಡಾಕ್ಟರ್ ಆರ್ ಕೆ ಶೆಟ್ರಲ್ಲ ಸುಮಾರು 2,10,000 ರೂಪಾಯಿ ಕಲೆಕ್ಷನ್ ಖಾಲಿ ಫೋನ್ ಮುಖಾಂತರವಾದ ಖಾಲಿ ವಾಟ್ಸಪ್ ಅವ್ರನ್ನ ನಮ್ಮ ದೇವಸ್ಥಾನದ ಆಮಂತ್ರಣ ಪತ್ರಿಕೆ ಪಾಡ್ದು 2,000 ರೂಪಾಯಿದ ಕಲೆಕ್ಷನ್ ಮಂತಿನಂಚಿನ ಕೀರ್ತಿ ನಮ್ಮ ಸುರೇಂದ್ರ ನಾಯಕಲೇರು ಇನಿ ಆರು ಗೌರವ ಮಂಪನಂಚಿನ ಒಂಜಿ ಮಹಾಮಲ್ಲ ಕೀರ್ತಿ ಶೇಖರಣೆ ಬಂದಿತ್ತೇರು ಆಗಲೇ ಗೌರವ ಮನ್ಪೊಡೆ ಆಂಡಲ ಆರು ಇನ್ನಿಲ್ಲ ಕಾಣ ಈಗ ಒಪ್ಪಂದಿದ್ದಾರೆ ಎಂಗಲು ಡಾಕ್ಟರ್ ಆರ್ ಕೆ ಶೆಟ್ಟಿ ಎಂಗ್ಲು ಪೂರ ಪೋದು ದಯಮಂತದ ಈರು ಬರೋಡು ಎಂಗ್ಲ ಗೌರವ ಅಭ್ಯಂಜನೆ ಸ್ವೀಕಾರ ಮಂಪಡು ಅಂಚಿನ ವ್ಯಕ್ತಿತ್ವದ ಆರ್ನಟ್ಟಿಗೆ ಕೊಡೊಂದ್ಸರಿ ಎಂಕಲೊಂಜಿ ಇಲ್ಲಿ ಸ್ಮರಣೆ ಮಂಪಡು ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಬಕ್ಕ ನಮ್ಮ ನಾರಾಯಣರಾವ್ ದಿವಂಗತ ನಾರಾಯಣರಾವ್ ಆರ್ಲ ಮೇರ್ಲ ಬ್ಯಾಂಗ್ಳೂರು ಪೋದು ಒಂಜಿ 2 ವಾರ ಕುಲ್ದು ಅವತ್ತಂದೆ ಕಲೆಕ್ಷನ್ ಮಂತ್ ದಾಲ ಕ್ಷೇತ್ರದ ₹1 ದೆಪ್ಪಂದೆ ಅಲ್ಪಡ್ದು 1 ವಾರ ಕುಲ್ದು ಕಲೆಕ್ಷನ್ ಮಂತಿನಂಚಿನ ಕೀರ್ತಿ ನಮ್ಮ ಸುರೇಂದ್ರ ನಾಯಕರು ನಿಜವಾದ್ಲ ಭಾರಿ ಖುಷಿ ಆಪುಂಡು ಶ್ರೀ ದೇವರ ಆರೋಗ್ಯ ಕೊರಡು ಪಂಡ್ರ ಪಂಡ ಮಸ್ತ್ ನಮ್ಮ ಸುರೇಂದ್ರ ನಾಯಕರು ಆಂಡ
ಸುಧರ್ಮದ ಸಭೆಗೆ ಲೇಟ್ ಆಪುನ ದೃಷ್ಟಿಕೋನ ಆರ್ನ ಚೊಕ್ಕವಾದ ಸುರೇಂದ್ರ ನಾಯಕ ನಮಗೆ ಆದರ್ಶ ಬಾಯರು ಆರ್ನ ಆದರ್ಶ ನಮ್ಗೆ ಆರ್ನ ಸೇವೆ ಆರ್ನ ನಿಷ್ಕಳಂಕವಾಯಿನಂಚಿನ ಭಕ್ತಿ ಈ ಮುಖಾಂತರ ಈ ಕ್ಷೇತ್ರ ಬೆಳಗಿನ ಬಂದ್ಬಿಡಕ್ಕೆ ನಾನು ಭಾರಿ ಹೆಮ್ಮೆ ಪಡೋದಿಲ್ಲ ಬಂದರೆ ದಯಮಂತ ದಾರಿಗೆ ಜೋರಾದ ಒಂದು ಚಪ್ಪಾಳೆ ಕೊಟ್ಟು ಆರನ್ನು ಅಭಿನಂದನೆ ಪಡೋದಕ್ಕೆ ಅನ್ನೋದಿಲ್ಲ. ಅತ್ಯಂತ ಪ್ರೀತಿ ಅಭಿನಂದನೆಗಳು. ಇದೀಗ ಮುಂದಿನ ಅಭಿನಂದನೆಗಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ನಾವೆಲ್ಲ ಕೇಳಿರುವಂತಹ ಹೆಸರು ಈಶ್ವರ್ ಉಳ್ಳಾಲ್ ಇವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಂಧುಗಳೇ, ಧಾರ್ಮಿಕ ಮುಖಂಡರುಗಳಾಗಿ ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದುಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಈಶ್ವರ್ ಉಳ್ಳಾಲ್ ಇವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸದ್ಭಕ್ತ ಬಾಂಧವರೇ, ವೇದಿಕೆ ಬರ್ಪುನಾರು ಈಶ್ವರನ್ನೇ ಒಂಜಿ ಟೈಮ್ ಅವ್ರಿಗೆ ದೇವರನ ಬಗ್ಗೆ ನಂಬಿಕೆನೇ ಇಜ್ಜನ್ ಆಂಡ 2000 ಮೂಜಿನ ನಮ್ಮ ಅಷ್ಟಮಂಗಲ ಪ್ರಶ್ನೆ ಈ ಭಾಗ ನಡಪನಾಗ ಈಶ್ವರನೇ ಬತ್ತು ಒರಿ ಒಂದೊಂದಿತ್ತೇರು ಅಪ್ಪಗ ಈ ಒಂದು ಕ್ಷೇತ್ರ ನಿರ್ಮಾಣ ಅವಡಂಡ ಯಾಕೊಂಜಿ ಸುದೃಢವಾದ ಅಂಚಿನ ವ್ಯಕ್ತಿ ಪಡು ಅಪ್ಪಗ ಈಶ್ವರನೇ ಮಂಡ ಬಾರಿ ಕಾಂಗ್ರೆಸ್ ಒಂದು ದುರಿನ ನಾಯಕರು ಆರ್ನ ಇಡೀ ಪಾತ್ರ ಇಡೀ ಊರು ಕೇಳಿದಿತ್ತನು ಕಾಪಿಗಾಡ್ ಈಶ್ವರುಲ ಪಂಡ ಭಯಂಕರ ಒಂಜಿ ಧೀಮಂತ ವ್ಯಕ್ತಿ ಅಂಚಿನ ವ್ಯಕ್ತಿನ ಅಗತ್ಯ ಇತ್ತು. ಆ ಸಂದರ್ಭ ನವನಿರ್ಮಾಣ ಸಮಿತಿ ಅಧ್ಯಕ್ಷರಾಯನ ಈಶ್ವರನ್ನೇ ಈ ಕ್ಷೇತ್ರಕ್ಕೆ ಸೇವೆ ಅನನ್ಯ ಆರ್ನ ಖಂಡಿತವಾದ ಬಣ್ಣದಲ್ಲ ಈಶ್ವರನ ಸೇವೆ ಅನನ್ಯ 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 ಆ ನೆಟ್ಟಿಡು ಈಶ್ವರನ್ನೇ ಈ ಒಂದು ಕ್ಷೇತ್ರಕ್ಕೆ ಮಸ್ತ್ ಕೊಡೆಯುವಂತರು ಆರಣ ಮಾರ್ಗದರ್ಶನ ಆರಣ ಒಂಜಿ ಕ್ಷೇತ್ರದ ಪುಣ್ಯ ಪ್ರೀತಿ ಒಂದು ವೇಳೆ ಎಂಕ್ಲು ಸೋಮವಾರ ಭಜನೆಗೆ ವೈದ್ಯನ ಫೋನ್ ಮಂತ್ಗೆ ದಾನ ನಿಕ್ಲೆ ದೇವಸ್ಥಾನ ಬರ್ಚ ಮಾರ ಅಂಚಿನ ವ್ಯಕ್ತಿತ್ವದ ಈಶ್ವರನೇ ಇನ್ನು ಈ ಕ್ಷೇತ್ರದ ನಿರ್ಮಾಣ ಆಗಿಲ್ಲ ಈ ಕ್ಷೇತ್ರದ ಅಭಿವೃದ್ಧಿಗಳ ಆರು ಒಂಜಿ ಪೂರಕವಾದರು ಆರ್ನ ತ್ಯಾಗ ಆರ್ನ ನಿಷ್ಕಳಂಕమైన ಭಕ್ತಿ ಆರಿಗೆ ಈ ಕ್ಷೇತ್ರದ ಪುಣ್ಯಂಚಿನ ಪ್ರೀತಿ ಈ ಈತಮಲ ಕ್ಷೇತ್ರ ಬೆಳಗರ ಕಾರಣಕರ್ತರಾದ ಬಂದು ಆರಗಳ ಬಂದಲೇ ದಯಮಂತ ಅವರಿಗೆ ಜೋರಾದ ಚಪ್ಪಲಿ ತಟ್ಟುವನ್ನು ವಿನಂತಿ ಮಾಡ್ತಿಲ್ಲ. ಜೋರಾದ ಚಪ್ಪಾಳೆಗಳೊಂದಿಗೆ ಮುಂದಿನ ಸನ್ಮಾನ ಗೌರವ ಅಭಿನಂದನೆಗಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಗೋಪಾಲಾಚಾರಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವತ್ತು ಸನ್ಮಾನಿತರಾಗ್ತಾ ಇರುವಂತಹ ಹಿರಿಯರು ಶ್ರೀಯುತ ಗೋಪಾಲ ಆಚಾರ್ಯ ಇವರು. ಆತ್ಮೀಯ ಸದ್ಭಕ್ತ ಬಾಂಧವರೇ, 2002 ನಮ್ಮ ಈ ಒಂದು ಕ್ಷೇತ್ರದ ಪ್ರಶ್ನ ಚಿಂತನೆ ಒಂಜತ್ತು ಕಾರ್ಯ 2004 ಶಿಲಾನ್ಯಾಸ 2011 ಲೋಕಾರ್ಪಣೆ ಆ ಲೋಕಾರ್ಪಣೆ ಆನಾಗ ಸುಮಾರು ಎಕಡೆ ಅನ್ ಪಲ್ಲಕನೆ 1,74,00,000 ರೂಪಾಯಿದ ವಹಿವಾಟು ಈ ವಹಿವಾಟು ಹೋಲಿತ್ತಿನ ಮನ ಒಂಜಿ ಜಸ್ಟ್ ನೋಟ್ ಬುಕ್ ಇಡ್ತೀನಿ 100 ಪೇಜ್ ನೋಟ್ ಬುಕ್ ಇಡ್ತೀನಿ ಐನು ಏರ್ ನಿರ್ವಹಣೆ ಮಂತಿತ್ತು ನಾವು ಗೋಪಾಲಣ್ಣನ ಒಂಜಿ ಆ ಒಂಜಿ ಚೊಕ್ಕವಾಯಿನ ಲೆಕ್ಕ ಎಂಕುಲ್ಲ ಒಂಜಿ ಅವರನ್ನ ಕಾಸ್ಕೊಂಡ್ರೆ ಒಂದು ದಯಗ್ ಒಂದು ಎಂಚ ಪನ್ಪಡಂಚಿನ ಸೂಕ್ಷ್ಮವಾಯಿನಂಚಿನ ಲೆಕ್ಕಾಚಾರ ಬರ್ದಿತ್ತನಂಡ ಎಂಕಲ ಈ ನವನಿರ್ಮಾಣ ಸಮಿತಿ ಆಡಿಟರ್ ಇತ್ತನಂಡ ಒಂದು ಸಿ ಎತ್ತನ ಅವ ಎಂಕಲ ಗೋಪಾಲಣ್ಣೆ ಖಂಡಿತವಾದ ಎಂಕ ಬಾರಿ ಆಶಾ ಒಂದು ಖುಷಿಯ ಒಂದುಂಡು ಈ ಒಂಜಿ ಸಂಭ್ರಮದ ಬ್ರಹ್ಮಗೋತ್ಸವ ಇನ್ನು ಸಾವಿರಾರು ಜನ ಭಕ್ತಿದ ಮೂಲು ಅನ್ನ ಸಂತರಣೆ ಒಂದುಂಡು ಸಾವಿರಾರು ಭಕ್ತರ ಮೂಲ ಸೇರೊಂದು ಕ್ಷೇತ್ರ ಕಾರಣಿಕವಾದ ಬೆಳಗೊಂದು ಐಕ್ಯ ಪೂರ ಕಾರಣಕರ್ತರ ನೆಂಚಿನ ಈ 3 ಜನ ದಿಗ್ಗಜರು ಐತೊಟ್ಟಿ 14 ಜನ ದಿಗ್ಗಜ ಬರೋಂದಿಲ್ಲ ಐತೊಟ್ಟಿಗೆ ಕ್ಷೇತ್ರದ ಯಾವ ಓವಾಡ ಉತ್ಸವ ಆಡ ಆ ಕ್ಷೇತ್ರದ ವಿಗ್ರಹದ ಬಿಂಬವಾಡು ಬೆಳ್ಳಿದ ಪರಿಕರವಾಡ ಐನಂಚಿನ ಪಾಲಿಶ್ ಪಂಪಣಂಚಿನ ಕಾರ್ಯ ನಿರಂತರವಾದ ಈ ಕೋಡೆ ಮುಟ್ಟಲು ಮಂತೊಂದು ಮತ್ತಿನ ಗೋಪಾಲನಿಗೆ ನಮ್ಮಪ್ಪರ ಆಭಾರಿ ಆದಿಲ್ಲ ದಯಮಂತ ಆರೆಗಳ ಜೋರಾದ ಚಪ್ಪಲ್ ತಡೋದು ವಿನಂತಿ ಮಂತೊಂದಿಲ್ಲ. ಅತ್ಯಂತ ಪ್ರೀತಿಯ ವಂದನೆಗಳನ್ನು ಇದೀಗ ಸ್ವೀಕರಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ಗೌರವ ಅಭಿನಂದನೆಗಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರಘುರಾಮ್ ಶೆಟ್ಟಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ ವೇದಿಕೆಗೆ. ಆತ್ಮೀಯ ಸದ್ಭಕ್ತ ಬಾಂಧವರೇ, ಈ ಕ್ಷೇತ್ರ ನಿರ್ಮಾಣ ಹೆಂಚಾದ ಮನ್ನಗ ಒಂದು ಯುವಕ ಸಂಘದ ನಿರ್ಮಾಣ ಆತನು ಕಾಪಿಗಾಡು ಮಿತ್ರ ಮಂಡಲ ಪನ್ಪುಣಂಚಿನ ಆ ಯುವಕ ಸಂಘದ ಅಧ್ಯಕ್ಷರು ಏರ್ಪಂಡ ಅವು ರಘುರಾಮ್ ಶೆಟ್ಟಿ ರಘುವನೇನು ಪಣ್ಣದಿತ್ತರು ನಮ್ಮ ಕಾಲಿ ಕ್ಲಬ್ ಮಂತು ನಾವೊಂದು ಜವನರ ನಮಗೊಂಜಿ ಧಾರ್ಮಿಕವಾದ ಶ್ರದ್ಧಾ ಕೇಂದ್ರ ಪಡು ಆರ್ನ ಕಲ್ಪನೆ ಎತ್ತಿನ ಒಂದು ಭಜನ ಮಂದಿರ ಬಂದ್ಪಡು ಬಂದು ಆಡ ದೇವರನ್ನ ನಿರ್ಣಯನ ಬೇತಿತ್ತೀನಿ ಧಾರ್ಮಿಕವಾದ ಭಜನ ಮಂದಿರ ಹತ್ರ ರಘುವನ್ನ ಇನಿ ಭವ್ಯವಾದ ದೇಗುಲ ನಿರ್ಮಾಣ ಆತನು ಐಕ್ಯಲ ಇರಲ ಒಂದು ಕಾರಣಕರ್ತೇರಿ ಕಾಪಿಗಾಡು ಮಿತ್ರ ಮಂಡಲ ಜವನಿಯರನ್ನು ಪೂರ ಸೇರಿದು ಮೂಲಂಜಿ ಅಷ್ಟಮಂಗ ಮೂಲಂಜಿ ಹತ್ತು ಸಮಸ್ಯೆಗಳು ಬಂದಾಗ ಐಕ್ಯ ಸ್ಫೂರ್ತಿ ಕೊಡ್ತಾನೆ ರಘುವನ್ ನಮ್ಮ ಪೂರ ಜವನಿಯರಿಗೆ ಕಾಪಿಗಾಡಿನ ಅಧ್ಯಕ್ಷರಾದ ಸ್ಫೂರ್ತಿ ಕೊಡ್ತಾನೆ ರಘುವನ್ನೇ ನಿಜವಾದ್ಲ ಭಾರಿ ಒಂದು ಖುಷಿ ಆಪಣೆ ಇನ್ನೀತ ಈ ಕ್ಷೇತ್ರ ನಿರ್ಮಾಣಗಳ ಆರಲ ಒಂದು ಕಾರಣಕರ್ತರು ಬಂದು ಮಸ್ತ್ ಬಂಡ್ರಂಡು ಬಂದಲೆ ಸಮಯದ ಅಭಾವ ಆಂಡಲ ಇನ್ನು ಗೌರವ ಪಂಚ ಭಾರಿ ಆತು ಖುಷಿಡು ರಘುವನ ಈರೆಗಳ ಎಂಗಲ್ ಪುರ ಅಭಾರಿ ಆದಿಲ್ಲ ದಯಮಂತ್ ಬಂದಲೆ ಜೋರಾಯಿನ ತಪ್ಪಾಲ ಪ್ರೀತಿಪೂರ್ವಕ ಚಪ್ಪಾಳೆಗಳ ಮುಖಾಂತರ ಇದೀಗ ಮುಂದಿನ ಅಭಿನಂದನೆಗಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಶಿವರಾಮ್ ಗಟ್ಟಿ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ವಿಠಲ್ ಕುಲಾಲ್ ಮಾಲಕರು ವಿಕೆ ಫರ್ನಿಚರ್ಸ್, ಅದೇ ರೀತಿಯಲ್ಲಿ ದಿನೇಶ್ ಎಂಪಿ ಸ್ಟೋರ್ಸ್ ಇವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ಇತ್ತ ಪರಂದಲ್ಲಿ ನಮ್ಮ ಶಿವರಾಮ್ ಗಟ್ಟಿ ಶಿವರಾಮನ ಬೈಕ್ ಬಡಲ ಗೊತ್ತಿಜ್ಜಿ ಯಾರು ರಿಕ್ಷಾ ಹೋಗಲ್ಲ ಗೊತ್ತಿಜ್ಜಿ ಬಟ್ ಈ ಕ್ಷೇತ್ರಗೆ ವೈದಿಕ ಅತ್ತಂಡ ಅನ್ನ ಸಂತರ್ಪಣೆ ಸಾಮಾನು ಬೋಡಾಂಡ ಒರಿ ಬಸ್ ಕುಲ್ದು ಪೋದು ಪಟ್ಟಿ ಪತ್ತಂ ಬೋದು ಬಾರಿ ಶೋಕುಡು ಕೊಡ್ಲಾಗ ಪೋದು ಲೆತ್ತಂ ಬತ್ತದ ಐದು ಶೋಕುಡೆ ಜೋಡಣೆ ಮನ್ಪುಣ ಅಂಚಿನ ಕಾರ್ಯ ನಮ್ಮ ಶಿವರಾಮ್ ಗಟ್ಟಿ ಮಂತೊಂದಿತ್ತೇರು ಐದು ತೊಟ್ಟಿಗೆ 2004 ನೆಟ್ಟು ಆರ್ಲ ಬೊಕ್ಕ ಸುಂದರ ರುಚಿಲ ಸೇರ್ದು ಈ ಕ್ಷೇತ್ರದ ಕಾಣಿಕೆ ಡಬ್ಬಿಲ್ಲ ಬಾರಿ ಕರೆಕ್ಟ್ 31 ತಾರೀಕು ದಾನಿ ಅವು ಬಯ್ಯ ಇವಕ್ಕ ಐನು ಮನದನಿ 1 ತಾರೀಕು ದಾನಿ ಸರಿಯಾದ ಲೆಕ್ಕ ಕೊರ್ಪಣಂಚಿನ ಕಾರ್ಯ ಮಂತಿನ ಶಿವರಾಮನ್ನೇ ಆರೋಗ್ಯ ಎಂಕ್ಲಪುರ ಅಭಿರಾಜುಲ ದಯಮಂತ ಬಂದಲೆ ಜೋರಾಯನ ತಪ್ಪಾಲೆ ಬಂದಲೆ ಇನ್ನು ಐನು ದಿಗ್ಗಜರು ಈ ಒಂದು ಕ್ಷೇತ್ರಕ್ಕೆ ಬೆವರು ಸುರಿಸಿದ ಅಕಲ ತ್ಯಾಗ ಅಕಲ ನಿಷ್ಕಂಕವಾಯಿನ ಭಕ್ತಿಡು ಈ ಕ್ಷೇತ್ರ ಬೆಳಗದು ನಮಕ್ಕೆ ಪೂರ ಮಿಕ್ಲು ಆದರ್ಶವಾಯರು ದಯಮಂತ ಧ್ಯಾನ ಅಕ್ಲಿಗೆ ಶ್ರೀ ಅಪ್ಪೆ ಅನುಗ್ರಹ ಮನ್ಪಡು ಅಕ್ಲ ಆರೋಗ್ಯ ಭಾಗ್ಯ ಕೊಡ್ದು ನಲ್ಲಾತ್ಲ ಈ ದೇವರನ್ನ ಸೇವೆ ಮನ್ಪುಣಂಚಿನ ಅನುಗ್ರಹ ನಮ್ಮ ಅಪ್ಪೆ ಉಮಾಮಹೇಶ್ವರಿ ಕೊರಡು ಐತೊಟ್ಟಿಗೆ ಎಲ್ಲಂಜಿ ನಮ್ಮ ಹೊಸ ಸಾನ್ನಿಧ್ಯ ಭದ್ರಕಾಳಿನ ಪೀಠ ಪ್ರತಿಷ್ಠೆಲ್ಲ ಒಂದು ಭದ್ರಕಾಳಿ ದೇವರನ್ನ ಅಕ್ಲ ಅನುಗ್ರಹ ಡುಪ್ಪಣ ಒಂದು ಯಾನು ಪೂರ ಅತಿಥಿಗಳ ವಿಜ್ಞಾಪನೆ ಅಕ್ಲೇನು ಸೋಕು ಗೌರವ ನಮ್ಮ ಮಾನಾದಿಗೆ ಮನ್ಪಡು ಒಂದು ಯಾನು ವಿನಂತಿ ಮಂತೊಂದಿಲ್ಲ. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆಯೊಂದಿಗೆ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇದ್ದಾರೆ ಶ್ರೀಯುತ ವಿಠಲ್ ಕುಲಾಲ್ ಮಾಲಕರು ವಿಕೆ ಫರ್ನಿಚರ್ಸ್. ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಇವರಿಗೆ ಜೀವಂತ ಕೊಟ್ಟು ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೀವಂತ ಕೊಟ್ಟು ಇವರಿಗೆ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿ ಗಣ್ಯರಿಗೆ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಬಂಧುಗಳೇ, ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಮತ್ತೊಮ್ಮೆ ಮಗದ ಸ್ವಾಗತವನ್ನು ಕೋರ್ತಾ ಇದೀಗ ಈ 5 ಜನ ಹಿರಿಯರನ್ನ ಗೌರವಿಸುವಂತ ಸಂದರ್ಭ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಸುರೇಂದ್ರ ನಾಯಕ್, ಈಶ್ವರ ಉಳ್ಳಾಲ್, ಗೋಪಾಲ ಆಚಾರ್ಯ, ರಘುರಾಮ ಶೆಟ್ಟಿ, ಶಿವರಾಮ್ ಗಟ್ಟಿ ಇವರುಗಳನ್ನ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾವುದೇ ಒಂದು ದೇವಸ್ಥಾನ ಇರಲಿ, ಮಂದಿರ ಇರಲಿ, ಧಾರ್ಮಿಕ ಕೇಂದ್ರ ಇರಲಿ, ಅದು ಬೆಳಗಬೇಕಿದ್ರೆ ಇಂತಹ ಹಿರಿಯರು ಮಾಡಿದಂತಹ ಶ್ರಮ ಪರಿಶ್ರಮ ಮರೆಯಲಾಗದಂಥದ್ದು. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಮತ್ತಷ್ಟು ಆಯುರಾರೋಗ್ಯ ಭಾಗ್ಯತವದಾಗಲಿ ಅನ್ನುವಂತಹ ಸದಾಶಯ ನಮ್ಮದು. ಬಂಧುಗಳೇ, ಈ 5 ಜನರನ್ನ ವೇದಿಕೆಗೆ ಕರೆಯುವಾಗ ಹಿಂಜರಿಕೆ ಇತ್ತು. ಯಾಕೆಂತ ಹೇಳಿದ್ರೆ ಅವರು ವೇದಿಕೆ ಬರ್ಲಿಕ್ಕೂ ಕೇಳಲಿಲ್ಲ. ಅಂತಹ ಹಿರಿಯರು, ಬಹುಶಃ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿದಂತಹ ಆ ಕೈಗಳಿಗೆ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಬಂಧುಗಳೇ, ಸಾವಿರಾರು ಜನರು ನೆರೆದಿರುವಂತ ಈ ವೇದಿಕೆಯಲ್ಲಿ ಅಭಿನಂದನೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾವುದೇ ಅಪೇಕ್ಷೆಗಳಿಲ್ಲದ ಕೆಲಸವನ್ನ ಮಾಡಿ, ಶ್ರಮವನ್ನ ಪಟ್ಟು, ಧಾರ್ಮಿಕ ಕೇಂದ್ರವನ್ನ ನಿಲ್ಲಿಸಿ ಅತ್ಯದ್ಭುತ ಸೇವೆಯನ್ನ ಸಲ್ಲಿಸಿದಂತ ಆ ಹಿರಿಯರಿಗೆ ವಂದನೆಗಳು, ಅಭಿವಂದನೆಗಳು. ತಮ್ಮ ಸೇವೆ ಅಗ್ರಮಾನ್ಯವಾದದ್ದು. ಬಂಧುಗಳೇ, ಈ ಸೇವೆಗೆ ಮಾತುಗಳೇ ಇಲ್ಲ ಅನ್ನುವಂತ ರೀತಿಯ ಭಾವನೆ. ತಮ್ಮ ಮಾರ್ಗದರ್ಶನ, ತಮ್ಮ ಹಿರಿತನ, ತಮ್ಮ ಸೇವೆ ಇನ್ನಷ್ಟು ಇರಲಿ ಅನ್ನುವಂತ ಸದಾಶಯದ ಮಾತುಗಳು ನಮ್ದು. ಬಂಧುಗಳೇ, ವಿವಿಧ ಕ್ಷೇತ್ರಗಳ ಗಣ್ಯರ ಸಮಕ್ಷಮದಲ್ಲಿ ಇವತ್ತು ಸನ್ಮಾನಿತರಾಗ್ತಾ ಇದ್ದಾರೆ. ಬಹುಶಃ ಇನ್ನಷ್ಟು ಯುವಕರಿಗೆ ಇದು ಮಾರ್ಗದರ್ಶನ ಆಗಲಿಕ್ಕಿದೆ ಅನ್ನುವಂಥ ಸದಾಶಯ. ಇವತ್ತು ಎಲ್ಲ ವ್ಯವಸ್ಥೆಗಳು ಇದ್ದಾವೆ, ವಾಹನಗಳಿದ್ದಾವೆ, ಮೊಬೈಲುಗಳಿದ್ದಾವೆ, ಸಂಘಟನೆಯನ್ನು ಮಾಡುವಂಥ ಪರಿಕರಗಳು ನಮ್ಮಲ್ಲಿದ್ದಾವೆ. ಆದರೆ ಅವತ್ತಿನ ಕಾಲದಲ್ಲಿ ಯಾವುದೂ ಇಲ್ಲದಂಥ ಕಾಲದಲ್ಲಿ ತಮ್ಮ ಸಮಯವನ್ನು ನೀಡಿ ಸಂಘಟನೆಯನ್ನ ಮಾಡಿ ಮಂದಿರವನ್ನ, ದೇವಸ್ಥಾನವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಂಧುಗಳೇ, ಇವತ್ತು ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಈ ಹಿರಿಯರನ್ನ ಗೌರವಿಸಲಾಗುತ್ತಾ ಇದೆ. ಎಲ್ಲ ಹಿರಿಯರ ಮುಖದಲ್ಲೂ ಕೂಡ ಆ ನಗು ಇದೆ, ಆ ಭಾವನೆ ಇದೆ. ಮುಂದಿನ ಪೀಳಿಗೆಗೆ ಆದರ್ಶವಾಗಿ ನಿಲ್ಲುವಂತಹ ಹಿರಿಯರು ಇವರು. ಎಲ್ಲ ಅತಿಥಿ ಗಣ್ಯರ ಸಮಕ್ಷಮದಲ್ಲಿ ಇವತ್ತಿನ
ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಮತ್ತಷ್ಟು ಮಗದಷ್ಟು ಸೇವೆಗಳು ತಮ್ಮಿಂದ ಆಗಲಿ ಅನ್ನುವಂತ ಸದಾಶಯ ನಮ್ಮದು. ತಮ್ಮ ಅಭಿನಂದನಾರ್ಹವಾದಂತಹ ಈ ಸನ್ಮಾನವನ್ನ ಹಿರಿಯರು ಸ್ವೀಕಾರ ಮಾಡ್ತಾ ಇದ್ದಾರೆ. ತಮ್ಮ ಸೇವೆ ನಿರಂತರವಾಗಿ ಇರಲಿ ಅನ್ನುವಂತಹ ಸದಾಶಯದೊಂದಿಗೆ ಎಲ್ಲ ಗಣ್ಯರು ಕೂಡ ಛಾಯಾಚಿತ್ರಕ್ಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರಮದಿಂದಾಗಿ ನಾವಿವತ್ತು ಇಂತಹ ಅದ್ಭುತವಾದ ಬ್ರಹ್ಮಕಲಶವನ್ನ ಮಾಡಲಿಕ್ಕೆ ಸಾಧ್ಯ. ಬಂಧುಗಳೇ, ಎಲ್ಲ ಬಂಧುಗಳು ಕೂಡ ಎದ್ದು ನಿಂತುಕೊಂಡು ಈ ಅಭಿನಂದನೆಗಳನ್ನು ಹೇಳೋಣ, ಅಭಿವಂದನೆಗಳನ್ನು ಹೇಳೋಣ. ಇವರ ತ್ಯಾಗ ಅಭಿನಂದನಾರ್ಹವಾದಂತೂ, ಇವರ ಕಾರ್ಯ ಅಭಿವಂದನಾರ್ಹವಾದದ್ದು, ಅದೇ ರೀತಿಯಲ್ಲಿ ಇವರ ಶ್ರಮ ಅನುಕರಣೀಯ ಅಂತ ಹೇಳ್ತಾ ಮುಂದಕ್ಕೂ ಕೂಡ ತಮ್ಮ ಮಾರ್ಗದರ್ಶನ ಇದೇ ರೀತಿಯಾಗಿರ್ಲಿ ಅಂತ ಹೇಳ್ತಾ ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ವಂದಿಸೋಣ, ಅಭಿವಂದಿಸೋಣ. ಆತ್ಮೀಯ ವಂದನೆಗಳು ಬಂಧುಗಳೇ. ತಮ್ಮ ಮುಂದಿನ ಜೀವನ ಕೂಡ ಯಶಸ್ವಿಯಾಗಿ ಆಗಲಿ ಅನ್ನುವಂಥ ಸದಾಶಯದೊಂದಿಗೆ ಎಲ್ಲ ಹಿರಿಯರಿಗೂ ಕೂಡ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮವನ್ನು ಅತ್ಯಂತ ಚುಟುಕಾಗಿ ಮುಗಿಸುವಂಥ ಒಂದು ಚಿಂತನೆಯಲ್ಲಿ ನಾವಿದ್ದೇವೆ. ಆದರೂ ಕೂಡ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರನ್ನ ಅನುಮತಿಯನ್ನು ಕೇಳಿಕೊಂಡು ಇದೀಗ ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಅಣ್ಣಯ್ಯ ಕುಲಾಲ್, ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇವರಿಂದ ಮುಂದಿನ ಮಾತು. ತಾಯಿ ಉಮಾಮಹೇಶ್ವರಿ ದೇವಿಗೆ ಪಡಮಾಡುತ್ತಾ, ನನ್ನ ಆರಾಧ್ಯ ದೈವ ಆನೆಗುಡ್ಡೆ ಮಹಾಗಣಪತಿಗೆ ನಮಸ್ಕರಿಸುತ್ತಾ, ಇನಿ ವೇದಿಕೆ ಉಪ್ಪುನ ಜನಕಲಪುರ ತೂನಾಗ ತುಳುನಾಡದ ಕೊಡಿಯಡಿಟ್ಟು ನಮ್ಮ ಸೇರ್ಲಕ್ಕ ತೋಜುಂಡು. ತುಳು ಸಂಸ್ಕೃತಿ ಅಂಚ ಓವೇ ಕಾರ್ಯ ಓರಿಯಡ್ದು ಆಪುಚಿ ಏತ್ ಮಲ್ಲ ಮೆಣಸಿನಕಾಯಿ ಅಂಡಲ ಒಂಜಿ ಮೆಣಸಿನಕಾಯಿ ಹಿಡ್ದು ಕಜಿಪು ಆಪುಚಿ, ಅದಕ್ಕೆ ಜೀರಿಗೆ ಕೊತ್ತಂಬರಿ ಪೂರ ಬೋಡು ಅಂಚ ನಮ್ಮ ತುಳುನಾಡದ ಸಂಸ್ಕೃತಿ ಪಂಡ ಅವರು ಶೆಟ್ರು ಭಟ್ರು ಜೋಗಿ ದೇವಾಡಿಗ ಕುಲಾಲ ಪೂಜಾರಿ ಮಾತ ಇತ್ತುಂಡಲ್ಲ ಅವನ ಸಂಸ್ಕೃತಿ ಅವನ ಸಂಸ್ಕಾರ. ಆ ರೀತಿ ಪಾತೆರನ ಪಂಡೇರು ಮೂಲು ವೈಬ್ರೇಷನ್ ಆಪುಂಡು ಪಂಡ ವೈಬ್ರೇಷನ್ ಆ ಒಂದೇ ಉಪ್ಪರ ಸಾಧ್ಯ ಉಂಡೆ. ಮೂಲು ಸುರೇಂದ್ರ ನಾಯಕರು, ಈಶ್ವರ್ ಉಳ್ಳಾಲ್, ಗೋಪಾಲಾಚಾರ್ಯ, ರಘುರಾಮ್ ಶೆಟ್ಟಿ, ಶಿವರಾಮ್ ಗಟ್ಟಿ ಮುಕ್ಕಲು 5 ಜನನ ಕುಲ್ಲದು ನಿಖಲು ಸನ್ಮಾನ ಮಲ್ತಿದ ಪಕ್ಕ ವೈಬ್ರೇಷನ್ ಆ ಒಂದೇ ಇರೋ ಸಾಧ್ಯನೇ ಇಚ್ಚು. ಓಲ್ ಹಿರಿಯರಿಗೆ ಗೌರವ ಒಪ್ಪುಂಡು ಅವೇ ಧರ್ಮ. ಧರ್ಮ ಪಂಡ ಬೇತದಾಲ ಇಜ್ಜಿ, ಧರ್ಮ ಪಂಡ ಕೋಟಿಗಟ್ಟಲೆ ದಾನ ಕೊರ್ನ ಧರ್ಮ ಆಪುಜಿ. ಏರ್ ಬೇನೆಡುಪ್ಪರು ಏರಿಗೆ ಬಡ ಉಪ್ಪುಂಡು ಅಕಲನ ಗೌರವಿಸವ ಹಿರಿಯರು ಮಲ್ತಿನ ಬೇಲೆನ. ಹಿರಿಯರು ಎಷ್ಟು ಕೆಲಸ ಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. MC ಕಾರ್ಯಕ್ರಮ ನಿರ್ವಹಣೆ ಮಾಡೋರು ಒಂದು ಚಂದದ ಉಲ್ಲೇಖ ಮಾಡಿದರು. ಇವತ್ತು ನಮ್ಮ ಹತ್ರ ವಾಟ್ಸಪ್ ಇದೆ, ಇವತ್ತು ನಮ್ಮಲ್ಲಿ ಮಾಧ್ಯಮಗಳಿದ್ದಾವೆ. ಆವತ್ತು ಏನು ಇಲ್ಲದ ಕಾಲದಲ್ಲಿ ಅವರು ಮಾಡಿದ ಕೆಲಸ ಇವತ್ತು ನಾವು 10 ಕೋಟಿ ಕಲೆಕ್ಷನ್ ಮಾಡ್ಬೋದು. ಅವತ್ತು ಅವರು ಮಾಡಿದ 10 ರೂಪಾಯಿ ಇವತ್ತಿನ 10 ಕೋಟಿಗೆ ಸಮಾನ. ಹಾಗಾಗಿ ದೈವ ದೇವಸ್ಥಾನಗಳು ಉಳಿದದ್ದು ಒಬ್ಬರಿಂದಾಗಿ ಅಲ್ಲ, ದೈವ ದೇವಸ್ಥಾನಗಳು ಉಳಿದದ್ದು ಇಂಥ ಮಹನೀಯರಿಂದಾಗಿ. ಹಾಗಾಗಿ ನಂಗೆ ತುಂಬ ಖುಷಿ ಆಗುತ್ತೆ. ನಾನು ಮೋನಪ್ಪ ಭಂಡಾರಿ ಹತ್ರ ಸಾಕಷ್ಟು ಬಾರಿ ಕಿವಿ ಚುಚ್ಚಿಟ್ಕೊಂಡಿದ್ದೇನೆ. 30-35 ವರ್ಷ ಮಂಗಳೂರಿನ ಕೇರಿಗಳನ್ನು ಅವ್ರ ಜೊತೆ ತಿರುಗಿದ್ದೇನೆ. ಅವ್ರು ನಮಗೆ ಮಾರ್ಗದರ್ಶನ ನೋಡಿದರು. ಇವರಲ್ಲಿ ನಮ್ಮ ಸತೀಶ್ ಅಣ್ಣ ಇರ್ಬೋದು, ಇವರೆಲ್ಲ ನಾಯಕರುಗಳ ಜೊತೆ ನಾನು ನೋಡಿದ್ದೇನೆ. ಆದರೆ ಧಾರ್ಮಿಕ ಚಿಂತನೆಗೆ ಒಂದು ಸೂಕ್ತವಾದ ಮಾದರಿ ಅಂದರೆ ನಮ್ಮ ಹಿರಿಯರು. ಎಲ್ಲಿ ಹಿರಿಯರನ್ನು ನಾವು ಮರೆತು ಬಿಡ್ತೇವೋ ಅಲ್ಲಿ ಹಿರಿತನಕ್ಕೆ ಬೆಲೆ ಇರೋದಿಲ್ಲೋ, ಅಲ್ಲಿ ಯಾವುದೇ ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ ಇರುವುದಿಲ್ಲ. ಹಾಗಾಗಿ ನಂಗೆ ತುಂಬ ಖುಷಿಯಾಗಿದೆ. ಇವತ್ತು ನಮಗೆಲ್ಲ ನಡೆ ನುಡಿ ಸಂಸ್ಕಾರ ಕೊಟ್ಟ RSSಗೆ 100 ವರ್ಷ. ನಾವೆಲ್ಲ ಆ ಸಂಸ್ಕಾರ ಸಂಸ್ಕೃತಿಯಿಂದ ಬಂದವರು, ಆ ಮರದ ನೆರಳಲ್ಲಿ ಬೆಳೆದವರು. ದೇಶ 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 ನನ್ನದು, ಕಾಳಿದಾಸ, ವ್ಯಾಸ, ಬುದ್ಧ, ಬಸವ ಇವರೆಲ್ಲ ನನ್ನವರು ಅಂತ ಹೇಳಬೇಕಾದ್ರೆ ನಮ್ಮೊಳಗಡೆ ನಾನು ಅನ್ನುವುದನ್ನು ಬಿಟ್ಟು ನಾವು ಎನ್ನುವ ಒಂದು ಪ್ರೀತಿ ಬೇಕು, ಒಂದು ಗೌರವ ಬೇಕು. ಅದನ್ನು ಕಾಪಿಕಾಡಿನ ಮಂದಿ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಮೋನ ಭಂಡಾರ್ ಅಂತ ಗುರಿಕಾರರು ಈ ಒಂದು ಚಪ್ಪರಕ್ಕೆ ಒಂದು ಆ ವೈಬ್ರೇಷನ್ ಬರಬೇಕಾದ್ರೆ 100 ಗುರಿಕಾರಗಳನ್ನು ಸೇರಿದ್ದಾರೆ, 110 ಕೈಗಳು ಸೇರಿದ್ದಾರೆ. ಇಲ್ಲಿ ಜನರು ಹೋಗಿ ನೋಡುವಾಗ ನನಗೆ ಇದು ಕುದುರೋಳಿಯೋ, ಕದುರಿ ದೇವಸ್ಥಾನವೋ ಅಥವಾ ಧರ್ಮಸ್ಥಳವೋ, ಸುಬ್ರಹ್ಮಣ್ಯರ
ಕಾರ್ಯಕ್ರಮ ಆಗುವಾಗ ಜನ ಹೋಗುವುದು ಬರುವುದು ನೋಡಿದಷ್ಟು ಖುಷಿ ಆಗ್ತದೆ. ನಿಮ್ಮೆಲ್ಲರಿಗೂ ಆಭಾರಿಯಾಗಿದೆ. ನನ್ನಂಥವನನ್ನು ಒಬ್ಬನಲ್ಲಿ ಕರ್ಕೊಂಡು ಬಂದು 4 ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಿ. ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ, ಧರ್ಮ ಅಂದರೆ ಬೇರೆ ಏನಲ್ಲ. ನನಗೂ ನೋವು ಆದಾಗೆ ಇನ್ನೊಬ್ಬನಿಗೂ ನೋವಾಗ್ತದೆ, ನನಗೂ ಹಸಿವಾದಾಗೆ ಇನ್ನೊಬ್ಬನಿಗೂ ಹಸಿವಾಗ್ತದೆ, ನನಗೂ ಬಾಯಾರಿಕೆ ಆದಾಗ ಇನ್ನೊಬ್ಬನಿಗೂ ಬಾಯಾರಿಕೆ ಆಗ್ತದೆ ಎನ್ನುವುದನ್ನು ತಿಳ್ಕೊಂಡ ಜಗತ್ತಿಗೆ ಮಾತ್ರ ಅದನ್ನು ಹೇಳಿದ್ದು ಭಾರತ ಮಾತ್ರ. ದೇವರ ಪೂಜೆ ಅಂದರೆ ಹಸಿದವನ ಹೊಟ್ಟೆಗೆ ಕೊಡುವುದು ಅನ್ನುವ ರೀತಿಯಲ್ಲಿ ಜಗತ್ತಿಗೆ ಹೇಳಿದ್ದು ಇದ್ದರೆ ಭಾರತ ಮಾತ್ರ. ಹಾಗಾಗಿ ಭಾರತ ವಿಶ್ವಗುರು ಆಗುವುದನ್ನು ತಡಿಲಿಕ್ಕೆ ಸಾವಿರಾರು ಜನ ತಡೆದ್ರು, ಯಾರಿಂದ ಇನ್ನೂ ತಡಿಲಿಕ್ಕಾಗಿಲ್ಲ. ಭಾರತ ಮುನ್ನುಗ್ಗಿ ಹೋಗ್ತಾ ಇದೆ. ನೀವು ಸೇರ್ಕೊಳ್ತೀರೋ ಬಿಡ್ತೀರೋ ನಿಮಗೆ ಬಿಟ್ಟ ವಿಚಾರ. ಭಾರತ ಗುರು ಆಗ್ತದೆ, ವಿಶ್ವಮಾನ್ಯ ಆಗ್ತದೆ. ಆ ನೆಲೆಯಲ್ಲಿ ನಿಂತು 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಮಿತ್ರರಿಗೂ, ನನ್ನ ಗಣೇಶ್ ಕಾಪಿಕಾಡ್ ನನ್ನ ಮಿತ್ರ, ಇಲ್ಲಿಯ ಸುರೇಶ್ ಅಣ್ಣ, ನಮ್ಮ ಸತೀಶ್ ಕುಂಪಲ, ಇವರೆಲ್ಲರಿಗೂ ಒಂದು ಪ್ರೀತಿಯಿಂದ ಹೇಳೋದಂದರೆ, ನಾನು ಪ್ರಾಕ್ಟೀಸ್ ಮಾಡುವ ಹೊಯ್ಗೆ ಮುಳಿಹಿತ್ತಿನಿಂದ ಕುಂಪಳದವರೆಗೆ ದಿನಕ್ಕೆ ಒಂದು 10-100 ಜನ ನನ್ನ ಹತ್ರ ಹೇಳ್ತಾರೆ. ಆ ಮುಳಿಹಿತ್ತಿನಲ್ಲಿ ಇದ್ದವರೆಲ್ಲ ನೆರೆ ಬಂದಾಗ ಇಲ್ಲಿ ಕುಂಪಳದಲ್ಲಿ ಬಂದು ಸೇರಿಕೊಂಡಿದ್ರು. ಆ ಕಾಲಘಟ್ಟದಲ್ಲಿ ಅಲ್ಲಿ ನೆರೆ ಬಂದಾಗ ಅಲ್ಲಿಗೂ ಇಲ್ಲಿಗೂ ಯಾವಾಗಲೂ ಸಂಪರ್ಕ. ಆದರೆ ಧಾರ್ಮಿಕ ಸಂಘಟನೆ ಮಾಡುವಲ್ಲಿ ನೀವು ಮಾಡಿದ ಕೆಲಸ, ಕಾಪಿಕಾಡಿನ ಮಂದಿ ಮಾಡಿದ ಕೆಲಸ, ಉಳ್ಳದ ಈ ಭಾಗದ ಜನರು ಮಾಡಿದ ಕೆಲಸ, ನೋ ಭವಿಷ್ಯ ನೋ ಭವಿಷ್ಯತ್. ನಿಮ್ಗೆಲ್ರಿಗೂ ವಂದನೆ ಆಗಲಿ. ಶುಭಂ ಶೀಘ್ರಮಸ್ತು. ಎಲ್ಲಿ ಹಿರಿಯರಿಗೆ ಗೌರವ ಸಿಗ್ತದೋ ಅಲ್ಲಿ ಅತ್ಯದ್ಭುತವಾದ ಚಿಂತನೆಗಳು ಬೆಳಗ್ತದೆ ಅಂತ ಹೇಳಿದರು. ಬಹುಶಃ ತಮ್ಮ ಮಾತುಗಳಿಗಾಗಿ, ಅತ್ಯದ್ಭುತ ಮಾತುಗಳಿಗಾಗಿ ವಂದನೆಗಳನ್ನು ಹೇಳ್ತಾ ಇದೀಗ ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾ ಪ್ರಸಾದ್ ಶೆಟ್ಟಿ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಶ್ರೀ ಉಮಾಮಹೇಶ್ವರಿ ದೇವರಿನ ಮನಸಾರೆ ವಂದನೆ ಮಲ್ತೊಂದು ಈ ಭಾಗದ ಮಾತ ದೈವದೇವರೆಲ್ಲ ಮನಸಾರೆ ಪ್ರಾರ್ಥನೆ ಮಲ್ತೊಂದು ಎನ್ನ ಆರಾಧ್ಯ ಮೂರ್ತಿ ಎನ್ನ ಉರುಬೆಮ್ಮಿರು ಮೂವಿರುಲ್ಲಾಕ್ಲಿನ ಪಾದುಗಡ್ಡ ಬೂರೊಂದು ಅಪ್ಪೆ ಭಾರತ ಮಾತೆನ ಆಶೀರ್ವಾದ ನಟ್ಟೊಂದು ಉಮಾಮಹೇಶ್ವರಿ ದೇವಸ್ಥಾನ ನೆತ್ತ ಬ್ರಹ್ಮಕಲಶೋತ್ಸವದ ಈ ವೇದಿಕೆಡು ಇತ್ತಿನಂಚಿನ ಮಾತ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಪ್ರಪ್ರಥಮವಾದ ವಂದಿಸವೊಂದು ಇನಿ ಎಲ್ಲದ ದಿನ ಟಾಪುನಂಚಿನ ಈ ಬ್ರಹ್ಮ ಕಲಶ ಬಹುಶಃ ಭಾರಿ ಸಂತೋಷ ಆಪುಡು. ಎನ್ನ ಆತ್ಮೀಯರಂಚಿನ ಶಿವಪ್ರಸಾದ್ ಈ ಕಾರ್ಯಕ್ರಮಕ್ಕೂ ಒಂಜಿ ದಿನದ ಅತಿಥಿಯಾದಿರು ಬರೋಡೆ ಪಂಡಿತ್ಯರು ಆಂಡ ಕೆಲವು ಎಂಕೊಜ್ಜೂರು ನಮ್ಮ ಊರುಡೆ ಕೆಲವು ಕಾರ್ಯಕ್ರಮ ರೀತಿ ನಿರ್ಧಾರ ನಾನು ಬರ್ಪೂಜಿ ಬನ್ಪುನಂಚಿನ ಒಂಜಿ ನೆಟ್ಟಿತ್ತೆ ಆಂಡ ದಾದನ ಎಂಗೆ ಯೋಗ ಇತ್ತನ ಇಟೇಗೆ ದೇವಸ್ಥಾನಕ್ಕೆ ಎಲ್ಲ ಹತ್ತಿ ಎಲ್ಲ ಆಂಡಲ್ಲ ಬರೋಲಿ ಆಂಡ ಇನಿ 5 ಜನಕ್ಕೆ ಮೂಲೊಂಜಿ ಸನ್ಮಾನ ಮಲ್ತಿನಂಚಿನ ಒಂಜಿ ಕಾರ್ಯಕ್ರಮಕ್ಕೂ ಎಂಗೆ ಬರಿಯರೆ ಆಯ್ದಿನಂಡ ಯಾನು ಆ ಅವೇ ಎನ್ನ ಯೋಗ ದಯಪಂಡ ಎಂಗೆ ಭಾರಿ ಖುಷಿಯಾಣ. ಈ ಕ್ಷೇತ್ರ ಬೆಳಗುಡಂಡ ಇನ್ನು 5 ಜನ ಮಲ್ತಿನಂಚಿನ ತನ್ನ ನೆತ್ತೇರಿನ ಬೆಗರಾದ ಈ ಭೂಮಿಗೆ ಬೋಡಾದ ಈ ಕ್ಷೇತ್ರ ಒಂಜಿ ಪೊರ್ಲುದ ಕ್ಷೇತ್ರ ಆವಡು ಬಂಡದ ಒಂಜಿ ಆ ಮನಸಾರೆ ಅಕಲ ನಿಷ್ಕಲ್ಮವೇನಂಚಿನ ಆ ಒಂಜಿ ಮನಸ್ಸುಡು ಈ ಕ್ಷೇತ್ರ ನೀನು ಬೆಳಗದ್ರೆ ಅಕ್ಲಿಗೆ ಎನ್ನ ಹೃದಯಾಂಧ್ರ ಎನ್ನ ಮನಪೂರ್ವಕವೈನಂಚಿನ ಅಕ್ಲಿಗೆ ಅಭಿನಂದನೆ ಇಲ್ಲ, ಅಕಲ ಆಶೀರ್ವಾದವನ್ನು ಏನು ನಟ್ಟೊಂದಿಲ್ಲ ಬಂದಲೇ. ಬಹುಶಃ ಇನಿ ನಮ್ಮ ಹಿಂದೂ ಸಮಾಜದ ಬಗ್ಗೆ ಪಾತ್ಯರಡಂಡ ಇನಿ ಆ ಪಾತ್ಯರನಂಚಿನ ಪೊರ್ತುಲ ಹತ್ತು ದಯಪಂಡ ಇನಿ ದೇವರನ ಬ್ರಹ್ಮಕಲಶೆಯಲ್ಲೇ 15 ದನ ನಡಪೆರಂಡು ಐತ ನಡುಟು ಇತ್ತ ಕೆಲವು ಕಾರ್ಯಕ್ರಮ ಮಾಡಿ ನನ್ನ ಕೂಡ ಮಕ್ಕಳ ಕಾರ್ಯಕ್ರಮ ಆಪುಡು ಇನ್ನು ಪಾತ್ಯರನ ವೇದಿಕೆ ಹತ್ತು ಅಂಡ ಇನ್ನು ಪಾತ್ಯರದ ಪೋಂಡ ಎಲ್ಲರ ಕಾರ್ಯಕ್ರಮಕ್ಕೂ ಬಹುಶಃ ಮಸ್ತ್ ಲೇಟ್ ಆಪುನಲ್ಲ ಅವಕಾಶ ಉಂಡು. ಇನಿ ಯಾನು ಸೇದಿನಂಚಿನ ಮಾತ ಇನಿ ಸೇದಿನ ಮಾತ ಅಪ್ಪೆ ಜೋಕಲಿಗೆ ಇನಿ ಸಹೋದರಿಯರಿಗೆ ಸೇದಿನ ಮಾತ ಬಂದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸವೆ ದಯಪಂಡ. ಕೆಲವು ದಿಕ್ಕುಡ ನೆಂಗಲು ಪೋನಾಗ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಒಂಜಿ ಪಿಕ್ಚರ್ ಆ್ಯಕ್ಟರ್ನ ಬರ್ಪುಂಡು ಆತಕ್ಕೆ ಮಾತ್ರ ಸಭೆ ಕುಳ್ಳುವೇರು ಅವನು ಅಕ್ಕಳು ಅಗತ್ಯ ಭೇಟಿಗೆ ನಮ್ಮ ಸಭೆಲ್ಲ ಅವನು ಅಡಿಗೆ ಕಾಲೇ ಬುಕ್ಕ ಧರ್ಮ ಸಭೆಗೆ ಏನಾರೆ ಜನಕ್ಕೂ ಉಪ್ಪುಜೀರ ಅಂಡ ಮೂಲ ಅಂಚತ್ ಮೂಲ ಮಸ್ತ್ ಜನ ಮಾತ್ರ ನಮ್ಮ ಒಂಜಿ ಧರ್ಮ ಸಭೆ ಮೂಲ ಭಾಗವಹಿಸದಿನೇ ನಂಗೆ ತುಣಗ ಭಾರಿ ಖುಷಿ ಆಪುಂಡು. ಮುರಣಿ ಎಂಕೆಲ್ಲ ಬಾಗುಡು ಕುಂಪಲ ಒಂಜಿ ಚರ್ಚ್ ಓಪನ್ ಅಂಟ್ ಐಟ್ ಇಡೀ ಮಾತಕ್ಕೆಲ್ಲ ಅಕ್ಕಲ ಕಾಕಾಜಿ ಇನ್ವೈಟ್ ಮಲ್ತಾರೆ ಬಾತಿಯರ ಇನ್ವೈಟ್ ಮಲ್ತಿತ್ತೇರು ಐಟ್ 100% ಜನ ನಮ್ಮ ಹಿಂದೂ ಸಭೆಟ್ ಕಪ್ ಚುಪ್ ಮಲ್ಪಂದು ಕುಲೋಂದೇರು ಒಂಜಿ ಮಗೆಲ್ಲ ಲಕ್ಕುಜೇರು ಯಾನು ಎಂಕ್ಲ ಬರೀಟಿತ್ತಿನ ಎಡಗೇನೆ ನಮ್ಮ ಲಕ್ಕ ಮಾರೆ ಪೋಯಿ ಇಂದು ಎಂಚಿನ ಎಂಬಣ್ಣ ಎಂಕ್ಲ ಹೇಳಿಕೆ ಎತ್ತು ಅಲ್ಲಿ ಪೋತೆ ಅನ್ನ ಬರ್ಚು ಬರ್ಚಿ ಇವ್ರು ಕುಲ್ಲುಗಾದ್
ಅನ್ನ ನಮ್ಮೆಟ್ಟು ಅಂಚತ್ತು ನಮ್ಮೆಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ತನ ಪಿಕ್ಚರ್ ಆ್ಯಕ್ಟ್ಗಳು ಬತ್ತಿಗಳು ಅಕ್ಕಳಿಗೆ ನಮ್ಮ ಬೋಧ ನಮ್ಮ ఒక ಧಾರ್ಮಿಕ ಭಾಷಣಕ್ಕೆ ಎನ್ನೋ ಕ್ಲಿಯರ್ಲ ಇಚ್ಚಿ ಇನ್ನು ಪಿಕ್ಚರ್ ಆ್ಯಕ್ಟ್ ಯಾರ ತಪ್ಪೇನು ಹಚ್ಚಿ ಇನ್ನು ನಮ್ಮ ಪಿಕ್ಚರ್ ಆ್ಯಕ್ಟ್ ನಕ್ಲೇನು ಎತ್ತದು ಸನ್ಮಾನ ಮಲ್ಪುವ ಅತ್ತ ನಕ್ಲೇನು ಅಕ್ಕಳು ಎಂಕಲ್ನ ಒಂಜಿ ಪಿಕ್ಚರ್ ಹಿಟ್ ಆಂಡ ಇನಿ ಅಕ್ಕಳು ಪನ್ಪುಂದಾದ ಎಂಕಲೇನ ಮೂವಿನ ನಿಕ್ಕಲು ತುಯ್ಯಾರೆ ಬಾಲೆ ಜೋಕುಲು ಬಾಲೆ ಅಪ್ಪೆಲ್ಲು ಬಾಲೆ ಪೂರಾಲ ಬಾಲೆ ದೇವಸ್ಥಾನಕ್ಕೆ ಅಪ್ಪೆ ಜೋಕುಲು ಪೂರ ಬರ್ತದೆ ಆ ಜೀವನೋದರ ಹಿಂಗಿನ ದೇವಸ್ಥಾನಕ್ಕೆ ನಿಕ್ಕಲು ಪವನ ಕುಲ್ಲೊಚ್ಚಿ ಅವನು ನಿರಂತರವಾದ ದೇವ ಕ್ಷೇತ್ರದ ನಮ್ಮ ದೇವರಿಗೆ ನಮಕ್ಕೆ ದೇವರು ಬೋಡತ್ತಂದೆ ನಂಗೆ ದೇವರಿಗೆ ನಮ್ಮ ಬೊರ್ಚಿ ದೇವರ ಇತಿಹಾಸ ಎದು ಉಂಡು ನಂಗೆ ಮಾತ್ರ ದೇವರು ಬಡ ದೇವರಿಗೆ ನಮ್ಮ ಬೋಡ ಮನಪ್ಪನ ಬೊಡಿಸಿ ದೈವಲೇಖ ನಮ್ಮ ಬೋಡ ದೈವಲೇಖ ನಂಗೆ ದೈವಲು ಬೋಡ ಅತ್ತಿ ಅಂಚಾದಪ್ಪನ ನಮ್ಮ ಇನಿ ಮಸ್ತ್ ಪಿರವರಿ ನಮ್ಮ ಇನಿ ವೇದಿಕೆಡುಗುಲ್ದು ಭಾಷಣ ಮಲ್ಪನ ಬಾರಿ ಸುಲಭ ಅಂಡ್ ಅವನು ಕಾರ್ಯಘಾತವಾದ ರೂಪಿಸೋಡಂಡ ನಮ್ಮ ಮಾತು ಅಪ್ಪಂದಿಲು ಅಂಚೆ ನಮ್ಮ ಜವನೀರು ಹಿಂದೂ ಸಮಾಜಕ್ಕೆ ಒಗ್ಗಟ್ಟವಡು ಇನಿ ಜೀರ್ಣೋದ್ಧ ದೇವಸ್ಥಾನ ಎಂದು ಜೀರ್ಣೋದ್ಧಾರ ಆತನು ಅಣ್ಣದೆಮ್ಮ ಹಿಂದೂ ಸಮಾಜದ ಮನಸ್ಸಿಯಪ್ಪ ಜೀರ್ಣೋದ್ಧಾರ ಆಪುನು ಪನ್ಪುನಂಚಿನ ಪ್ರಶ್ನೆ ಇನ್ನು ನಮ್ಮ ಸಮಾಜದ ತೂವೊಂದುಲ್ಲ ನಮ್ಮ ಧರ್ಮಕ್ಕೆ ಇನಿ ಹೆಚ್ಚಿನ ವಿರೋಧಿಲಿಯರು ಪಂಡ ನಮ್ಮ ಹಿಂದೂ ಧರ್ಮದ ವಿರೋಧಿಲಿ ನಮಗೆ ವಿರೋಧಿಲು ಹಿಂದೂ ಧರ್ಮದಕ್ಕೂ ವಿರೋಧಿಲು ಇನ್ನು ಬಾಕಿ ಸಮಾಜದ ಅಂಚತ್ತು ಬಾಕಿ ಸಮಾಜದ ಧರ್ಮಡು ಒರಿ ಅಕ್ಕಳಿಗೆ ಗುರು ಪನ್ಪುನ ಉಪ್ಪೇರು ಆ ಗುರು ಪನ್ಪುನ ಗೀಟಿನ ಅಕ್ಕಳು ಮೀರು ಜೇರು ನಮಗೆ ಇನಿ ಜಾತಿಗೊಂಜಿ ಸ್ಪೋರ್ಟ್ಸು ಜಾತಿದ ಒಂಜಿ ಸಮಾಜಗೊಂಜಿ ಸಂಗೋಲು ಅಕಲಕಲ ಮಲ್ಲ ಕಟ್ಔಟ್ಲು ಐಟು ಕೂಡ ಪೇಪರ್ ಕಾಂಪಿಟೇಷನ್ ಒಂಜಿ ಜಾತಿ ದಾಖಲು ಇನಿ ಕೆಲ ಜಾತಿ ದಾಖಲು ಪಾಪ ಅಡಿಗೆ ಚಪಾತಿ ಆದಿರು ಇನ್ನು ರಡ್ಡು ಸಮಾಜದ ಜಾತಿ ದಾಖಲು ಬಿಗೋ ಅದು ಇನ್ನು ನಮಗೆ ಹಿಂದೂ ಸಮಾಜಕ್ಕೆ ಮಲ್ಲ ಒಂಜಿ ಒಂದು ತೊಂದರೆ ಆದ ಒಂಜಿ ಸಂದರ್ಭ ಇನ್ನು ನೆಕ್ಕ ನಮ್ಮ ಮಾತ ಯಾನು ಪಾತ್ಯರ ಬಣ್ಣ ವಿಷಯ ಮಸ್ತ್ ಉಂಡು ಮಾನಪ್ಪ ಅಂಚಾದ ಪುನಗ ಇನ್ನು ಮಾತ ಹಿಂದೂ ಸಮಾಜದ ಜೋಕ್ಲೆ ಯಾನು ಮಾತೆರೆಗಳಿಗೆ ಅಂಚನೆ ಇನ್ನು ನಮ್ಮ ದೇವಸ್ಥಾನ ಮಲ್ದ ಆ ದೇವಸ್ಥಾನವನ್ನು ಒರಿಪವಡು ಅಂಡ ಇನಿ ಹಿಂದೂ ಸಮಾಜ ಒಂಜಿ ಜಾಗೃತರಾವುಡು ಹಿಂದೂ ಸಮಾಜಕ್ಕೂ ಇನ್ನು ಮಸ್ತ್ ನಮ್ಮ ತೂವೊಂದುಲ್ಲ ಇನ್ನು ಮಾಧ್ಯಮದ ಮುಖಾಂತರ ನಮ್ಮ ಜೋಕುಲು ಬೇತೆ ಬೇತೆ ರೀತಿಡು ಬೇತೆ ಸಾದಿಗೆ ಪೋವೊಂದುಲ್ಲ ನಮ್ಮ ಮಾತೆಯರ ದಿನಕ್ಕೊಂದು ದಿನ ಡೈವರ್ಸ್ ಕೇಸ್ಲ ಒಂದುಪ್ಪುಂಡು ಇನ್ನು ಹಿಂದೂ ಸಮಾಜದ ಅತಿ ಹೆಚ್ಚಿನ ಒಂಜಿ ಗಲಾಟೆಯಲ್ಲಿ ಬರೋಣ ನಮ್ಮ ಹಿಂದೂ ಸಮಾಜದ ಇನ್ನು BJP BJPದ ವ್ಯವಸ್ಥಾಪನಾ ಸಮಿತಿ ಕಾಂಗ್ರೆಸ್ ಕಾಂಗ್ರೆಸ್ದ ವ್ಯವಸ್ಥಾಪನಾ ಸಮಿತಿ ಅವಳು ನಮ್ಮ ಮಲ್ಪನ ಕ್ರಮ ಬೇತೇನೆ ಬೊಕ್ಕೊಂಜಿ ಸಮಿತಿ ವೇತನ ಬರ್ಪನ ಕ್ರಮ ಬೇತೇನೆ ಅವಳು ಹಾಕಲು ದೇವರಿಗೆ ಎಂಚ ರೀತಿ ನಡಪುವರು ಪನ್ಪಂಚಿನ ನಮಕ್ ಐಕೆ ನಮ್ಮ ಚಿಂತನೆ ಮಲ್ಪುಜ ಇನ್ನು ಬ್ರಹ್ಮಕಲಶ ಮಲ್ಪುನು ದಾಯಿಗೆ 12 ವರ್ಷಕ್ಕೋರ ಈ 12 ವರ್ಷದ ನಡುಟು ಅಷ್ಟಬಂಧ ಅವು ಆಯ್ತಾ ವಾಯದ ಮುಗಿಯುಂಡು ಆಯ್ತಾ ನಡುಟು ನಮ್ಮ ಈ ಕೆಲವು ಮೂಲ ಜಂಜಾಟಗಳು ಉಪ್ಪುನು ಕೆಲವು ಕ್ರಮಕ್ಕೂ ವ್ಯತ್ಯಾಸ ಅಲ್ಲ ಅದು ಉಪ್ಪುಂಡು ಐಕೆ ಪೂರ ಒಂದು ಚಿಂತನೆ ಮಲ್ತದ್ದು ದೇವರಿಗೆ ಒಂದು ಬ್ರಹ್ಮಕಲಶ ಮಲ್ತದ್ದು ಆ ಕ್ಷೇತ್ರನು ವೃದ್ಧಿ ಮಲ್ಪಡು ಅನ್ಪನಂಚಿನ ಒಂದು ವಿಷಯ ಅಂಚದು ಪುನಃ ನಮ್ಮ ಮಾತು ಆಲೋಚನೆ ಮಲ್ಪಟ್ಟು ನಮ್ಮ ಮೂಲ ಸಭೆಟಿಕೆ ಎಂದದು ಇನ್ನು ಎಂಕಲ್ನ ಭಾಷಣ ಎಡ್ಡೆ ಅದನ್ನು ಬಂದು ತಾಟಿ ಪಟ್ಟುದು ಹೋಂಡ ಯಾರಂದು ಇನ್ನು ನಮ್ಮ ಮಾತೆಲ್ಲ ಅರ್ಥ ಮಲ್ತೋರುಂಟು ನಮ್ಮ ಇನಿ ಹಿಂದೂ ಸಮಾಜ ಅವರಿಂದನೇ ಇನಿ ನಮ್ಮ ಜೋಕುಲ್ನ ಸಿಂಧೂರ ಅವರಿಯಲ್ಲ ಒರಿವು ಈಜಿನಾಂಡ ನಮ್ಮ ಹಿಂದೂ ಸಮಾಜಕ್ಕೂ ಇನ್ನು ದಿನನಿತ್ಯ ನಮ್ಮ ತೂವೊಂದುಲ್ಲ ನಮ್ಮ ಮಿತ್ತದಾದ ನಮ್ಮ ಧರ್ಮದ ಮಿತ್ತದಾದ ದಬ್ಬಾಳಿಕೆ ಹಾಪುಂಡು ನಮ್ಮ ಕ್ಷೇತ್ರದ ಮಿತ್ತದಾದ ದಬ್ಬಾಳಿಕೆ ಹಾಪುಂಡು ಏರ್ಲಕ್ಕೆ ಏನು ನಾಕುಲಿಜ್ಜಿ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಅಂಡ ನಮ್ಮ ಧರ್ಮಕ್ಕೆ ಅನ್ಯಾಯ ಏರ್ಲ ಪಾತ್ಯರು ನಾಕುಲಿಜ್ಜಿ ನಮ್ಮ ಧರ್ಮಕ್ಕೆ ನಿರ್ಣಯ ಮಾತ್ರ ಎಲ್ಲಿ ಆಗಿತ್ತಲ್ಲ ಎರಡು ಮೀನಿ ತಿಕ್ಕು ಆಗಿ ಸರಕಾರ ಈಜಿನಾಂಡ ತಿಕ್ಕುಜಿ ಅಂಚಿನ ಪರಿಸ್ಥಿತಿ ಕೆಲ ಕಟ್ಟು ನಮ್ಮ ಇನ್ನು ಇಲ್ಲ ಇನಿ ನಮ್ಮ ಸತೀಶ್ ಕುಂಬಲನ್ನೇ ಅಸ್ತು ಈತ ಬಗ್ಗೆ ಇನ್ನು ಈ ಭಾಗದ ಜನಗಳಿಗೆ ತೆರಿಪ ನಮ್ಮ ದಿನನಿತ್ಯ ಅಂಕುಲು ಯೂಟ್ಯೂಬ್ ವಾಟ್ಸಪ್ ತೂಂದು ಉಪ್ಪ ಯಾನು ಮಾತಾಡಲಿಕ್ಕೇನು ಎನ್ನ ಕಳಕಳಿತ ವಿನಂತಿದಾದ ಬಂಡ ಮಾತ ಸಹೋದರಿಯರು ಮಾತೆಯರು ಮಾತೆಲ್ಲ ನಮ್ಮ ಜೋಕುಲೆಗೆಡ್ಡ ಸಂಸ್ಕಾರವನ್ನು ಕೊರ್ಕ ಒವ್ವೇನಂಗೆ ಜಾತಿ ಬಡ್ಚಿ ನಮ್ಮ ಧರ್ಮಗೂ ಬೋಡಾದ ಹಿಂದೂ ಧರ್ಮಗೂ ಬೋಡಾದ ಬದುಕುಗ ಜಾತಿಗೆ ಬೋಡಾದ ಬದುಕನ್ನು ಬಡಿಸಿ ನಮ್ಮ ಸಮಾಜೋಡು ಮಸ್ತ್ ಜೋಕುಲೆಗೆ ಬೇತೆ ಬೇತೆ ರೀತಿಯ ಕಷ್ಟೋಲು ಪುರ ಆತಂಡು ವಿದ್ಯಾಭ್ಯಾಸದ ಕೊರತೆಯಲ್ಲಿ ಉಂಡು ಆತನಕ್ಲಿಗೆ ಮನೆ ಮಟಕಲು ಕುಲ್ಲನಂಚಿನ ಆ ಸೂರ್ಯಲು ಐಕೆ ಸಮಸ್ಯೆಲು ಉಂಡು ಐಕೆ ಪೂರ ನಮ್ಮ ಮಾತೆಲ್ಲ ಒಟ್ಟುಗೂರ್ದು ಆಗ ನಮ್ಮ ಅಕ್ಲೆಲ್ಲ ಒಂಜಿ ಅಕ್ಲೆಗಳ ಒಂಜಿ ಭದ್ರತೆಯನ್ನು ಕಲ್ಪಿಸೋಂಚಿನ ಕೆಲಸ ನಮ್ಮ ಈ ಕ್ಷೇತ್ರದ ಆವಡು ಈ ಕ್ಷೇತ್ರಗೂ ಮಾತೆರ್ಲ ಬರ್ಪುನಂಚಿನ ಅನಿವಾರ್ಯತೆ ಆ ಭಕ್ತರಿಗೆಲ್ಲ ಪುಟ್ಟೋಡು ಮಾತಾ ವಿಷಯಗಳ ಜೋಕುಲೆಗೆಡ್ಡೆ ಸಂಸ್ಕಾರವಲ್ಲ ಎಡ್ಡೆ ಬುದ್ಧಿಲ್ಲ ಕೊರ್ದು ನಮ್ಮ ಅಕ್ಲೇನು ಮಿತ್ತದ ಹಿಂದೂ ಸಮಾಜಕ್ಕೆ ಉರಿಪವನಂಚಿನ ಕೆಲಸವನ್ನು ಅಕ್ಕಲ ಮುಖಾಂತರ ನಮ್ಮ ಮಲ್ತೊಂದು ಪೋಡು ಬಂದದು ಪಣೊಂದು ಎಲ್ಲದ ದಿನಕ್ಕೆ ನಡಪನಂಚಿನ ಆ ಉಮಾಮಹೇಶ್ವರ ದೇವರನ್ನ ಬ್ರಹ್ಮಕಲಶೋತ್ಸವಕ್ಕೂ ದೇವರು ಅವನು ಪೊರ್ಲು ಮಲ್ತದು ಶಾಶ್ವತವಾದ ಪತಿಪೂರ್ಣವಾದ ಆ ದೇವರು ಐಟ್ ಉಂಟಾದ ಆ ಕ್ಷೇತ್ರದ ಎಲ್ಲ ಅತ್ತಿಗೆ ಈ ಕ್ಷೇತ್ರದ ನಮ್ಮ ಇಡೀ ಹಿಂದೂ ಸಮಾಜಕ್ಕೂ ಎಡ್ಡೆನಂಚಿನ ಬುದ್ಧಿಲ್ಲ ಕೊರದು ಹಿಂದೂ ಸಮಾಜವನ್ನು ಗಟ್ಟಿ ಮಲ್ಪನಂಚಿನ ಶಕ್ತಿನ ಆ ಭಗವಂತನಂಕ ಮಾತ್ರ ಕೊರಡು ಪಂಡಿದ್ಯಾನ ಆ ದೇವರಿಡಲ ಯಾನ್ ನಂಬುದಿನಂಚಿನ ಎನ್ನ ಉಲ್ಲಾಕಲ್ಡಲ ಎನ್ನಟ್ಟೊಂದು ಎಂಕ ಅವಕಾಶಗದ ವಂದಿಸ ಒಂದು ಎನ್ನ ಪಾತಿರನ್ನು ಮುಕ್ತಾಯ ಮಲ್ಪೆ ಜೈ ಶ್ರೀರಾಮ್.
ಸಂದೇಶವನ್ನು ನೀಡಿದಂಥ ಹಿರಿಯರಿಗೆ ವಂದನೆಗಳನ್ನು ಹೇಳ್ತಾ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಯಶೋಧರ ಚೌಟ. ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಅಧ್ಯಕ್ಷರು. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಇವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶರತ್ ಭಂಡಾರಿ ಅವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ಗಣೇಶೋತ್ಸವದಂಥ ಅತ್ಯದ್ಭುತ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಶ್ರೀಯುತ ಯಶೋಧರ ಚೌಟ ಇದೀಗ ವೇದಿಕೆಯಲ್ಲಿದ್ದಾರೆ. ಕಾಪಿಕಾಡಿನ ಮಣ್ಣಿನ ಮಗನಾಗಿ, ದಕ್ಷ ಪೊಲೀಸ್ ಅಧಿಕಾರಿಯಾಗಿ, ರಾಜ್ಯದಲ್ಲೇ ಹೆಸರುವಾಸಿಯಾಗಿ, ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಹೆಸರುವಾಸಿಯಾಗಿರುವಂತಹ ಪ್ರಮೋದ್ ಸರ್ ಇದೀಗ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಈ ಊರಿನ ಹೆಸರುವಾಸಿ ವ್ಯಕ್ತಿತ್ವವಾಗಿದ್ದುಕೊಂಡು ತನ್ನದೇ ಆದ ರೀತಿಯಲ್ಲಿ ದಕ್ಷ ಸೇವೆಗೆ ಹೆಸರುವಾಸಿಯಾಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಶ್ರೀಯುತ ಪ್ರಮೋದ್ ಇವರಿದ್ದಾರೆ. ಇವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇಲಾಖೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ತಮ್ಮ ಸೇವೆ ಇನ್ನಷ್ಟು ಇಲಾಖೆಯಲ್ಲಿ ಆಗಲಿ ಅನ್ನುವಂಥ ಸದಾಶಯದೊಂದಿಗೆ ಈ ಒಂದು ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಉಳ್ಳಾಲ ಭಾಗದ ವ್ಯಕ್ತಿಯಾಗಿದ್ದುಕೊಂಡು ತನ್ನದೇ ಆದ ರೀತಿಯಲ್ಲಿ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಮತ್ತಷ್ಟು ಸೇವೆ ತಮ್ಮಿಂದ ಆಗಲಿ ಅನ್ನುವಂಥ ಸದಾಶಯದ ಮಾತುಗಳನ್ನು ಹೇಳ್ತಾ ಇದ್ದೇವೆ. ಆತ್ಮೀಯ ವಂದನೆಗಳು. ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಎಲ್ಲ ಅತಿಥಿಗಳಲ್ಲೂ ಕೂಡ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ, ಸಮಯದ ಅಭಾವ ಇದೆ. ಇದೀಗ ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ ಧಾರ್ಮಿಕ ಮುಖಂಡರು ಶ್ರೀಯುತ ಶಿವಕೃಪಾ ಕುಂಜತ್ತೂರು ಇವರಲ್ಲಿ. ದೇವರೇ ಸೋಮನಾಥೇಶ್ವರ ದೇವರಿಗೆ ತರತಗ್ಗ ಒಂದು ಅಪ್ಪೆ ಉಮಾಮಹೇಶ್ವರಿ ದೇವರಿನ ಭಕ್ತಿರು ವಂದಿಸ ಒಂದು ಅಂಚನೆ ಪಂಜುಳ್ಳಿ ದೈವ ನಾಗದೇವರಿ ಗುಳಿಗ ದೈವನು ತರತಗ್ಗ ಒಂದು ಅಗೋಚರವಾದಿತ್ತದು ಎಲ್ಲ ಸಾನ್ನಿಧ್ಯನು ಪಡೆಯರೂಪನ ಅಪ್ಪೆ ಭದ್ರಕಾಳಿಗೆ ತರತಗ್ಗ ಒಂದು ಇವೊಂಜಿ ಧರ್ಮ ವೇದಿಕೆಡೆ ಗುರುಕರ್ಮನ ಅದುಪ್ಪನ ಎಂಕಲ ಮಾತ ಮಾರ್ಗದರ್ಶಕರು ಮೋನಪ್ಪ ಬಂಡಾರ್ಲೇನ ಅಭಿನಂದನೆ ಮಲ್ತೊಂದು ಅಣ್ಣಯ್ಯ ಕುಲಾಲ್ರೆ ಬೊಕ್ಕ ಹಿರಿಯರಾಯನ ಭಾಸ್ಕರಣ್ಣ ಬೊಕ್ಕ ದಿನೇಶ್ ಅಣ್ಣ ಒಳ್ಳೆರು, ಜಿತೇಂದ್ರ ಅಣ್ಣ ಒಳ್ಳೆರು, ಯಶೋಧರ ಅಣ್ಣ ಒಳ್ಳೆರು ಅಂಚನೆ ಈ ಒಂಜಿ ಧರ್ಮ ವೇದಿಕೆದ ಧರ್ಮದಶಿಲಾದಿಪ್ಪನ ಅಂಚಿನ ರಾಜಶೇಖರ್ ಅಣ್ಣ ಒಳ್ಳೆರು, ಯಜಶೇಖರ ತಾರ ರಾಜಶೇಖರ್ ಅರೆಲ್ಲ ಅಭಿನಂದನೆ ಮಲ್ತೊಂದು ಅಂಚನೆ ಸೇವಾ ಸಮಿತಿದ ಅಧ್ಯಕ್ಷರ ದಿನೇಶ್ ರೈಗುಲೆ ಮಾತಾ ಸದಸ್ಯರೇ ಬೊಕ್ಕ ಆತ್ಮೀಯರನ್ನ ಸೇವಾ ಸಮಿತಿದ ಗಣೇಶನ್ನ ಬೊಕ್ಕ ದಿನೇಶಣ್ಣ ಅತ್ತಾವರದ ಬೊಕ್ಕ ಸಮಿತಿದ ಮಾತ ಪದಾಧಿಕಾರಿಣಕಲೆ ಮಹಿಳಾ ಸಮಿತಿದ ಅಧ್ಯಕ್ಷರೇ ಸರ್ವ ಸದಸ್ಯರೇ ಸೇರುದುಪ್ಪನ ಶ್ರದ್ಧದ ಅಪ್ಪನಕಲೆ ಪುಟಾಣಿ ಜೋಕುಲೆ ನಿಕ್ಲಿಗೆ ಮಾತರೆಗಳನ್ನ ಭಕ್ತಿ ಪ್ರೀತಿದ ಸೊಲ್ಮೇನ ಸಂದ ಒಂದು ದೇವರೇನು ಪ್ರತಿಷ್ಠೆ ಮಲ್ತನ ಎಂಕಲ ಮಾತ ಮಾರ್ಗದರ್ಶಕರು ರಾಜಕೀಯವಾದು ಧಾರ್ಮಿಕವಾದು ತಂತ್ರಸ್ಥಾನಡು ಬಾರಿ ಮಲ್ಲ ಕೆಲಸ ಮಲ್ತೊಂದು ಪುನಃ ತಂತ್ರಿನ ಕುಂಟಾರ ತಂತ್ರಿನ ಆಶೀರ್ವಾದನ ಪಡೆಯೊಂದು ದೇವಸ್ಥಾನದ ಅರ್ಚಕರನ್ನ ಆಶೀರ್ವಾದವನ್ನು ಪಡೆಯೊಂದು ಮಾತರೆಗಳನ್ನು ಭಕ್ತಿ ಪ್ರೀತಿದ ಸೊಲ್ಮೆನ ಸಂದ ಒಂದು ಮಾಧ್ಯಮದ ಮಿತ್ರರೇ ಎದುರುಡು ಕುಲ್ಲುನ ಮಾತ ಧರ್ಮಕ್ಷೇತ್ರದ ಧರ್ಮಾಧಿಕಾರಣೆ ಅಕಲ ನಿಕ್ಲೆ ಮಾತ ಪಾದ ಪತ್ತೊಂದನ್ನ ನಮನನ್ನು ಸಲ್ಲಿಸ ಒಂದು ಗಣೇಶಣ್ಣ ಯಾನ ಮೂಜಿ ತಾರೀಕಿಗೆ ಬರುಡಾಯಿನಾಯೆ ಮೂಜಿ ತಾರೀಕಿಗೆ ಕೊಲ್ಯಸ್ವಾಮಿನ ಊರುಡು ಬೆಲಿಂಜ ದೇವಸ್ಥಾನದ ವಿಷ್ಣು ದೇವರನ ದೇವಸ್ಥಾನದ ಧಾರ್ಮಿಕ ಸಭೆ ನಡೆದವರ ಎನ್ನ ಪುದರು ಪುಣೆ ಮೂಜಿ ತಾರೀಕಿಗೆ ಇನಿ ಬೈದೆ ಇನಿ ಬತ್ತದ ದಾಯಿ ಬೈದೆ ಎಂದು ಕೇಂಡ ಅಣ್ಣಯ್ಯ ಕುಲಾಲ್ ಪಲ್ಲೆಕನೆ ಯಾನು ಇನಿದಾಯನ ದೇವರಿಡಿ ಬರಪಾಯರೆಂದು ಕೇಂಡ ಈಶ್ವರನ್ನೇ ದೇವೇಂದ್ರನ್ನೇ ಬೊಕ್ಕ ಸುರೇಂದ್ರನ್ನೇ ಗೋಪಾಲನ್ನೇ ಪುಣ್ಯಾತ್ಮರಾಯಿನ ಐನು ಜನನು ಸನ್ಮಾನ ಮಲ್ಪುನ ಭಾಗ್ಯ ಕನ್ನಡ ತುಯರೆಗೋಸ್ಕರ ಎಂಕಲ್ಲ ಕೈಟ್ಲ ಹಾಕಲೆಗೊಂಜಿ ಸಮರ್ಪಣೆ ಮಲ್ಪುನಂಚಿನ ಭಾಗ್ಯ ತುಯರೆಗೋಸ್ಕರ ಉಮಾಮಹೇಶ್ವರಿ ಈ ಮೂಜಿ ತಾರೀಕಿಗೆ ಆಡೆ ವಿಷ್ಣು ದೇವರ ನಡೆ ಪೋಲ ಐನು ತಾರೀಕಿಗೆ ಎನಾಡೆ ಬಲ ಅಂದು ಆ ದೇವಿ ಮಲ್ಪಾದೇರು ಬಂದುಲೆ ಧಾರ್ಮಿಕ ಚಿಂತನದೆಲಕ ಚಿಂತನೆ ಮಲ್ತೊಂದು ಪೋಂಡ ಸನಾತನವಾಯಿನಂಚಿನ ಮಸ್ತ್ ಇತಿಹಾಸ ಉಪ್ಪುನ ಕೊಲ್ಲೂರು ಉಪ್ಪು ಕಟೀಲು ಉಪ್ಪು ಅನ್ನಪೂರ್ಣೇಶ್ವರಿ ಉಪ್ಪು ಅವಳು ಮಲ್ಲ ಉಪ್ಪು ಬಪ್ಪನಾಡು ಉಪ್ಪು ಇಂಚಿನ ಕ್ಷೇತ್ರಗಳು ಮಾಂತ ಅನಾದಿಡಿದ ಆರಾಧನೆ ಆ ಒಂದು ಬತ್ತದ ತಂತ್ರತ್ವೇನ ಶಿಲಾಭವತಿ ಶಂಕರ ಅರ್ಚಕತ್ವೇನ ತಪೋಬಲ ಸಾನ್ನಿಧ್ಯ ಅಂದು ಬೆಳಗುಂಡು ಆಂಡ 14 ವರ್ಷೋಡು ಪ್ರತಿಷ್ಠಾಯಿನ ಗಣೇಶ್
14 ವರ್ಷೋಡು ಪ್ರತಿಷ್ಠಾಯನ ಒಂಜಿ ದೇವಸ್ಥಾನ ಈ ರೀತಿ ಆಕರ್ಷಣೆ ಉಂಡ ಕಾರಣದಾನ ಎಂದು ಚಿಂತನೆ ಮಲ್ತೊಂದು ಪೋಂಡ ಜ್ಯೋತಿಷ್ಯ ಪನ್ಪನೆ ಅತ್ತು ದಾಯಗಾಂಡಂದು ಕೇಂಡ 5 ಜನ ಹಿರಿಯಾಕ್ಲೇನು ನೆನೆಪುದೀದು ತಾನು ಒಂದು ಚೀಲ ಪತೊಂದು ಇಲ್ಲಿಗೆ ಪೋದು ಶೇಖರಣೆ ಮಲ್ತದು 35 ಲಕ್ಷನು ಕೊರ್ನಂಚಿನ ವ್ಯಕ್ತಿ ಈ ಬ್ರಹ್ಮ ಕಲಶೋಡ್ಲ ತಾನು ವೇದಿಕೆಡು ಬರ್ತದೆ ಕುಲ್ಲು ನಂಚಿನ ಭಾಗ್ಯನು ಆ ಉಮಾಮಹೇಶ್ವರಿ ಕೊಡ್ತಾರೆ ಈಶ್ವರಣ್ಣ ನಂಚಿನ ಒಂಜಿ ವ್ಯಕ್ತಿತ್ವ ಛಲವಾದಿ ಆಂಡಲ ಅಂಚಿನ ವ್ಯಕ್ತಿತ್ವನು ಒಂಜಿ ದೇವರನ ಬಿಂಬನು ದೆಕ್ಕುನಾರೇನೆ ಕುಡೋರಿಯಾನು ಪೂರೆಲ್ಲ 10 ಜನಲ್ಲ ಮೂಲ ಅಪ್ಪನ ಎದುರುಡಿ 14 ವರ್ಷ ಕರಿಡಲ ಕುಲ್ಲವು ನಂಚಿನ ಯೋಗ ಭಾಗ್ಯ ಕೊಡ್ತಾನೆ ಉಮಾಮಹೇಶ್ವರಿ ಐನೇ ಗಣೇಶ್ ಎಂಚ ಪಂಡೆರ್ದು ಕೇಂಡ ಬರೆದು ಪಂತಿಗೇರಿ ಗಣೇಶನ ಉಡಲದ ಉಲೈಡು ಅವು ಶೇಖರಣೆ ಆತಂಡು ಐಕಲ ಕಾರಣ ಆರೆ ಶೇಖರಣ್ಣ ಗೊತ್ತು ಪಡು ಸುರೂತ ಪ್ರತಿಷ್ಠಾನಕ ಬ್ರಹ್ಮ ಕಲಶದ ಅಧ್ಯಕ್ಷ ಆತನೇ ನಮ್ಕ ಭಾಗ್ಯ ತಿಕ್ಕದಂಡು ಸುರೂತ ಬ್ರಹ್ಮ ಕಲಶ ಪ್ರಾರಂಭ ಆನಗ ಗಣೇಶಲ ಬೊಕ್ಕ ವಿದ್ಯಾಧರ ಸೆಟ್ಲ ಆನಿದಾದ ದಿನ ನಮ್ಮನ್ನು ಅಧ್ಯಕ್ಷತೆ ಏರೋ ಬರುಡಿತ್ತಿನ ಕ್ಷೇತ್ರದಾರೆ ಅಧ್ಯಕ್ಷ ಆತನ ಬಂದುಳೆ ಯಾನು ದಾಯ ಪನ್ಪೆ ಅಂದು ಕೇಂಡ ಎಕಡಿಯರು ಸುರೂಟು ಪಂಡೇರಿ ಈ ಕ್ಷೇತ್ರ ಒಂಜಿ ವೈಬ್ರೇಷನ್ ಉಂಡು ಒಂದು ಬಂದುಳೆ ದಾದ ಗೊತ್ತುಂಡೆ ಯಥೋ ಧರ್ಮ ತಥೋ ಜಯ ತಥೋ ಭಗವಂತ ಓಲು ಧರ್ಮ ಉಂಡ ಅವಳು ಜಯ ಉಂಡು ಓಲು ಜಯ ಉಂಡ ಅವಳು ಧರ್ಮ ಉಂಡು ಆಣಿ 5 ಜನ ಶ್ರಮ ಮಂತೇರಿ ಐತ ಒಟ್ಟಿಗೆ ಏತೋ ಜನ ಉಪ್ಪೇರಿ ಇನಿ ಎಜೆ ಶೇಖರಣ ನಂಚಿನ ಧರ್ಮಿಷ್ಠೆ ದಿನೇಶಣ್ಣ ನಂಚಿನ ಅರ್ನ ಸೇವಾ ಸಮಿತಿದ ದಿನೇಶಣ್ಣ ನಂಚಿನ ಯುವಕೆ ಗಣೇಶಣ್ಣ ನಂಚಿನ ವ್ಯಕ್ತಿನ ಕಲು ದಿನೇಶ್ ಹತ್ತವರ ನಂಚಿನ ವ್ಯಕ್ತಿನ ಕಲು ನನ್ನ ಇರ್ನ ಟ್ರಸ್ಟ್ ಡುಪ್ಪುನ ಏತೋ ಜನಕುಲು ಮುಲ್ಪದ ಮಹಿಳಾ ಸಮಿತಿಲು ಮಾತೆರ್ಲ ಚಿಂತನೆ ಮನ್ಪೋಡ ಇನ್ನು ದಾಯ್ದ ಅಂದು ಕೇಂಡ ಒಂಜಿ ದೇವರಿಗೆ ಆಕರ್ಷಣ ಶಕ್ತಿ ಬರಂದೆ ಈ ರೀತಿ ರಾಜಶೇಖರಣ್ಣ ಒಂಜಿ ದೇವರಿಗೆ ಆಕರ್ಷಣ ಶಕ್ತಿ ಬರಂದೆ ಮೂಲು ತುಳುನಾಡದ ನಮ್ಮ ಆದಿವ್ಯಾಧಿನ ಕಲಪುನ ನಾಗದೇವರಿ ದೇವರೆಡ್ದೊಂಜಿ ಮುಟ್ಟು ಪಿರ ದೈವೆರಡ್ದೊಂಜಿ ಮುಟ್ಟು ದುಂಬುಪ್ಪುನಂಚಿನ ಗುಳಿಗೆ ಅಗ್ನಿ ಮೂಲಡಿತ್ತೊಂದು ಅವಳು ಕನ್ನಿ ಮೂಲಡಿ ನಾಗದೇವರಿತ್ತೊಂದು ಅಗೋಚರವಾದಿತ್ಪುನಂಚಿನ ಭದ್ರಕಾಳಿನಿ ವಾಯುವೊಡಿತ್ತೊಂದು ಧರ್ಮದೈವಾದ ತುಳುನಾಡು ಕುಟುಂಬಗುಲ ಗ್ರಾಮಗುಲ ರಾಜ್ಯಗುಲ ಅಪ್ಪನ ಕೊರ್ಪಣಂಚಿನ ಅಣ್ಣಪ್ಪ ಪಂಜುರ್ಲಿ ಈಶಾನ್ಯ ಜಾಗುಡಿ ಇತ್ತದು ಇನಿ 14 ವರ್ಷ ಆನಗ ಭದ್ರಕಾಳಿ ಭದ್ರದೀಪ ಭದ್ರಕೊಟ್ಟಡಿ ಭದ್ರಕಾಳಿ ಭದ್ರದೀಪ ಭದ್ರಕೊಟ್ಟಡಿ ಮಲ್ತದೆ ಉಮಾಪುರಿನ ಭದ್ರವಾದ ಮೆರೆಪಾದು ಇತ್ತೆ ಒರಿಪೋಯಿನಾರ್ ಪಾತೆರ್ನಾರ್ ಪಂಡೇರಿ ಧರ್ಮ ಕಟ್ಟೋಡು ಉಮಾಪುರಿ ದಂಚಿನ ಧರ್ಮ ಕಟ್ಟೋಡು ನಾಂಡ ಇಂಚಿನ ಧರ್ಮ ಹೆಸರು ಇತ್ತಡ್ದು ಮಾತ್ರ ಉಮಾಪುರಿ ಧರ್ಮವನ್ನು ಮೆರಪೌಂಡು ನನ್ನೊಂಜಿ ಮುಲ್ಪದ ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷರು ಸತೀಶ್ ಕುಂಪಲ ಇನಿ ಎಲ್ಯಪುರಾಯೊಡೆ ತನ್ನ ದೇವರೇನ ಭಕ್ತಿನಿ ಪುಟ್ಟೊಂದು ಐತ ಒಟ್ಟಿಗೆ ಎಲ್ಯಪುರಾಯೊಡೆ ಸಂಗೊಡ್ದು ಬುಳಿದು ಬತ್ತದು ಇನಿ ಧಾರ್ಮಿಕವಾದ ರಾಜಕೀಯವಾದ ಬುಳೆಪುನಂಚಿನ ವ್ಯಕ್ತಿತ್ವ ಮಾತ ಇಡೀ ಈ ಜಾಗಿಗೆ ಎತ್ತೊಡು ನಾಂಡ ರಾಜಶೇಖರಣ್ಣ ಮಾಂತ ಕಾರಣ ಇರಡ ಉಪ್ಪುನ ಧರ್ಮದ ಒಟ್ಟಿಗೆ ಎಂಕ್ ದಿನೇಶ್ ಹತ್ತವಾರ ಕದ್ರಿ ದೇವಸ್ಥಾನ ಹೊಡೆದಿಕ್ಕೇರು ಮುರಾನಿ ಸತ್ಯ ಬನ್ಪುನಾಡ ಪನುಡು ಬಾರಿ ಮಲ್ಲ ಬೇಲೆ ಮಲ್ತಾರ ಪಂಡೆ ಜೀವನನ್ನ ಐಕಾರ ಪಣ್ಣಂಜನ ಗೊತ್ತುಂಡೆ ಎಂಕುಲು ಉಪ್ಪುನ ಶೇಖರಣ್ಣನ ಒಟ್ಟಿಗೆ ಶೇಖರಣ್ಣನ ಧರ್ಮ ಎಂಕಲೆಲ್ಲ ಒಟ್ಟಿಗೆ ಮೆರೆಪಾಣದು ಆರು ಮನಪೂರಕವಾರು ಪಂಡನಂಚನ ಕೆಲಸ ಅಂಚಾದು ಓಲು ಧರ್ಮಿಷ್ಠರು ಉಳ್ಳೇರ ಅವಳು ಆಕರ್ಷಣೆ ಆಪುಂಡು ಓಲು ಧರ್ಮ ಉಂಡ ಅವಳು ದೇವರಿಗೆ ಸಾನ್ನಿಧ್ಯ ಬರ್ಪುಂಡು ಪಣ್ಣೊಂದು ನನೊಂಜಿ ಮಸ್ತ್ ಜಾಗೆಗೆ ಪೋಂಡ ನಮಕ್ ದೇವರೇನು ತೂಡ್ನಂಡ ಒಂಜ ಬಗ್ಗೋಡು ಜನ ತಗ್ಗೋಡು ಆಂಡ ಉಮಾಮಹೇಶ್ವರಿನೇ ಮಾಬಲ್ಲಿ ಕಲತದು ಬಳಿ ಕಲ್ಲು ಕಡತದು ದುಂಬು ಪೋನಗನೆ ಉಮಾಮಹೇಶ್ವರಿ ನಮನ ಆಕರ್ಷಣೆ ಮಂತೊಂದುಳ್ಳೇರು ದಾಪಂಡ ಆ ರೀತಿದ ಆಕರ್ಷಣ ಶಕ್ತಿ ಮೂಲುಂಡು ಅಂಚಾದು ಇನಿ ಸಹಸ್ರ ಜನ ಈ ಜಾಗೆಗೆ ಬರೋಡಂದಾಂಡ ಈ ರೀತಿ ಆಕರ್ಷಣೆ ಆವಡಂದಾಂಡ ಮೂಲು ನಡತೊಂದು ಬತ್ತನ ಹಿರಿಯಾಕಲ್ನ ಧರ್ಮ ಮೂಲು ನಡಪವನಂಚಿನ ಆಡಳಿತ ಸಮಿತಿದ ಧರ್ಮ ಐತ ಒಟ್ಟಿಗೆ ಸೇವಾ ಸಮಿತಿದ ಧರ್ಮ ಐತ ಒಟ್ಟಿಗೆ ಬ್ರಹ್ಮ ಕಲಶೋತ್ಸವದ ಧರ್ಮ ದುಮಾಂತ ಮೂಲು ಒಟ್ಟಾಗಿ ನಡೆದ ಅವರ ಈತ ಜನಾಕರ್ಷಣ ಸಾಧ್ಯತೆ ನನಂಜಿ ಪನ್ಪುನಾಂಡ ಎಂಚಿನ ಅಂದು ಕೇಂಡ ಮುಲ್ಪದ ಸಾನ್ನಿಧ್ಯ ದೇವಿನ ಸಾನ್ನಿಧ್ಯ ನನ್ನ ಈ 14 ವರ್ಷೋಡು ಪೂರ್ಣವಾಯಿನ ಸಾನ್ನಿಧ್ಯ ಏರು ಮಾತ ಬರ್ಪೇರ ಏರು ಮಾತ ಸೇವೆ ಮಲ್ಪೇರ ಅಕಲೆಗೆ ಪೂರ್ಣವಾಯಿನ ಸಾನ್ನಿಧ್ಯ ಈ ಉಳ್ಳಾಲ ತಾಲೂಕದ ಒಂಜಿ ಪವಿತ್ರ ತಾನಾದು ಈ ದೇವಸ್ಥಾನ ಮೆರೆಪುನಟಿ ಸಂಶಯ ಇಜ್ಜಿಂದು ಪನೊಂದು ಅನ್ನದಾನಾದಿ ಸತ್ಕರ್ಮ ನಿರಂತರವಾದ ನಡಪಡಂದು ಪನೊಂದು ಎಂಕ್ ಅವಕಾಶ ಕೊರ್ನ ಆಡಳಿತ ಸಮಿತಿಗಳ ಸೇವಾ ಸಮಿತಿಗಳ ಮಹಿಳಾ ಸಮಿತಿಗಳ ಮಾತೆರೆಗಳ ನನರ ಬೊಕರ ತರತಗ್ಗಾದು ನಿಖಿಲಗೆನ್ನ ಸೊಲ್ಮೆನ ಸಂದ ಒಂದನ್ನ ಪಾತ್ರಕ್ಕೆ ವಿರಾಮ ಕೊರಪೆ
ತಮ್ಮ ನಿರರ್ಗಳ ಮಾತುಗಳಿಗಾಗಿ ವಂದನೆಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಶ್ರೀಯುತ ಭಾಸ್ಕರ್ ರೈ ಇವರು ಈ ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಭಾರತೀಯ ತಂಡದಲ್ಲಿ ಕಬಡ್ಡಿ ಆಟಗಾರನಾಗಿ ಮೆರೆದು ಈ ಊರಿಗೆ ಹೆಸರನ್ನು ಮಾಡಿಕೊಟ್ಟಂಥವರು ಶ್ರೀಯುತ ಭಾಸ್ಕರ್ ರೈ ಇವರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಇದೀಗ ಮುಂದಿನ ಮಾತುಗಳಿಗಾಗಿ ಅದರ ಜೊತೆಯಲ್ಲಿ ಶ್ರೀಯುತ ಯಶೋಧರ ಚೌಟ ಇವರು ಕೂಡ ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಇವರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಇದೀಗ ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಯುತ ಅನಿಲ್ ದಾಸ್ ಇವರಲ್ಲಿ. ಸೋಮನಾಥ ದೇವರನ ಪಾದಪತ್ತೊಂದು ಉಮಾಮಹೇಶ್ವರಿ ಕ್ಷೇತ್ರದ ಸಾನ್ನಿಧ್ಯದ ಅಪ್ಪನ ನೆನತೊಂದು ಇನ್ನಿತ ಧಾರ್ಮಿಕ ಸಭೆಟ್ಟಿನಂಚಿನ ನಮ್ಮ ಮಾತೃ ಹಿರಿಯರ ಮೋನಪಂಡರ ಅಧ್ಯಕ್ಷತೆ ಅವೇಲಕ ಹಿರಿಯ ಸ್ಥಾನ ನಡೀತಿನ ಮಾತ ಅನ್ಯನ್ಯ ಜವಾಬ್ದಾರಿ ಇಡ್ತೀನಂಚಿನ ನಮ್ಮ ಭವ್ಯ ವೇದಿಕೆದ ಧರ್ಮ ಸಭೆತ ವೇದಿಕೆ ಇಡ್ತಿನ ಮಾತ ಗಣ್ಯಾದಿಗೆ ಅದಿತ್ತಿಲ್ಲ ಇನಿ ವೇದಿಕೆ ಎದುರುಪುನಂಚಿನ ಮಾತ ಗಣ್ಯರ ಅವೇಲಕ ಅಕ್ಕನಕ್ಲೆ ಅಣ್ಣನಕ್ಲೆ ಮಾತ ಭಗವತ್ ಬಾಂಧವರ ಇತ್ತಾತೆ ಶಿವಕೃಪಾ ಕುಂಜತ್ತರು ಮಸ್ತ್ ಪಾತಿರರು ಆರು ಪಾತಿರನಂಚಿನ ಅನಿವಾರ್ಯತೆ ಎಂಕ್ಲೆಗೆ ಟೈಮ್ ಇಜ್ಜಿಂಡಲ್ಲ ಆ ಟೈಮ್ ಕೇ ನೋಡಿದೆ ಬಣ್ಣ ಅಮೂಲ್ಯವಾದ ಸಂದೇಶ ಈ ದೇವಸ್ಥಾನ ಬೆಳೆದ ಬತ್ತಿನ ರೀತಿ ಅವು ಗಣೇಶ್ ಕಾಪಿಗೇಡ್ ಅದಪ್ಪು ಈ ಕಿರಿಯಾಕ್ಲೆಂಟ್ ಅವೇಲಕ ಏಜಶೇಖರ ಅದಪ್ಪು ದಿನೇಶನ ಪ್ರತಿಯವರಿನ ಪುದರ್ ಈ ದೇವಸ್ಥಾನದ ಯಾನ್ನ ತುಯಿನ ಮಟ್ಟಿಗೆ ಒಂಜಿ ಪೊತ್ತು 40-45 ವರ್ಷ ಈ ಒಂಜಿ ಗ್ರಾಮಡೆ ಪುಟ್ಟದು ಕಾಪಿಕಾಡು ಗ್ರಾಮಡೆ ಇತ್ತದು 14 ವರ್ಷದ ಬೊಕ್ಕದ ಈ ಬ್ರಹ್ಮಕಲ ಸ್ವಸ್ವ ದುಂಬುಡ ಐತ ಕಾರ್ಯಕ್ರಮದ ಪ್ರತಿ ರೇಖಾಚಿತ್ರ ಆಯ್ತ ವ್ಯವಸ್ಥೆದ ಪೂರ ಯಾನ ಒಂಜಿ ಆಯ್ತ ಎದುರುಡು ಇತ್ತಿನ ಅಂಚ ಹೇಳಿದ್ರೆ ಈ ಕ್ಷೇತ್ರಡ್ ಮಸ್ತ್ ವರ್ಷದಿಂಚ ಪಂಡಿತರನಕ್ಲು ಇತ್ತಿನ ಇಡ್ತಾ ಮಿಡ್ತ ಪ್ರಮದನ ಎದುರು ಅವೇಲಕ ಏತೋ ಕಿರಿಯಕ್ಲು ಏತೋ ಸಾಧನೆ ಅಂತದು ಪ್ರಮದನ ಲಕ್ಕ ಹರಿಶನ ಲಕ್ಕ ಬೇತೆ ಬೇತೆ ಗ್ರಾಮರ್ದು ಬೇತೆ ಬೇತೆ ರಾಜ್ಯವ್ಯಾಪಿ ಅದು ಬೇತೆ ಬೇತೆ ಆಂಡ ಅಕ್ಲು ಸೂಕ್ಷ್ಮವಾದ 10-40 ವರ್ಷದ ಒಂಜಿ ಕುಗ್ರಾಮ ಗ್ರಾಮದ ಲಕ್ಕನ ಇತ್ತು ಮುಲ್ಪ ಐವೇದ ಪರಿಸರಡು ದಿನನಿತ್ಯ ಒಂಜಿ ವಾರಾಡು 2-3 ಆಕ್ಸಿಡೆಂಟ್ ಅವು ಪೊಣ್ಣುಲಾದಪ್ಪು ಎಲ್ಲೆಲ್ಲ ಬಾಲೆ ಆದಪ್ಪು ಪ್ರಾಯದಕ್ಲಾದಪ್ಪು ಪ್ರತಿ ಅಂಚಿನ ವ್ಯವಸ್ಥೆ ಬಂದಾಗ ಮೂಲ ಒಂಜಿ ಅಷ್ಟಮಂಗಲ ಪ್ರಶ್ನೆ ಇದು ಈ ಗ್ರಾಮಡು ಸುಭಿಕ್ಷೆ ಅವಡು ಅವು ಇತ್ತೆ 2ನೇ ಟರ್ಮ್ ಇತ್ತದ ಬ್ರಹ್ಮಕಲಶೋಡು ಸತೀಶನಂಚಿನ ಒಂಜಿ ಅಧ್ಯಕ್ಷತೆ ಇನಿ ಎಂಕಲಂಚಿನಕ್ಲು ಮಾತೆ ಅನ್ ಪ್ರಧಾನ ಸಂಚಾಲಕ ಸ್ವಾಗತ ಸಮಿತಿ ಅಂಚನೆ ಎತ್ತೋ ಜನ ಜವನಿಯರು ಹಿರಿಯಕ್ಲು ಪ್ರಾಯದಕ್ಲು ಮಾತೆರ್ಲಿ ಇನ್ನು ನಮ್ಮ 5 ಜನ ಆ ಒಂದು ಸನ್ಮಾನಕ್ಲು ಎದುರ್ತೀಯ ಐತಲಕ್ಕನೆ ಅಕ್ಕನ ಲಕ್ಕನೆ ಮಸ್ತ್ ಜನ ಬೆಂತಿನಕ್ಲು ಮೂಲ ಜವನಿಯರದ ಹಿರಿಯಕ್ಲು ಮಾತ ಉಲೇರು ಅಕ್ಕಳಿಗಳ ನನಾತ್ ದೇವರ ಆಯುಷ್ಯ ಆರೋಗ್ಯ ಸಮೃದ್ಧಿ ಕೊರಡು ಆ ಉಮಾಮೇಶ್ವರ ದೇವರನ ಸಾನ್ನಿಧ್ಯ ನಮ್ಮ ಕಟೀಲು ಎಂಚೊಂಡ ಅವೇಲಕ ಕೊಲ್ಲೂರು ಮುಖಾಮಿಕ್ಕೆ ಎಂಚೊಂಡ ಅವೇಲಕ ನಮ್ಮ ದೂರೋಡಿತ್ತಿನಂಚಿನ ಮಲಮಲ್ಲ ದೇವಸ್ಥಾನ ಎಂಚೊಂಡ ಅವೇಲಕ ಮಲ್ಲ ಮಟ್ಟದ ಸಾನ್ನಿಧ್ಯ ಆವಡು ನಮ್ಮ ಇನ್ನು ಬ್ರಹ್ಮಕಲಶೋತ್ಸವದಲ್ಲಿ 5ನೇ ದಿನ 4ನೇ ದಿನ ನಮ್ಮ ಬರ್ಪ ಆಂಡ ನಮ್ಮ ಪ್ರತಿ ಧರ್ಮಡಿ ತಿಲಕ ಕಾಂಡ್ರದ ಬಯ್ಯ ಮುಟ್ಟ ಒಂಜಿ ದೇವರನ ಸಾನ್ನಿಧ್ಯ ವಾರ ಒಂಜಿ 10 ದಿನ ನಮ್ಮ ಪೋಡು ಯಾನ್ ಲೈಟ್ ಅಂತ ಕಮ್ಮಿ ಅದೇ ಪಂಡ ನಮ್ಮ ದೂರೋಡೆ ಕಮ್ಮಿಗೂ ಪಾಪ ಯಾನಿತ್ತ ನಮ್ಮ ಕೊರಗೆ ಜನ ಕಟ್ಟಾಡು ಹೋಲ್ಲ ಆಂಡ ಇತ್ತದ ಈ ವ್ಯವಸ್ಥೆಗೆ ನಮ್ಮ ದುಂಬದ ಇತಾತೆ ಧಾರ್ಮಿಕ ವ್ಯಕ್ತಿಗಳು ಪಂಡೇರು ನಮ್ಮ ಧರ್ಮವರಿಯೋಡನ್ನು ನಮ್ಮ ಸಂಘಟನೆ ಅವರಿಡ ನಮ್ಮ ಗ್ರಾಮದ ದೇವಿಯರು ನಮ್ಮ ಅಪ್ಪಮ್ಮ ನಮ್ಮ ಪೂಜೆ ಮಂತದ ಆರಾಧನೆ ಮನ್ಪಡ ಅವೇಲಕ ದಿನನಿತ್ಯ ಭಕ್ತಿ ಶ್ರದ್ಧೆಯಲ್ಲಿ ಪೋಡೊಂದು ಅಂದ್ರೆ ಪೋಪುನಿ ಬ್ರಹ್ಮಕಲಶೋತ್ಸವದ ಪಗ ನಮ್ಮ ಓವನ ಕಾರ್ಯಕ್ರಮ ಪುನಗ ಅತ್ತ ದಾದಾಂಡ್ಲ ಒಂಜಿ ಧಾರ್ಮಿಕ ಕ್ರಿಯೆಗಳ ಪೋಪ ಆಂಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾತ್ರ ಅತ್ತಂದೆ ಪ್ರತಿದಿನ ನಮ್ಮ ಇಲ್ಲಾಡ ದೀಪ ದೀಲಕ್ಕನೆ ಪ್ರತಿ ನಮ್ಮ ಗ್ರಾಮದ ದೇವರಿಗೆ ಅವೇಲಕ ನಮ್ಮ ಪರಿಸರದ ದೇವದೇವರಿಗೆ ಶುಚಿತ್ವದ ಬತ್ತಿನ ಪ್ರತಿ ಒಂಜಿ ಕಾರ್ಯ ನಮ್ಮ ಬ್ರಹ್ಮಕಲಶೋತ್ಸವ ಹೆಂಚವಲ್ಲ ಅವೇಲಕ ಪೋಡ್ದು ಪನ್ಪುಣ ಒಂಜಿ ವಿಜ್ಞಾಪನೆ ಮಂತೊಂದು ಇನ್ನಿತ ಈ ವ್ಯವಸ್ಥೆ ನಮ್ಮ ಮಾತೆರೆಗಳ ಖುಷಿ ಆತನಂದು ಪಂಡದು ಇತ್ತಾತೆ ನಮ್ಮ ಸಭಿಕೆಯರು ಅವೇಲಕ ಗಣ್ಯರು ಪಂಡ್ಯರು ನನಗೆ ಎಲ್ಲ ಮಲ್ಲ ಮಟ್ಟದ ವಿಜೃಂಭಣೆ ಕಾರ್ಯಕ್ರಮ ಐಕಲ ಎನ್ನ ಮಟ್ಟಿಗೆ ಇತ್ತೆ ಇನ್ನೇ 4-5 ಸಾವಿರ ಜನ ಸೇರಿದೇರು ಎಲ್ಲ 10-15 ಸಾವಿರ ಜನ ಅಟ್ಟನ್ನು ಇಟ್ಟು ವ್ಯವಸ್ಥೆ ಉಂಟು 5 ಜಾಸ್ತಿ ಜನಸಂಖ್ಯೆ ಸೇರಿದು ಅವು ನಿತ್ಯ ನಿರಂತರ ಬೆಳಗೊಡು ತಾಯಿ ಉಮಾಮೇಶ್ವರನ ಆಶೀರ್ವಾದ ನಮ್ಮ ಇಲ್ಲಡಿತಿನ ಇಲ್ಲ ಬಾಳೆ ಹಿಡಿದು ಬತ್ತಿನ ಇರಕ್ಕೆ ಮಾತ್ರೆಗಳ ತಿಕ್ಕಾಡು ಈ ಕ್ಷೇತ್ರ ಬೆಳಗಂಡ ಇಡೀ ಗ್ರಾಮ ಬೆಳಗಂಡು ನಮ್ಮ ಜಿಲ್ಲೆಡು ನಮ್ಮ ಒಂದು ಕಾಪಿಕಾಡು ಪರಿಸರ ಮತ್ತು ಇಡೀ ಉಳ್ಳಾಲ ಪರಿಸರನ ಬೆಳಗೊಂಡು ಆ ವಾಂಡ ನಮ್ಮ ರಾಜ್ಯವು ಬರೀ ಅದು ನಮ್ಮ ದೇಶದ ಭದ್ರತೆ ಅವೇಲಕ ನಮ್ಮ ದೇಶ ಸುಭಿಕ್ಷ ಅವರ ಇಂಚಿನ ಗ್ರಾಮದ ದೇವರನ ದೇವಸ್ಥಾನ ಆವಾರ್ಡ್ ಪನ್ನೊಂದು ಈ 2 ಪಾತ್ರ ಅವಕಾಶ ತಿಕ್ಕಿನಂಚಿನ ಈ ಪೊರ್ತರು ಮಾತ್ರೆಗಳ ಎಡ್ಡೆ ಅದು ನನ್ನ ಆತು ನಮಗೆ ಐಶ್ವರ್ಯ ಈ ಒಂದು ಗ್ರಾಮ ಅಭಿವೃದ್ಧಿ ಆಯ್ಲಕ್ಕ ನಮ್ಮ ಪರಿಸರ ಅಭಿವೃದ್ಧಿ ಆಯ್ಲಕ್ಕ ನಮ್ಮ ಇಲ್ಲದ ಸಂಪತ್ತು ಅವೇಲಕ ಮಾತ್ರ ಅಭಿವೃದ್ಧಿ ಆವಡನ್ನು ಪನ್ನೊಂದು ತಾಯಿ ಉಮಾಮೇಶ್ವರನ ಈ ಒಂದು ಬ್ರಹ್ಮಕಲಶೋತ್ಸವದ 2 ಪಾತ್ರ ಅವಕಾಶಕರು ಮುಲ್ತ ಅಧ್ಯಕ್ಷರು ಮುಲ್ತ ಬ್ರಹ್ಮಕಲಶ ಸಮಿತಿಯ ಮಾತ ಸರ್ವ ಪದವಿ ಅಧ್ಯಕ್ಷರುಗಳ ಏನು ತರಬಗ್ಗ ಒಂದು 2 ಪಾತ್ರಕ್ಕೆ ವಿರಾಮ ಚುಕ್ಕಿದಿಪ್ಪೆ ಜೈ ಹಿಂದ್ ಜೈ ಭಾರತ್ ಮಾತೆ. ತಮ್ಮ ಚುಟುಕಾದ ಮಾತುಗಳಿಗೆ ವಂದನೆಗಳನ್ನು ಹೇಳ್ತಾ ಇದೀಗ ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇವೆ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಇವರನ್ನ. ಸೀಮೆದ ಒಡಿ ಸೋಮನಾಥಗೆ ಕೈಮುಗಿಯೊಂದು ಉಮಾಮಹೇಶ್ವರಿ ದೇವಸ್ಥಾನ ಉಮಾಪುರಿ ಒಂದೆತ್ತ ಬ್ರಹ್ಮಕಲಶದ ವೇದಿಕೆ ಇಡಿತನ ಸಭಾಧ್ಯಕ್ಷರೇ ಸೇರಿದನ ಮಾತ ಗೌರವಾನ್ವಿತ ಅತಿಥಿನಕ್ಲೆ ಅಂಚೆಯ ಸೇರಿದನ ಮಾತ ಭಗವದ್ಭಕ್ತರೇ ಈ ದೇವಸ್ಥಾನದ ವ್ಯವಸ್ಥೆಗೆ ಯಾನ್ ನಿರಂತರ ಸಂಪರ್ಕ ಇತ್ತಿನಾಯಿ ಅವೇ ರೀತಿ
ಭಾರಿ ಪೊರ್ಲುದ ವ್ಯವಸ್ಥೆ ದೇವೇರ್ನ ಮಿತ್ತದ ಶ್ರದ್ಧೆ ಭಕ್ತಿಡು ಭಾರಿ ಪೊರ್ಲುದ ಕೆಲಸ ಈ ಕ್ಷೇತ್ರೊಡಿ ನೀ ಆತಂಡು ನಿಸ್ವಾರ್ಥವಾದ ಆಡಳಿತ ಸಮಿತಿ ಉಪ್ಪು ಭಗವದ್ಭಕ್ತರುಪ್ಪು ಅಂಚೆನೆ ಪೊಸತ್ತಾದ ಕಾರ್ಯಕ್ರಮಗೂ ಮಲ್ತಿನಂಚಿನ ಉತ್ಸವ ಸಮಿತಿ ಆದಪ್ಪು ಮಾತೆಲ್ಲ ಭಾರಿ ಶ್ರದ್ಧಾ ಭಕ್ತಿಡು ಕೆಲಸ ಮಲ್ತನೆತ್ತ ಪರಿಣಾಮ ಈ ವಾತಾವರಣ ಅಂದು ಪಣಿಯರೆಯನ್ನು ಇಚ್ಛಿಸುವೆ ಹೈವೇ ಕಡತದ ಉಳೈ ಬಣ್ಣಗಣಿ ಎನ್ನಂಚಿನ ಸಾಮಾನ್ಯ ಕಾರ್ಯಕರ್ತರಿಗೆ ಭಾರಿ ಖುಷಿ ಆಪುಂಡು ಆ ಬರ್ಪುಣಂಚಿನ ಶೃಂಗಾರ ಮಲ್ತಿನಂಚಿನ ಒಂಜಿ ಜಾಗೆ ಬೊಕ್ಕ ಇಂಕುಲು ಏಪಲ ಬತ್ತ ಕಾರು ಅಂತವನ ಜಾಗೆಡ್ ಮಲ್ತಿನಂಚಿನ ಒಂಜಿ ವ್ಯವಸ್ಥೆ ಒಟ್ಟು ಪರಿಸರ ಒಂದೇಟು ಒಂಜಿ ಶಕ್ತಿ ಒಂಜಿ ಅಡಗದಿನಿಂದ ನಂಗೆ ಗೊತ್ತಾಪು ದಯಪಂಡ ದೇವರು ಓರುಳ್ಳೇರಿಕೆಂಡ ನಮ್ಮ ನಿಸ್ವಾರ್ಥವಾಯಿನ ಭಕ್ತಿ ಶ್ರದ್ಧೆಡು ದೇವರುಳ್ಳೇರಿಗೆ ಅವು ಈ ಜಾಗೆಡು ಉಂಡು ಪಣ್ಪುಣಕ್ಕೆ ರಡ್ಡು ಪಾತ್ರಜ್ಜಿ ದಯಪಂಡ ಕೃಷ್ಣ ಶಿವಕೃಪ ಭಾರಿ ಪೊರ್ಲುಡು ಪಾತೇರಿಯರಿ ದಯಪಂಡ ಆರಡ ಎನ್ನಲೆಕ್ಕೋಡು ಬುಡ್ತುಂಡ ಕೂಡ ಒಂಜಿ ಗಂಟೆ ಪಾತೇರಿದಾರು ಪಂಡ ಆತ ವಿಚಾರ ಉಂಡಾರು ದಯಪಂಡ ಮಸ್ತ್ ವೇದಿಕೆಡಾರು ಪಾತೇರಿ ನಾನು ಕೇಂದೆ ಪಂಡೇರು ಶೇಖರಣ್ಣಗೆ ಭಾರಿ ಮಲ್ಲ ಗೌರವದ ಪುದರ್ ಕುರಿ ಸತ್ಯವು ಸತ್ಯ ದಯಪಂಡ ಆರ್ನ ಮನಸ್ಸಿರಿತ್ನ ಹೃದಯ ಶ್ರೀಮಂತಿಕೆ ಕಾಂಡ ಎರಡನ ಒಂಜಿ ಪಾತ್ರ ಅಂತೇನು ಶೇಖರಣ್ಣ ಯಾನ್ ಪಂಡೆ ಅಪ್ಪಗ ದಯಪಂಡ ಆಮೇಟ್ ಸೇವೆದ ಜವಾಬ್ದಾರಿ ನಮ್ಮ ದಿನೇಶ್ ರೈಕುಲ್ ದಯಪಂಡ ಆರು ಓಲ್ಲ ವೇದಿಕೆಗೆ ಬರ್ಪುಜೇರು ಕೆಲಸ ಆವಡು ಮಾತ್ರ ಅಂಚೆನೆ ಒಂಜಾತು ಗಣೇಶನ್ನೇ ಒಂಜಾತು ಎಡ್ಡೆ ತಂಡೋರು ಪಕ್ಕ ಸನ್ಮಾನದೆತ್ತೊಂದಂಚಿನ ಹಿರಿಯಕ್ಕಳು ಐತೊಟ್ಟಿಗೆ ಎಂಕ್ಲೆಲ್ಲ ನಿಕ್ಕಲು ಸೇರವಂದಾರು ದಯಪಂಡ ಎಡ್ಡೆ ಕೆಲಸಗೂ ಸೇರಾದ ಆ ಭಾಗ್ಯದ ಪಾಲನೆ ಎಂಕ್ಲೆಗೆ ಒಂಚೂರು ಕೊರ್ಪಾರಂದು ಯಾನ್ ಎನ್ನೆ ದಯಪಂಡ ಆತ ವ್ಯವಸ್ಥಿತವಾದ ಮೂಲೊಂಜಾತು ವಿಚಾರ ವ್ಯತ್ಯಾಸಲು ಆನಗ ದಿನೇಶನ್ನೇ ಬಣ್ಣಗ ರಡ್ಡು ಮುಜಿ ವಿಚಾರಕ್ಕೆ ಯಾನಾಗ ನಮ್ಮ ಈ ತಂಡದೊಟ್ಟಿಗೆ ಯಾಲ್ನ ಸೇರೊಂದೆ ದಯಪಂಡ ದೇವರನ ಕೆಲಸ ಮಲ್ಪುಣ ನಮ್ಮ ಭಾಗ್ಯ ಅಂದ ಎನ್ವೇನ್ ಮೂಲ ಓಳ ಸ್ವಾರ್ಥ ಒಪ್ಪೆರ ಬಲ್ಲಿ ಸ್ವಾರ್ಥ ಇಜ್ಜನ್ನು ಅವಳು ದೇವರು ಉಳ್ಳೇರು ಸ್ವಾರ್ಥ ಎತ್ತಿನ ದೇವರು ಪೂಜೆರು ನಮ್ಮ ಸ್ವಾರ್ಥನೇ ಉಪ್ಪುಂಡು ಅಂಚಾದ ಉಪ್ಪುನಾಗ ಈ ಬೈದಿನಂಚಿನ ನಮ್ಮ ದೇವರನ ಸದ್ಭಕ್ತರನ್ನು ತೂಣಾಗ ನಂಗೆ ಭಾರಿ ಹೆಮ್ಮೆ ಆಪು ದಯಪಂಡ ಈ ಕಾರ್ಯಕ್ರಮ ಎನ್ನ ತೆರಿನ ಮಟ್ಟಿಗೆ ಇಡೀ ಒಂಜಿ ಸದ್ಯದ ಒಂಜಿ ನಮ್ಮ ತಾಲೂಕಿಗೆ ಒಂಜಿ ಮಾದರಿ ಆಪಣ ಕಾರ್ಯಕ್ರಮ ಅಂದ ಎನ್ವೇನು ದಯಪಂಡ ಉತ್ಸವ ಸಮಿತಿನೇ ಸತೀಶ್ ಕುಂಪಳಿರಿಗೆ ಕೊರ್ನೆಟ್ಟಾದ ದಾನ್ನ ಹೆಂಗೆ ಗೊತ್ತಿಜ್ಜಿ ದಯಪಂಡ ಭಾರಿ ಪೊರ್ಲುದ ಉತ್ಸವದ ವ್ಯವಸ್ಥೆ ಆತನು ಯಾಲ್ನ ಕೊಂಡನ ಶ್ರೀ ಕ್ಷೇತ್ರ ಕೊಂಡನಡು ಉತ್ಸವ ಸಮಿತಿ ಅಧ್ಯಕ್ಷ ಆದಿತ್ತೆ ಸಾವಿರ ಪ್ರಶ್ನೆಗಳು ಪೂರ ಪ್ರಶ್ನೆಗಳ ಉತ್ತರ ಕೊರಿಯ ರಾಪುಜಿ ದಯಪಂಡ ಪೂರ ಪ್ರಶ್ನೆಗಳ ಉತ್ತರಜ್ಜಿ ಶೇಖರಣ್ಣ ಪ್ರಶ್ನೆ ಕೆಂಡ ಕೆಲವು ಪ್ರಶ್ನೆನೇ ಬಿಡೋಣ ನಾವು ಅಂಚೆನೆ ನಾವು ಪ್ರಶ್ನೆ ಅದೇ ಉಪ್ಪುಂಡವು ಐಕೆ ಉತ್ತರ ಕೊರ್ರೆ ಆಪುಜಿ ಆಂಡ ನಮ್ಮ ಕೆಲಸ ಮಲ್ಪುಣಿಟ್ಟು ನಿಸ್ವಾರ್ಥವಾದ ನಮ್ಮ ಮಲ್ತಂಡ ನಮ್ಮ ತೂತ ಸಾಮಾಜಿಕ ಜೀವನಡು ನಮ್ಮ ನಿಸ್ವಾರ್ಥದ ಕೆಲಸಕ್ಕೂ ಉತ್ತರ ತಿಕ್ಕುಜಿ ಅಂಡ ನಿಜವಾದ ಸತ್ಯ ಎತ್ತನ ಖಂಡಿತ ಉತ್ತರ ತಿಕ್ಕೊಂಡು ಐಟ್ ದಾಲ ನಮ್ಮ ಚಿಂತೆ ಮನ್ಪೆರಜ್ಜಿ ದಯಪಂಡ ಮಾತೆಲ್ನ ತೂಪುನಾರು ಪ್ರತಿಯೊಂಜೆಲ್ನ ತೂಪೇರು ಅವು ನಂಬುದಾಯಿ ನಮ್ಮ ನಿಸ್ವಾರ್ಥ ಸೇವೆಗೆ ಹೂವು ಅಡ್ಡಿಲಜ್ಜಿ ನಮ್ಮ ಪದವಿ ಸ್ಥಾನಮಾನ ಹೂವುಲು ಅಡ್ಡಿ ನಮ್ಮ ಸೇವೆಗೆ ನಂಗೆ ಹೂವುಲು ಅಡ್ಡಿಜ್ಜಿ ದಯಪಂಡ ನಂಗೆ ದೇವರನ ದಯ ಮಾತ್ರ ಬೋಡಿತೀನಿ ದೇವರನ ದಯ ಎತ್ತಿನ ನಮ್ಮ ಶಕ್ತಿ ಉಪ್ಪುಂಡು ಶಕ್ತಿ ಪಂಡ ದೇಹದ ಶಕ್ತಿ ಮಾತ್ರ ಯಾವುಜಿ ತಾಳ್ಮೆದ ಶಕ್ತಿಲ ಬೋಡು ದುಡ್ಡುದ ಶಕ್ತಿಲ ಬೋಡು ಆ ಶಕ್ತಿ ದೇವರು ನಂಗೆ ಕೋರ್ಪೇರು ಆ ದೇವರು ನಂಗೆ ಶಕ್ತಿ ಕೊರ್ನ ನಮ್ಮನ್ನು ಉಂತವ್ರು ಏರೆಲ್ಲ ಸಾಧ್ಯಜ್ಜಿ ಪಣ್ಪಣ ಪಾತ್ರದ ಒಟ್ಟಿಗೆ ಪಂಡ ಏತು ಅಚ್ಚುಕಟ್ಟಾದ ಒಂದು ಕೆಲಸ ಆತನಿಂದ ಪಂಡ ಬತ್ತನೆ ಖುಷಿ ಪಡೆದು ಪೋಪುನಂಚಿನ ಒಂಜಿ ಇಡೀ ಪರಿಸರ ದಯಪಂಡ ಮುರೊಂದಿನ ರಡ್ಡು ದಿನೊಟ್ಟು ಬರೊಂದುಲ್ಲೆ ಮುರೊಂದಿನ ಪೂರ ವ್ಯವಸ್ಥೆ ತೂದು ವನಸ್ಪುರ ಮಲ್ತು ಪೋಯೆ ಅಲ್ತು ಒಂಜಿ ವಿಭಾಗನೇ ಬೇತೆ ಅವು ಒಂಜಿ ಏತ್ತು ಅಚ್ಚುಕಟ್ಟಾದುಂಡು ಪಂಡ ಶೇಖರಣ್ಣ ನಿಖಿಲ್ ಮಲ್ತಿನ ಕೆಲಸವೂ ಉಂಡ ನಿಖಿಲ್ನ ಆ ಒಂಜಿ ಶಕ್ತಿ ಓಳು ತೋಜಾದಾರು ಓಳು ಬೋಡು ಅವಳು ತೋಜಾದಾರ ಅಂದು ಪನ್ಪೇನ್ ದಯಪಂಡ ಇಡೀ ನಿಖಿಲ್ನ ತಂಡ ಶಕ್ತಿ ಓಳು ತೋಜಾವಡಿಗೆ ಅಗತ್ಯತ್ನವಳು ಮಾತ್ರ ತೋಜಾವಡು ಅನಗತ್ಯ ಶಕ್ತಿ ತೋಜಂಡ ಆ ಶಕ್ತಿ ವೇಸ್ಟ್ ಆಪು ಅಂಚೆ ಅದು ಪುನಗ ಈ ದೇವೇರ್ನ ಜೀರ್ಣೋದ್ಧಾರ ದೃಷ್ಟಿ ನಿಖಿಲ್ ಮಲ್ಲ ಶಕ್ತಿ ತೋಜಾದಾರು ಅವು ಪರಿಣಾಮ ಖಂಡಿತ ಆತನು ದಯಪಂಡ ನಮ್ಮ ಮುಲ್ತ ಕಾರ್ಯಕ್ರಮ ಆನಗ ಕ್ಷಮೆಪಾಡು ನಮ್ಮ ಹೊರೆ ಕಾಣಿಕೆ ಆನಾಗ ಸಂಘದ ಭಾರಿ ಮಲ್ಲ ಜವಾಬ್ದಾರಿದ ಕಾರ್ಯಕ್ರಮ ಮಾತೆರೆಗಳಿತ್ತೇನೆ ಇಂಕ್ಲಿಗೆ ಮಾತೆರೆಗಳ ಯಾನು ಏರು ಆಯಂಬಿ ಎಂದು ಪನ್ಪುಜಿ ಹಿಂಕ್ಲೆ ಹಿಂದೂ ಸಂಗಮ ಕಾರ್ಯಕ್ರಮ ಇತ್ತೇನೆ ಉತ್ಸವ ಸಮಿತಿ ಅಧ್ಯಕ್ಷರುಗಳಿತ್ತೇನೆ ಮಾತೆರೆಗಳಿತ್ತೇನೆ ಆಂಡ ಎಂಕ್ಲೆಗೆ ಅವಳ ಮ್ಯಾಚ್ ಇಂದುಲ ಮ್ಯಾಚ್ ಮಲ್ಪೋಡು ಆಂಡ ದೇವರು ಅಟ್ಲೀಸ್ಟ್ ಒಂಜಿ ಬತ್ತದ ಒಂಚೂರು ನಿಕ್ಕೆ ಸೇರೆ ಎಂಕ್ಲೆಗೆ ಅಪ್ಪೆ ಭಾಗ್ಯ ಕೊರಿಯರಿಂದ ಎನ್ನುವೆ ದಯಪಂಡ ಸಂಘದ 100ನೇ ವರ್ಷದ ಕಾರ್ಯಕ್ರಮ ಎಂಕ್ಲೆಗೆ ಪರಮ ಪವಿತ್ರವು ದಯಪಂಡ ಆ ಕಾರ್ಯಕ್ರಮ ಬಿಡ್ದು ಒಯ್ಕು ಬೋಪ್ಲೆಕಲ ಇಜ್ಜಿ ಆಂಡ ಐಲ್ನಾ ಮಲ್ತದ ಒಂದೆಕ್ಲ ಸೇರಿದ
ಪನ್ಪಣೆ ಹೆಮ್ಮೆ ನಂಕುಂಡು ದಾಯಪಂಡ 100 ವರ್ಷಕ್ಕೂ ದುಂಬು ಒಂದು ಎಲ್ಯ ದೈ ಇನಿ 100 ವರ್ಷ ಕರೆಳಕನ ಭಾರಿ ಮಲ್ಲ ಹೆಮ್ಮರಾದು ಇಡೀ ದೇಶ ಒಂಜಿ ಬೊಲ್ಪು ಗೊರ್ಪುನಂಚಿನ ಆಳದ ಮರಾದ ಬುಲೆತ್ತನಿಂದ ಪಂಡ ಆಯ್ತ ಪಿರೋಡು ನಮ್ಮ ಹಿಂದೂ ಸಮಾಜದ ಏತು ಶಕ್ತಿ ಅಡಗದನಿಂದ ನಮ್ಮ ತೆರೆಯೋಡು ದಾಯಪಂಡ ಸುಲಭ ಇಚ್ಚಿ ನಿಷ್ಠೆ ನಿಯತ್ತುಡು ಕೆಲಸ ಮಂತಿನಾಗ ಬದುಕ್ಯಾರ ಕಷ್ಟ ಉಂಡು ಆಂಡ ಸಂಘ ಬುಳೆದು ಬತ್ತಿನ ರೀತಿ ಇನಿ 100ನೇ ವರ್ಷ ಎಂಕ್ಲು ಮರ ನಮ್ಮ ಒಂಜಿ ಕಾರ್ಯಕ್ರಮ ಮಲ್ತ ನಾವು ಮಾತೆಲ್ಲ ಸೇರ್ತು ಆಯ್ಕೊಂಜಿ ಜನ ಬೈದಿನ ರೀತಿ ಹಿಂದೂ ಸಂಗಮ ಪನ್ಪುಣ ವಿಚಾರದ ಆ ಬ್ಯಾನರ್ದ ಅಡಿಟ್ಟು ಜನ ಸೇರ್ದೇರು ಏರು ಪಂಡ ಒಂಜಿ ಇಲ್ಲಡು ಏರೆಗ್ ಲಕ್ಕೆರ ತೀರುಜಿ ಏರು ಜೆತ್ತಿನ ಒಳ್ಳೆರ ಅಕ್ಲಿನ ಬುಡ್ದು ಮಾತೆಲ್ಲ ಸೇರ್ದೇರು ಒಂಜಿ ಮಂಡಲೋಡು 2 ಸಾವಿರ 3 ಸಾವಿರ ಜನ ಸೇರ್ದೇರು ದಾಯಿಂದ ಪಂಡ ನಂಗೆ ಆಯ್ತು ಅಗತ್ಯತೆ ಗೊತ್ತಾತಂಡು ದಯಪಂಡ ಹಿಂದುಲು ಒಂತೆ ನಮ್ಮ ಒಂತೆ ದಡ್ಡೇರಿ ನಂಗೆ ಒಂತೆ ಜ್ಞಾನೋದಯ ಅಪ್ಪನ ಕಡೆ ಏರ ವೇದಿಕೆ ಪಂಡೇರ ಐಕ ಪೂರಕವಾಯಿನ ಪಾತೆರ ದಯಪಂಡ ಹಿಂದುಲು ಭಾರಿ ನಂಗೆ ಲೇಟ್ ಅದು ಗೊತ್ತಾಪಣೆ ಅಂಡ ಇತ್ತೆ ಗೊತ್ತಾತನ ಪನ್ಪಣೆ ನಮ್ಮ ಭಾಗ್ಯ ಅಂತ ಎಣ್ಣಗ ನಂಗೆ ಏರು ಮಲ್ಲ ವಿರೋಧಿಲು ಕೆಂಡ ಹಿಂದುಲೆ ಬೇತೇರ್ಲತ್ತೆ ನಮ್ಮೆಟ್ಟೆ ನನೊಂಜಿ ರೀತಿ ಯೋಚನೆ ಮಂತದ್ದು ನಮ್ಮನೇ ಕುಗ್ಗಿಸವಣಂಚಿನೊಂಜಿ ವರ್ಗ ಉಂಡು ಅವೇ ನಂಗೆ ವಿರೋಧಿಲ್ಲ ಬೊಕ್ಕ ಬೇತೆಲ್ಲ ನಂಗೆ ವಿರೋಧಿಲ್ಲ ಇದ್ದೀರ ನಮ್ಮ ಒಟ್ಟಾದ ಏಕಚಿತ್ತೋಡಿತ್ತಂಡ ನಮ್ಮನ್ನು ಮೀರಿಸಿನ ಏರ್ಲಜ್ಜಿ ಇಡೀ ಜಗತ್ತೇ ನಮ್ಮ ಹಿಂದೂ ಧರ್ಮಲ್ನ ಒಪ್ಪುದುಂಡು ನಮ್ಮಲ್ಲ ಒಪ್ಪುದುಂಡು ನಮ್ಮ ವಿಶ್ವಗುರು ಆದ ನಮ್ಮ ಬುಳೆ ಒಂದಿಲ್ಲ ದಾಯಪಂಡ ಹಿಂದೂ ಧರ್ಮದ ಈ ತತ್ವ ಸಿದ್ಧಾಂತದ ಅಡಿಟ್ ನಾವು ಬದುಕಿನಿದ್ದವರ ಈ ರೀತಿ ಬುಳೆಯರ ಕಾರಣ ಆಂಡು ನಮ್ಮ ಇದು ಶಕ್ತಿ ಮಲ್ಲಯರ ಕಾರಣ ಆಂಡು ದಾಯಪಂಡ ನಮ್ಮ ಯೋಚನೆ ಎಂಚೊಂಡು ಬಂಡ ನಮ್ಮ ಪೂಜೆ ಪುರಸ್ಕಾರ ಮಂತಲ್ಲ ನಮ್ಮ ಮಾತೆರೆಗಳ ಎಡ್ಡವಡಂದೆ ನಟ್ಟುನು ಇತ್ತೆ ದೇವಸ್ಥಾನದ ಒಂಜಿ ಕಾರ್ಯಕ್ರಮ ಆನಾಗ ನಮ್ಮ ಆಡಳಿತ ಮುಕ್ತೇಶ್ವರ ನನಂಜಿ ಮುಕ್ತೇಶ್ವರ ಆಯ್ ಪೂಜೆ ಕುಳ್ನಾಗ ಆಯ್ ಖಂಡಿತವಾದ ಆಯನ ವ್ಯಕ್ತಿಗತವಾದ ಆಯ್ ಕೇಳುನೇನೆ ಅತ್ತಾಯಿ ಆಯ್ಕೆಂಡು ನಿಂಚಿನ ಪೂರೆಲ್ನ ತೋಜಾದ ಕೇಂಡು ಪಂಡ ಸಮಸ್ತ ಜನ ಸುಖಿನೋ ಭವಂತು ಅಂಚಾದು ಪುನಃ ಆ ಚಿಂತನೆ ಬದುಕನಂಚಿನ ನಮ್ಮ ಹಿಂದೂ ಧರ್ಮಡು ನಡಪುನಂಚಿನ ಈ ಕೆಲಸಲು ಮಾತ ಇಡೀ ಸಮಾಜಕ್ಕೆ ಆದರ್ಶ ಅದು ಪೂರ ಧರ್ಮದಕ್ಲಿಗೆಲ್ಲ ಆದರ್ಶ ಪನ್ಪೇನು ಖಾಲಿ ಹಿಂದುಳಿಗೆ ಮಾತ್ರ ಹತ್ತು ಪ್ರತಿ ಧರ್ಮದಕ್ಲಿಗೆಲ್ಲ ಇಡೀ ಸಮಾಜಕ್ಕೂ ಆದರ್ಶವಿನ ಕೆಲಸ ಓಲ ಆಪುಣದ ಕೆಂಡು ಅವು ದೇವಸ್ಥಾನೋಡು ಮಾತ್ರನೇ ಆಪುಣಿ ನಮ್ಮ ಧರ್ಮ ಕೇಂದ್ರೋಡು ಮಾತ್ರ ಆಪುಣಿ ನಮ್ಮ ಶ್ರದ್ಧಾ ಕೇಂದ್ರೋಡು ಮಾತ್ರ ಆಪುಣಿ ಪಂಪ ಪಾತ್ರದ ಒಟ್ಟಿಗೆ ಈ ಕಾರ್ಯಕ್ರಮ ಇಡೀ ಸಮಾಜಗೂ ಮಾದರಿಯಾತನ ಆದರ್ಶವಾದ ನನಲ ಬೆಳಗಡು ನಂಗೆ ಒಂದು ಎಡ್ಡೆ ಕೆಲಸ ಮಲ್ಪ ಶಕ್ತಿನ ದೇವಿಯರು ಕೊರಡು ದಾಯಪಂಡ ಕೊರೋನಾ ಕೈಕ್ ಏಪಲ ಕಮ್ಮಿ ಆತಿಜಿಗೆ ದಾಯಪಂಡ ಕೊರಂದೆ ಈ ಕಾರ್ಯಕ್ರಮ ಆಪುಜಿ ನಮ್ಮ ಮಲ್ಲ ಮನಸ್ಸು ಮನ್ಪಂದೆ ನಮ್ಮ ಪುಂಡಿನ ಬುಡ್ಜಂಡ ಈ ಕೆಲಸ ಆಪುಜಿ ಅಂಡ ಕೊರೋನಾ ಕೈಕ್ ಏಪಲ ಕಮ್ಮಿ ಆತಿಜಿ ದಾಯಪಂಡ ಕೊರೋನಾ ಕೈಕ್ ದೇವರ ಆಶೀರ್ವಾದ ಮಲ್ತಿದೇರಿ ದಾಯಪಂಡ ನಮ್ಮ ಮಸ್ತ್ ಉದಾಹರಣೆನ ತೂತ ನಮಲದಲ್ಲ ಮಲ್ಲ ವಿಷಯದಾಲ ಮಲ್ಲ ವ್ಯಕ್ತಿನಕ್ಲತ್ತು ಮಲ್ಲ ದುಡ್ಡುದಕ್ಲತ್ತು ಅಂಡ ಇತ್ತೆ ಕೊರ್ಪುಣಾತ ಶಕ್ತಿ ದೇವರು ಕೊಡ್ತೀರಿ ಇಜ್ಜಂದಿನಪ್ಪ ಕೊರ್ದು ಮೋಡಪಣ್ಣ ಇತ್ತಂಚೂರು ನಮ್ಮಡ ಕೊರ್ಪುಣ ಶಕ್ತಿ ಬೈದನು ಪಣೆರೆಂಕ್ಲೆ ಬಾರಿ ಹೆಮ್ಮೆ ಒಂಜಿ ದೇವಸ್ಥಾನ ಪೋದು ಕೈ ಮುಗ್ಗಿ ಆತನ ಕೈತಲ್ದ ಕೇಂಡಿ ದಾದ ಮಾರ ಇಂಚಿನ ದಾದ ಕೊರಿಯರೇ ಇತ್ತು ಐಕೆ ಅನ್ಬಂಡೆ ಯಾನ್ ದೇವರಡು ನಟ್ಟದ ಬತ್ತೆ ಮಾರೆ ಆರು ಪಣ್ಣಡು ಆರ್ನ ಆಶೀರ್ವಾದ ಏತು ಮನಸ್ಸಿಗೆ ಬತ್ತಿನ ಬುದ್ಧಿ ಆತ ನಮ್ಮ ಕೊರ್ಪ ಅಂದು ಬಾರಿ ದುಮ್ಮದ ವಿಷಯ ಪಂಡ್ಯಾನು ಇತ್ತ ಅಂಚೈಜ್ಜಿ ಇತ್ತ ಕೊರುಳಿ ದೇವರ ಶಕ್ತಿ ಕೊಡ್ತೇರು ದಾಯ ಕೊಡ್ತೇರು ಕೆಂಡ ನಮ್ಮಡ ಇತ್ತನ ಸಚ್ಚಿಂತನೆಂದು ಯಾನು ಎನ್ನುವೆ ದಯಪಂಡ ನಮ್ಮ ಓಲ್ಲ ನಮ್ಮ ಋಣಾತ್ಮಕ ಚಿಂತನೆ ಮಂತೀಜ ನಮ್ಮ ಮಾತಾತಿಗಳ ಧನಾತ್ಮಕ ಚಿಂತನೆ ಮಂತದ ಕೆಟ್ಟ ಚಿಂತನೆ ಇತ್ತನ ಎಲ್ಲ ನಮ್ಮ ಕೆಟ್ಟ ದೃಷ್ಟಿ ತೂತಿಜ ದಯಪಂಡ ನಮ್ಮಡ ಎಡ್ಡೆ ಉಂಡತ ನಮ್ಮ ಎಡ್ಡೆತನ ನಮ್ಮ ತೋಜಾವುಡು ಕೆಟ್ಟ ದೃಷ್ಟಿ ವಾಯಿಗೆ ಒಪ್ಪಾಡು ಐ ನಮ್ಮ ಗುಣಪುಣ ಬರ್ಚಿ ನಮ್ಮ ಎಡ್ಡೆತನ ತೋಜಾಗ ಐಟ್ ನಂಗೆ ಲಾಭ ಉಂಡು ಅವು ನಮ್ಮ ಸ್ವಾರ್ಥ ಒಟ್ಟಾದ ಉಮಾಮಹೇಶ್ವರದ ಕ್ಷೇತ್ರ ನಡೆದಂಚ ಬ್ರಹ್ಮಕಲಶ ಇಡೀ ಲೋಕಗೂ ಇಡೀ ತಾಲೂಕಿಗೂ ಮಾದರಿಯಾದ ನಡತದ ನಿರಂತರವಾದ ಕೆಲಸ ಮಲ್ತನಕ್ಲಿಗೆ ಅವೇ ರೀತಿದ ಈ ಸಮಸ್ತ ಜವಾಬ್ದಾರಿದಕ್ಲಿಗೆ ಮಸ್ತ್ ಕೆಲಸ ಮಾತು ಎನ್ನಳೆ ಕೊಡು ಐನಾಜಿ ದಿನ ಪೂರ ನಮ್ಮ ವೈಯಕ್ತಿಕ ಕೆಲಸ ಬೇರ ಬಿಸ್ನೆಸ್ ಮಾತ ಬುರ್ದು ಮೂಳು ಸಮಯ ಕೊಡ್ತಾರಂತ ನಮ್ಮಲ್ಲ ತೆರಿಯುಂಡ ಅಂಚದ ಪುಣ್ಯಕ್ಕೆ ಮಾತಿನ ದೇವರನ್ನ ದಯ ಒಪ್ಪಾಡು ದಯಪಂಡ ದೇವರನ್ನ ದಯ ಎತ್ತಂಡ ಅಸಾಧ್ಯ ಓಲಾಯಿಸಿ ಮಾತಲ ಸಾಧ್ಯ ಉಂಟು ಪಣ್ಣ ಪಾತ್ರದೊಟ್ಟಿಗೆ ಮಾತ್ರೆಗಳ ಎಡ್ಡಾವಡು ಪಣ್ಣ ಪಾತ್ರದೊಟ್ಟಿಗೆ ಎನ್ನ ಪಾತ್ರ ಉಂಟವೆ ಜೈ ಶ್ರೀರಾಮ್. ತಮ್ಮ ಮಾತುಗಳಿಗಾಗಿ ವಂದನೆಗಳನ್ನು ಹೇಳ್ತಾ ಇದೀಗ ಅಧ್ಯಕ್ಷರ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಪರಿಸಂಖ್ಯೆ ಸೇರಿದ ಒಂದು ಮಾತಲ್ಲ ತಪ್ಪಾಗ್ತವೆ ನಲ್ಲ ಇನ್ನು ಒರೆತನ್ನ ಪ್ರಯತ್ನ ಮಾಡ್ಬೋದು. ನಮ್ಮ ಈ ಸನಾತನ ಧರ್ಮದ ಸಂಸ್ಕಾರ ಸಂಸ್ಕೃತಿನ ವ್ಯವಸ್ಥೆನೇ ನಮ್ಮ ಹಿರಿಯಾಕಲು ಒರಿಪೋಡ್ದಂಡ ಹಲವು ಜನ ಜೀವನೇ ಕೊಡ್ತೇರು ಆ ಜೀವ ಕೊರ್ನ ಪರಿಣಾಮವಾದ ಇನ್ನು ಈ ಧರ್ಮ ಇಂಚ ಅದು ಪೆರೆ ಕಾರಣ ಇದು ನಮ್ಮ ಜನ ಸೇರೇ ಕಾರಣ ಈ ದೇವರನ್ನು ನಮ್ಮ ಬ್ರಹ್ಮಕಲಶ ಪೇರೆ ಇದು ಶಕ್ತಿ ಬರ್ರೆ ಕಾರಣ ಐನ ನೆನಪು ಅಂತ ಐನ ಜನನು ಸುರೇಂದ್ರ ನಾಯ್ಕರು ಈಶ್ವರ ಉಳ್ಳಾಲ್ರಿ ಗೋಪಾಲಾಚಾರ್ಯ ಅಂಜನೆ ರಘುರಾಮ ರಾಯ್ಕಳು ಶಿವರಾಮ್ ಶೆಟ್ಟಿ ಮೆಕ್ಲಿ ಗಟ್ಟಿ ಆರೇನು ಅಕ್ಲೇನು ಗೌರವಿಸ್ಯಾರು ದಯ ಗೌರವಿಸ್ತೀನಿ ಅಕ್ಕಲು ಅಪ್ಪಗ ಮಂತನ ಕೆಲಸ
ಅಪಗಮಂತನ ಕೆಲಸದ ಪರಿಣಾಮ ಅದು ಇನ್ನು ಈ ಶೋಭಾಮಾಯನವಾದ ವ್ಯವಸ್ಥೆ ಆಯರೇ ಕಾರಣ ಪನ್ಪನ ಮೂಲ ಉದ್ದೇಶೋಡೆ ಅಕ್ಲೇನು ಗೌರವಿಸ್ತೇನೆ ಅಕಲೆ ಎಂಕ್ಲಿಗೆ ಮಾರ್ಗದರ್ಶಕರಿ ಎಂಕ್ಲಿ ಅಕಲೆ ಸಾಧಿತ ಇಪ್ಪಾಯ್ತೀರಿ ಆ ಸಾಧಿರಿ ಎಂಕೆಲ್ಲ ಪೋಪ ಅಪ್ಪಾಗ ಅಕ್ಲೇ ನೆನೆತ್ತನ್ನುವ ಪನ್ಪನ ಒಂದು ಮಹಾನ್ ವ್ಯವಸ್ಥೆನ ಇನಿ ನಮ್ಮ ಈ ಸಮಿತಿ ಮಂದನು ಭಾಳ ಸಂತೋಷದ ಸಂಗತಿ ಭಾಳ ಹೆಮ್ಮೆ ಹಿಡ್ದಮ್ಮ ಪನೊಳಿಯನ್ನು ಬಂದೊಲೆ ನಮ್ಮ ಸನಾತನ ಧರ್ಮ ಯಾಪ ಉಂಡಾತನ ಓಲು ಎತ್ತನಂದು ಏರ್ಲ ಬಂತಜೇರಿ ಏರು ತುರುಮಂತಂದಲ್ಲ ಬಂತಜೇರಿ ಓಲು ಚರಿತ್ರೆ ಇಲ್ಲ ಇಚ್ಚಿ ನಮ್ಮ ಧರ್ಮ ಎಂಚಿನ ಪುಟ್ಟುಣಂದು ಏರ್ಲ ಪನ್ಪಂದಿರ ಸಾಧ್ಯ ಇಜ್ಜು ರೆಕಾರ್ಡ್ ಹೆಜ್ಜೆ ಏಕ್ ಅಂಡ ಭೂಮಿ ಉಂಡಾನಾಗ ನಂಚಿನ ಒಂದು ಧರ್ಮ ಅವು ಹಿಂದೂ ಧರ್ಮ ಅಂದ್ರೆ ಲೆಕ್ಕ ಅವು ಸನಾತನ ಧರ್ಮ ಅಂಡ ಬಾಕಿಯ ಧರ್ಮ ಏನು ಬಾಕಿದ ಕಮೆಂಟ್ ಮನಪುಚಿ ಬಾಕಿಯ ಧರ್ಮ ಇಂಚಿನಾಯನಿ ಇದು ಇಂಚಿನ ದಿನತ್ತಾನಿ ಇಂಚಿನಾಯೇ ಐನು ಸ್ಥಾಪನೆ ಮಂತೆ ಅಥವಾ ಪ್ರಾರಂಭ ಮಂತೆ ಪಂಡದು ಉಲ್ಲೇಖ ಮಸ್ತುಂಡು ಇಷ್ಟು ಪುಸ್ತಕದೆತ್ತು ಓದಿದ ಐತ ಮಾತ ಮಾಹಿತಿ ಗೊತ್ತಾಪಂಡು ಅಂಡ ನಮ್ಮ ಸನಾತನ ಧರ್ಮದ ಬಗ್ಗೆ ಏರ್ಲ ಬರೆಗಾಡು ಏರೆ ಅವಡು ಐನೆ ಅವು ಇಂಚಿನ ದಿನತ್ತಾನಿ ಹಿಂದೂ ಧರ್ಮ ಆತನಂದು ಪನ್ಪನಕಲು ಇಚ್ಚಿ ಲೆಕ್ಕ ಆದಿಲಜ್ಜಿ ಅಂತ್ಯಲ ಇಚ್ಚಿ ಆದಿಲಜ್ಜಿ ಅಂತ್ಯಲ ಇಚ್ಚಿ ಐದು ಹತ್ರ ಆದಿ ಅಂತ್ಯ ಇಜ್ಜದ ನಂಚನ ಒಂದು ಮಹಾನ್ ಶ್ರೇಷ್ಠ ಧರ್ಮಂಡ ಹಿಂದೂ ಧರ್ಮ ಏನು ಮಾರ್ಗದಲ್ಲಿ ಒಪ್ಪೋನೇರು ಅಂಡ ಎದುರು ಪಂಡ ತಯಾರಿ ಜರಾತಿ ಇನಿ ಈ ದೇಶೋಡತ್ತು ಇನಿ ಜಗತ್ತದ ಬೇರೆ ಬೇರೆ ದೇಶೋಡ್ಲ ಹಿಂದೂ ಧರ್ಮ ಅವಳು ಸುದ್ದಿ ಹೆಚ್ಚಾಂಡು ಗೊತ್ತೇ ಜೇರಿಗಿಲ್ಲ ಅಣ್ಣ ಇನ್ನೂ ಧರ್ಮ ಇನಿ ಬೇರೆ ಬೇರೆ ದೇಶದ ಬಗ್ಗೆ ಜಗತ್ತದ ಬೇರೆ ಬೇರೆ ದೇಶೋಡು ಇನಿ ಹಿಂದೂ ಧರ್ಮದ ಬಗ್ಗೆ ಮುಸ್ಲಿಂ ದೇಶೋಡು ಮುಸ್ಲಿಂ ರಾಷ್ಟ್ರೋಡು ಸಾತ ಇನಿ ಭವ್ಯమైన ರಾಮ ಮಂದಿರ ಭವ್ಯమైన ಕೃಷ್ಣ ಮಂದಿರ ಆಪಣದಂಡ ಇದ ಪರಿಸ್ಥಿತಿ ಓಡಿ ಬಂದು ನಮ್ಮ ಆಲೋಚನೆ ಮಾಡ್ಬಿಡಬಹುದು ನಮ್ಮ ಎಗಡೆ ಪಂಡೇರು ನಮ್ಮ ಧರ್ಮನು ನಮ್ಮ ಹಾಳು ಮಂದಿರತ್ತು ನಮ್ಮ ಕಾರ್ಯಕ್ರಮ ನಮ್ಮ ಹಾಳು ಮನ್ಪಣೆ ಬಂಡ ನಮ್ಮ ಮಕ್ಕಳೇ ಹಾಳು ಮನ್ಪಣೆ ನಮ್ಮ ಮಕ್ಕಳೇ ಹಾಳು ಮನ್ಪಣೆ ಐದಾದ್ರ ನಮ್ಮ ಜಾಗೃತಿ ಅವಡು ಐಕ್ ದಾದ ಮನ್ಪಡು ನಮ್ಮ ಜಾಗೃತಿ ಮನ್ಪನೊಟ್ಟಿಗೆ ನಮ್ಮ ಧರ್ಮಕ್ಕೆ ಮುಂದುಕೊಣಾರೆ ಏನು ದುಂಬೆಂಜೆಕೊಂಡು ನೋಡೋ ಬಗ್ಗೆ ಆಲೋಚನೆ ಮನ್ಪಡು ನಮ್ಮ ಮಸ್ತ್ ಜನ ಬರ್ಪ ಭಾಳ ಖುಷಿನಿ ಅಂಡ ನಮ್ಮ ಇಲ್ಲದ ಜೋಕಲೇನು ಆ ಜೋಕಲೇನು ಕೊಣದ ಸ್ವಲ್ಪ ತೂಪ ಅದು ಮೂಲ ನಡಪನ ಜನ ವ್ಯವಸ್ಥೆ ನಕ್ಲೆ ಅರ್ಥ ಮಾಡ್ತದೆ ಅಂಚೆನೆ ಅವೇಕೆ ನಮ್ಮ ಧರ್ಮದ ಬಗ್ಗೆ ಈ ಧರ್ಮದ ಬೇರೆ ಬೇರೆ ರೀತಿ ಪಂಡೇರು ಐನ ತೆರಿಪಾನ ಜನ ಕೆಲಸ ಏನು ಮನ್ಪಡು ನಮ್ಮ ಮನ್ಪಡು ನಮ್ಮ ಇನ್ನು ಮನ್ಪೋನ ಅಂದ್ರೆ ನಂಗೆ ಪ್ರಶ್ನೆ ಮಾಡೋಲ್ಲ ನಮ್ಮ ಮಾತಾಡೋ ಅಂತತ್ತೆ ಅನ್ಪಂಡೆ ಮಸ್ತ್ ಜನ ಇಲ್ಲ ಅಲ್ಲಿ ಇನ್ನು ಜೋಕಲು ಇಲ್ಲ ಆ ಜೋಕಲೇನು ಬಿಡ್ದು ಬರ್ಪೇರು ಹಿರಿಯಾಕಲು ನಮ್ಮ ದುಮ್ಮದಾಕಲು ಜೋಕಲನ್ನು ತಟ್ಟದುಕೊಂಡು ಆ ಜೋಕಲಿಗೆ ಈ ಧರ್ಮದ ಬಗ್ಗೆ ಮಾಹಿತಿ ಕೊಡ್ತೀರು ನಮ್ಮದಾನೆ ಮನಪ ನಮ್ಮ ಈಗ ತದ್ವಿರೋಧ ಆದತ್ತೆ ಇಂಜಿನಿಯರ್ ಅವಡು ಯಾನು ಬೊಡ್ಚಿ ಮನ್ಪೋಜಿ ಡಾಕ್ಟರ್ ಅವಡು ಯಾನು ಬೊಡ್ಚಿ ಪನ್ಜಿ ಮಾತೆಲ್ಲ ಬೋಡು ನಂಗೆ ಅಂಡ ಅಕ್ಕಲು ಇಂಜಿನಿಯರ್ ಅಂಡ ಡಾಕ್ಟರ್ ಅಂಡ ನಮ್ಮ ಧರ್ಮದ ಬಗ್ಗೆ ಮಾಹಿತಿ ಕೊಡತ್ತಾ ನಮ್ಮ ಉಮಾಮಹೇಶ್ವರನ ಬಗ್ಗೆ ಮಾಹಿತಿ ಕೊಡತ್ತಾ ಅವು ಏನು ಆಪುಂಡ ಖಂಡಿತ ಆಪುಜಿ ಐನು ಮನ್ಪುನ ಜನ ಕೆಲಸ ನಮ್ಮ ಮನ್ಪಡು ಮೂಲ ಮಾತ ಸೇರ್ನಕಲಿ ಚಿಂತನೆ ಮನ್ಪಡು ಈ ಬಗ್ಗೆ ಕೊಂಚ ಭಾಳ ಪ್ರಾಮುಖ್ಯ ಅಂಶ ನಮ್ಮ ಧರ್ಮಡ್ಲ ಜಾತಿ ವ್ಯವಸ್ಥೆ ಉಂಟು ಜಾತಿ ವ್ಯವಸ್ಥೆ ಬಗ್ಗೆ ಅನ್ಪಾತೇವ್ರಿ ಜಾತಿ ವ್ಯವಸ್ಥೆ ದುಂಬುಡ್ದು ಬತ್ತೇನ ಅವು ನಡ್ತೊಂದುಂಡು ಅಂಡ ಒಟ್ಟಿಗೆ ಒಪ್ಪೋಡು ಒಂಜೆ ಅದೇ ಪೋಡು ಐಟ್ ಬದಲಾವಣೆ ಯಾರಬಲ್ಲಿ ಆಯೆ ಮಿಯೆ ದುಯೆ ತುಕ್ಕರೆ ಓಲ ಬಂಡ್ರಬಲ್ಲಿ ಮಾತ ಒಂಜೆ ಎಂಕಲು ಹಿಂದುಲು ಪನ್ಪನಂಜ ಭಾವನೆ ನಮ್ಮ ವ್ಯವಸ್ಥೆಗೂ ಜಾತಿ ಪಡು ಎಂದಲ್ಲ ಬೊಡಿಚಿ ಪನ್ಪುಜಿ ಆ ವ್ಯವಸ್ಥೆ ಅಗತ್ಯ ಬೈದನ್ನು ಉಪ್ಪಡು ಅಣ್ಣ ಐಟ ಜಾತಿ ಅಂತ ಹೇಳಿ ನಮ್ಮ ಜಾತೀಯತೆ ಉಪ್ಪೋಡು ನಮ್ಮಡ ಐನು ನಮ್ಮ ಒಗ್ಗಟ್ಟು ಉಪ್ಪುನಂಜನ ಕೆಲಸ ಮಾಡ್ಬಿಡು ಅಂಚಾಂಡ ಮಾತ್ರ ನಮ್ಮ ಸನಾತನ ಧರ್ಮ ಒರಿರ ಸಾಧ್ಯ ಉಂಟು ಕಡೆ ಪಂಡೆ ಜೋಕ್ಲಿನ ಮಾತ ಹಿರಿಯಾಕಲು ದೇವಸ್ಥಾನ ಕೊಂಡದು ಕೈ ಮುಗಾದು ಅಮ್ಮ ಬಾಲೆ ಇದು ಇಂಚಿನ ದೇವಸ್ಥಾನ ಇಂಚಿನ ದೇವೇರು ಈ ದೇವೇರದ ಕೈ ಮುಗಿನ ಇಂಚ ಆಪುಂಡದು ಪನ್ಪಣ ಭಾವನೆಯನ್ನು ಅವಕ್ಕೆ ಪುಟ್ಟದೇರಿ ಇನ್ನೇ ನಮ್ಮ ಆ ಜೋಕ್ಲಿನ ಪನ್ಪಜ ನವಧಾನ್ಯ ಮನ್ಪಂಡ ದೇವಸ್ಥಾನ ನಮ್ಮನೇ ಬೋದು ಬರ್ಪ ದೇವಸ್ಥಾನ ಪೋನಾಗ ಜೋಕ್ಲಿನಲ್ಲಿ ಎತ್ಬೋದು ಕಂಪಲ್ಸರಿ ಮನ್ಪಡು ನಮ್ಮ ಕೊನೋಡು ಅಕ್ಲೆ ನಮ್ಮ ಪಂಡಿಪೇಟೆಗೆ ಪನಪ ಎನ್ನ ಮಗಕ್ಕೆ ನೀ ಬರ್ರೆ ಆಪೂಜಿ ಆಯಾಗ ಟ್ಯೂಷನ್ ಕ್ಲಾಸ್ ಉಂಡು ಆಯಾಗ ಡಾಕ್ಟರ್ ಕಲ್ತೊಂದುಳ್ಳಿ ಸರಿ ಸಂತೋಷ ಸಮಯ ಒಂಜಿ ದಿನಕ್ಕೂ ಹೊರ ಪೋನಾಗ ಅರ್ಧ ಗಂಟೆ ಒಂಜೆ ಗಂಟೆ ಅಥವಾ ಒಂದು ಕಾಲು ಗಂಟೆ ದೇವರ ಡೆಪ್ಪೋದು ಕೈ ಮುಗಿಪುನ ಅದು ಪುರುಸೊತ್ತು ಏರಿಗಲೆಜ್ಜ ಆ ಬಾಲ್ಯಕ್ಕೆ ಮನ್ಪವನ ಕೆಲಸ ಮಾಡಿ ಏರು ಕೆಲಸ ನಮಗೆ ಜವಾಬ್ದಾರಿ ಹೋದು ನಮ್ಮ ಮನ್ಪಂದನೆ ಕೆಲಸ ನಮ್ಮ ಈಗ ಟ್ಯೂಷನ್ಗೆ ಕಲ್ಪಾಯ ಕಡಪುಂಡ ಪರಿಣಾಮ ಎಂಚಾಪುಂಡು ನಮ್ಮ ಆಲೋಚನೆ ಮನಪಲಿ ನಮ್ಮ ಧರ್ಮದ ಬಗ್ಗೆ ಇತ್ತು ಆ ಒಂದು ಜನ ಗೌಪ್ಯತೆ ಅಥವಾ ಆಯ್ತ ವಿಶೇಷತೆ ಅಕ್ಲೆ ಗೊತ್ತಾಪಜಿ ಅಕ್ಲೇನು ಜನ ಆತ ಲೆಕ್ಕನೇ ಎಂಕಲ ಮಾರ ಒಂದು ಪನಪುನ ಸ್ಥಿತಿ ಬರ್ಕೊಂಡು ಬುಕ್ಕೊಂಜಿ ಭಾಳ ಮಲ್ಲ ಸಂಗತಿ ಪಣದಂಡ ಏನು ಪನೋಳಿಯ ಮೊಳ್ಳೆ ಗೊತ್ತು ಜಿಂಗ್ ನಮ್ಮ ಬರ್ತ್ ರೇಟ್ ಎಂಜಿನ ನಮ್ಮ ಸಮಾಜದ ಹಿಂದೂ ಸಮಾಜದ ಬರ್ತ್ ರೇಟ್ ಪಂಡ ಎಂಜಿನ ಜನನ ಪ್ರಮಾಣ ದಿನ ಕಮ್ಮಿ ಒಂದುಂಡು ಬಾಕಿದಾಗೆಲ್ಲ ದಿನ ಜಾಸ್ತಿ ಒಂದುಂಡು ಆಯ್ತಾ ಪರಿಣಾಮದಾನೆ ಅವು ದುಮ್ಮಗೆ ಒಂಜಿ ದಿನ ನಮ್ಮ ಇಜ್ಜಂದೆ ಅಪ್ಪ ನಮ್ಮ ಇಜ್ಜಂದೆ ಬೆಲ್ಲಿ ತಿನ್ನ ನಮ್ಮ ಆ
ಬರ್ತ್ ರೇಟ್ ಅಥವಾ ಜನನ ಪ್ರಮಾಣ ಜಾಸ್ತಿ ಅವಡು ಐಕೆ ನಮ್ಮ ಚಿಂತನೆ ಮನ್ಪಡ ಜನ ಅಗತ್ಯ ಉಂಡು ಅನ್ನೋದು ಧ್ಯಾನಿಸಿದ ಪಂಡ ಸಾಧ್ಯ ಒಳ್ಳೆ ಖಂಡಿತ ಮನ್ಪಡ ಅವು ನಮ್ಮ ಧರ್ಮ ಒರಿಯೋಡ ನಮ್ಮ ಧರ್ಮ ಬೆಳಗೋಡ ಇದೇ ರೀತಿ ನಮ್ಮ ಈ ಕಾರ್ಯಕ್ರಮ ಮನ್ಪಡ ಆನಂದಾಂಡ ಅಂಚಾಣದ ಖಂಡಿತವಾದಲ್ಲ ನಮ್ಮ ಈ ವ್ಯವಸ್ಥೆ ಅಗತ್ಯ ಉಂಡು ಐಕೆ ಪಡೋದು ಹೆಂಗೆ ಒಂಜಿ ಮಗೆ ಇತ್ತ ದಾದ ಅನ್ಬೇರಣ್ಣ ಮಾರ ಒಂಜಿ ಮಗ ನಮ್ಮ ಹಿರಿಯಾಕಲ್ ಮಾತ ಐನು ಯಾನು 10 ಜೋಕಲ್ ಮನ್ಪಂಡು ಪಣ್ಣ ಪಚ್ಚಿನ ಒಂಜಿ ಬಾಲೆ ಇತ್ತು ನಾನು ದಾದ ಮನ್ಪೇರು ನಾವು ಇಂಚಿನ ಹಾಪಣು ಏರೇ ಗೊತ್ತುಂಡು ಅಟ್ಲೀಸ್ಟ್ ಸರ್ಕಾರ ಸತ್ತ ಮಾಡ್ಬಿಡು ಒಂಜಿ ರಡ್ಡು ಪೋಣು ಮೂಜಿ ಹಾಪಣೆ ತೊಂದರಲೆಜ್ಜಿ ಆಣ ಇತ್ತ ನಮ್ಮ ಒಂಜಿಲ ಪೋಡ್ಚಿ ಎಂಕೆ ಇಲ್ಲ ಬುರ್ಸೋತಜ್ಜಿ ಐಕಜ್ಜಿ ನೆಕ್ಕಜ್ಜಿ ಅನ್ನು ತೊಗೊಂಡ್ರೆ ಮರೆ ನಾವು ಹಿರಿಯಾಕಲ್ ಮಂದ ಆತ ಜೋಕಲ್ ಮಂದದ ಐನು ತೊಗೊಂಡು ಜರಾಕಲ್ ನಾವು ಮಿತ್ತ ಜವಾಬ್ದಾರಿ ಇಜ್ಜ ಅಕಲ ಮಿತ್ತ ಜವಾಬ್ದಾರಿ ಇಜ್ಜಾಂಡ ಅಕಲ ಜೀವನವಂತ ಜರ ಸಂತೋಷ ಜೀವನ ಅಂತಾರೆ ನಮ್ಮ ಹಿಡ್ದು ನಮ್ಮ ಸಂತೋಷ ಜೀವನ ಇಜ್ಜ ನಂಗೆ ಯಾವ್ಜಿ ಬಂದ ಭಾವನೆ ಮಾಡ ದಿನ ಬುಳೆ ಪೋಣು ಆ ಏತು ಉಂಡು ತೃಪ್ತಿ ಪಡೆ ಹೊಡೆಯಿಟ್ಟು ಆ ತೃಪ್ತಿ ಪಡೆಪನ ಮೂಲಕ ಜೋಕ್ಲೆಗಲ ಮಾರ್ಗದರ್ಶನ ಮಾಡ್ಬಿಡು ನಮಲ ಏನ್ಕ ಸಹಕಾರ ಕೊರಡು ಆ ಮೂಲಕ ಧರ್ಮಗೂ ಶಕ್ತಿ ಸಾಮರ್ಥ್ಯ ತುಂಬುನಂಜನ ಕೆಲಸ ದುಂಜವನಂಜನ ಕೆಲಸ ನಾವು ಮಂತ್ರನ ಮಾತ್ರ ಹಿಂದೂ ಧರ್ಮ ಒರಿಯದ ಸಾಧ್ಯ ಉಂಟು ಇಜ್ಜಿನ ಹಿಂದೂ ಧರ್ಮ ಒಂಜಿ ದಿನ ಚರಿತ್ರದ ಪಟ್ಟಡಿತ ಪಿದೈ ಮಾತ ಉಂಡತ್ತ ನಮ್ಮೆಡ್ದು ಜಾಸ್ತಿ ಪಿದೈ ತನಕಲ್ ಬರ್ತಡೇ ಜಾಸ್ತಿ ಉಂಟು ನಮ್ಮ ಅಕ್ಕಲ್ಲ ಹಿಂದುಲ್ನ ನಮ್ಮ ಮುಲ್ಪ ಭಾರತೋಡು ಯಾನು ಹಿಂದೂ ದೇಶ ಅಂತ ಪನ್ಪತ್ತ ನಮ್ಮ ಸ್ಥಿತಿ ಹೆಂಚೊಂಡು ನಮ್ಮ ಆಲೋಚನೆ ಅನ್ಪಂಜಿನ ಪರಿಸ್ಥಿತಿ ನಿರ್ಮಾಣ ಆತನು ಅಡ್ದ ನಮ್ಮ ಇತ್ತಿನ ಜಾಗ್ರತೆ ಅವಡು ನಮ್ಮ ಎಚ್ಚರಿಕೆ ಆಯ್ತಂಡ ದುಮ್ಮಗೊಂದಿನ ಖಂಡಿತವಾದಲ್ಲ ನಮ್ಮ ಈ ಬಗ್ಗೆ ಪಶ್ಚಾತ್ತಾಪ ಪಡೆ ಪರಂಜಿನ ಸ್ಥಿತಿ ನಿರ್ಮಾಣ ಆಪನಕ್ಕೆ ಒಬ್ಬೇ ಸಂಶಯ ಇತ್ತು ಐಕೆ ಮಾಡೋದು ದೇವರುಗಳ ವಿಶೇಷ ಗಮನ ಕೊರದು ಅವೇಕೆ ಐತ ವೈಶಿಷ್ಟ್ಯವನ್ನು ತೇರಿಪವನ ಜನ ಕೆಲಸ ನಮ್ಮ ಸಮಾಜೋಡ ಮೊಳೆಪಾವುಡು ಸಮಾಜದ ಹಿರಿಯಾಕಲ ಋಷಿ ಮುನಿಗಳು ಮಾತ ದುಮ್ಮದ ಋಷಿ ಮುನಿಗಳು ಆಕಲ್ನ ಜೀವನನೇ ಕಳೆಯುತ್ತಾರೆ ನೆಕ್ ಪಡೋದು ಅಣ್ಣ ಇತ್ತದ ಹಿರಿಯಾಕಲ್ಲ ತೆಮ್ಮೆಗಳ 5 ಜನ ಮಂತಿರ್ತಾರೆ 5 ಜನಕ್ಕಲ್ಲ ತುಂಬ ಮಸ್ತ್ ಜನ ನೆಕ್ ಬಡೋದು ಕೆಲಸ ಮಂತಿರು ನಮ್ಮಲ್ಲ ಕಿಂಚಿತ್ತು ನಮ್ಮೆಡ್ದು ಏತ ತೀರುಂಡು ಆತ ಕೆಲಸ ಮಾಡ್ಪನ ಮೂಲಕ ಈ ಹಿಂದೂ ಧರ್ಮಗೂ ನಮ್ಮ ಕೊಡುಗೆಲ್ಲ ಕೊಡು ಆ ಮೂಲಕ ಈ ಧರ್ಮವನ್ನು ಒರಿಪಾವನ ಜನ ಕೆಲಸ ಮಾಡ್ಬೋದು ಇನ್ನು ದೇಶನೇ ಅಭಿವೃದ್ಧಿ ಆತನು ನರೇಂದ್ರ ಮೋದಿ ಪನ್ಪೇರು ವಿಕಸಿತ ಭಾರತ 2047 ವಿಶ್ವಗುರು ಮನ್ಪನಂಜ ಸಿದ್ರಿ ಏನು ಕೊಣಪ್ಪೆ ಎಂಕಲು ಕೊಣೊಂದಿಲ್ಲ ಅಂದು ಪನ್ನೊಂದುಲೇರು ಖಂಡಿತ ಆಪುಣತಾವು ಮಂತೊಂದುಳಿ ಆತ ವ್ಯವಸ್ಥೆ ಭಾಗ್ಯದ ಸ್ಥಿತಿ ಇಜ್ಜತೈತೆ ಇಡೀ ನಮ್ಮ ಬಡತನ ಪನ್ಪೇರು ಬಡತನದ ಎತ್ತು ನಿವಾರಣೆ ಆತನ ನಮ್ಮ ಲೆಕ್ಕ ಮನ್ಪೋಡು ಆಲೋಚನೆ ಮನ್ಪೋಡು ನಮ್ಮ ಇನ್ಮಾಂತ ಆಲೋಚನೆ ಮನ್ಪಂಚಿಂದ ಖಂಡಿತ ಉದ್ಧಾರ ಆಪನ ಸಾಧ್ಯತೆ ಇಜ್ಜಿ ಐದು ದ್ವಾರ ನಮ್ಮನ್ನು ಆಲೋಚನೆ ಮನ್ಪೋಡು ನಮ್ಮ ದೇಶದ ಬಗ್ಗೆ ಆಲೋಚನೆ ಮನ್ಪೋಡು ನಮ್ಮ ಧರ್ಮದ ಬಗ್ಗೆ ಆಲೋಚನೆ ಮನ್ಪೋಡು ನಮ್ಮ ದೇವರನ ಬಗ್ಗೆ ಆಲೋಚನೆ ಮನ್ಪೋಡು ಆ ಮೂಲಕ ಸನಾತನ ಧರ್ಮ ನೆಕ್ಕ ಆದಿಲಜ್ಜಿ ಅನಂತಯಾನ ಕಡೆ ಪಂಡ್ಯಾನ ಭಾರಿ ಜನಕ್ಕಲು ಮಂದ ಸ್ವಾತಂತ್ರ್ಯ ಪೂರ್ವಡು ಏತ್ ಮುಸ್ಲಿಮರು ಏತ್ ಕ್ರಿಶ್ಚಿಯನ್ಸ್ ಏತ್ ಫ್ರಾನ್ಸ್ ಜರ್ಜಿ ಮೆಕ್ಕಲು ಅಫ್ಘಾನಿಸ್ತಾನದಾಗಲು ಬೇತೆ ಬೇತೆ ರಾಷ್ಟ್ರದಾಗಲು ಈ ದೇಶವನ್ನು ಆಕ್ರಮಣ ಮಾಡಬೇ ಬರ್ತೀರಿ 2 ದಾಲ ಮನ್ಪೇರ ಆತಜಿ ದಾಲ ಮನ್ಪೇರ ಆತಜಿ 2 ನಲ್ಲ ದಾಲ ಮನ್ಪೇರ ಸಾಧಿ ಧಾರಣ ದಂಡ ನಮ್ಮ ಹಿರಿಯಾಕಲ್ನ ಆ ಚಿಂತನಾ ಶಕ್ತಿ ನಮ್ಮ ಚಿಂತನಾ ಶಕ್ತಿ ಮಾತೆಲ್ಲ ಒಟ್ಟು ಸೇರಿದೆ ಪ್ರತಿಭಟನೆ ಮಾಡ್ತೀರಿ ವ್ಯವಸ್ಥೆ ಮಾಡ್ತೀರಿ ಸ್ವಾತಂತ್ರ್ಯ ಹೋರಾಟ ಮಾಡ್ತೀರಿ ಯಾಕೆ ತುಂಬ ಸುಮಾರು ಜನ ಜೀವನ ತೊಂತೀರಿ ಸ್ವಾತಂತ್ರ್ಯ ಪಡೋದು ಆ ರೀತಿ ವ್ಯವಸ್ಥೆ ಆತಂದ್ರೆ ನಮ್ಮ ಅಂಚವಾಳ ಮನಿ ಬಂದೆ ಕುಲಿಯಂದ ನಮ್ಮ ಅಕ್ಕಲೆಗೆ ಮಂತನ ವಂಚನೆ ಹಾಪಣದು ಪಣ್ಣೋದು ನಮ್ಮ ಆ ಮೂಲಕ ನಮ್ಮ ದೇವರಿಗೆ ಪರ್ವ ಕೊರಪುನ ಮೂಲಕ ಆಯ್ನ ವಿಶೇಷವಾದ ಬೆಳಗವನ ಜನ ಕೆಲಸ ನಾವು ಮಾಡ್ಬೋದು ಅಕ್ಕಲು ನಮ್ಮ ಮಿತ್ತು ಒಟ್ಟಿಗೆ ಒಪ್ಪೇರು ನಂಗೆ ರಾಷ್ಟ್ರದಾದ ಮನ್ಪೇರು ನಂಗೆ ಶಕ್ತಿ ಕೊರಪೇರು ಆರೋಗ್ಯ ಕೊರಪೇರು ಆ ಮೂಲಕ ಚಿಂತನಾ ಶಕ್ತಿ ಕೊರಪೇರು ಪಣೋದು ನಾವು ಮಾತೆಲ್ಲ ಒಟ್ಟಾದ ಉಂಜಾದು ಕೆಲಸ ಅಂತಂದ ನಮ್ಮ ಧರ್ಮ ನಮ್ಮ ದೇಶ ಮಾತವನು ಇದು ಹಿಂದೂ ದೇಶ ಅದುವರೆಲ್ಲ ಸಾಧ್ಯ ಇಜ್ಜಿ ಧರ್ಮ ಮಾತ್ರ ದೇಶದವರೆಜಿ ಇತ್ತನೇ ಅಂಚೆ ಇಂಚಿ ಮಾತ್ರ ತೂಪರತ್ತ ಪೂರ್ವ ಬಂಗಾಳ ಸ್ಥಿತಿ ಪಶ್ಚಿಮ ಬಂಗಾಳ ಸ್ಥಿತಿ ಅಕಲ ಹಾಕೊಂಡೇರು ಪೂರ್ವ ಬಂಗಾಳೋಡು ಹಿಂದೂಲೇನು ನಾಡು ಹಾಕ್ಯಾರ ಏರ್ದಾರೆ ಮನ್ಪೇರು ಸಾಧ್ಯ ಅಂಡು ನಾಳೆ ಮನ್ಪೇರು ಆಯ್ತು ಹೇಳಿದಿಲ್ಲ ನಾವು ಒಂಜಿ ದಿನ ಒಂದೇ ರೀತಿ ಆಣಂದ್ರೆ ಖಂಡಿತವಾದಲ್ಲ ನಾವು ಅವೇ ನಮ್ಮ ದುಮ್ಮದ ಜೋಕುಲು ಅನುಭವಿಸಿದ ಸ್ಥಿತಿ ಬರ್ಕೊಂಡು ಐಕೆ ಮಾಡೋದು ನಮ್ಮ ಬಗ್ಗೆ ನಮ್ಮ ಜಾಗ್ರತೆ ನನ್ನ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಈ ಶಕ್ತಿದ ಬಗ್ಗೆ ನಮ್ಮ ಆಲೋಚನೆ ಮನ್ಪಡು ಆ ಮೂಲಕ ಅಪ್ಪೆ ಅಂಚೆನೆ ಅಂಬನ ಮಾತು ಸತ್ಯವಲ್ಲ ನಂಗೆ ಮಾತಿರಲ್ಲ ಶಕ್ತಿ ಕೊರಡೊಂದು ಪ್ರಾರ್ಥನೆ ಮಂದೊಂದು ಈ ಉಮಾಮಹೇಶ್ವರಿ ನಂಗೆ ಆ ಒಂಜಿ ಶಕ್ತಿನ ಅಂಚನೆ ನಮ್ಮ ಈ ಮುಲ್ಪದ ಭಾಳ ಕೆಲಸ ಮಂತೀರು ಈ ಕಮಿಟಿ ದಕ್ಕಲು ಭಾಳ ಶೋಕು ಅಲ್ದ ಪೊಗ್ಗನಾಗನೇ ಭಾಳ ಖುಷಿ ಆಪಡು ಮನಸ್ಸು ತುಂಬುದು ಬರ್ಪುಂಡು ಮನಸ್ಸು ದಿಂಜಿದು ಬರ್ಪುಂಡು ಅಂಚಿನ ಆ ಒಂದು ವ್ಯವಸ್ಥೆ ಎಲ್ಲ ಮಂತೀರು ದುಮ್ಮಗಲ ಇದೇ ರೀತಿಯ ಕೆಲಸ ಮನ್ಪಲಾಗ ಇಟ್ಟು ವಿಶೇಷವಾದ ನಮ್ಮ ಎ ಜಯಶೇಖರ್ ಸತೀಶ್ ಕುಂಪಳ ಪುದಾರ ಪಾಂಡ್ರೆ ಒಬ್ಬ ವ್ಯವಸ್ಥೆ ಆಪುಂಡು ದಿನೇಶ್ವರಿ ಅಕ್ಲು ಸುಮಾರು ಜನ ಒಳ್ಳಿರು ಮಾತೆಲ್ಲ ಒಟ್ಟು ಸೇರಿದು ಒಂದೇ ಮನಸ್ಸಿಟ್ಟು ಕೆಲಸ ಮಾಡಿದ ಪರಿಣಾಮ ಈ ರೀತಿಯ ವ್ಯವಸ್ಥೆ ಆಯರ ಸಾಧ್ಯ ಆತನಂದು ಏನು ಕಡವಾದ ಪಂಡ್ರೆ ಬೆಚ್ಚಂದೊಳ್ಳೆ ಅಕ್ಲೆ ಮಾತ ಅದೊಟ್ಟೆ ಈ ಪ್ರದೇಶ ಈ ಜಿಲ್ಲೆಗೆ ಆ ಉಮಾಮಹೇಶ್ವರಿ ಎಕಡೆ ಪಂಪಣ ಪಂಡೇರು ಒಂದು ದೇವೇರನ ನಾಡು ಕೇರಳ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ದೇವೇರನ ನಾಡು ದೇವರೇ ಮುಲ್ಪ ಮುಖ್ಯ ಆ ದೇವರ ನಾಡು ನಲ್ಲ ಬೆಳಗಾಡು ಶಕ್ತಿ ಮನಕ ಐಕೋಣ
ನಮ್ಮ ಜನಕ್ಕಳಿಗೆ ಮಾತ್ರ ಶಕ್ತಿ ಕೊರಡು ಇನ್ನು ಕೆಲಸ ಮಾಡ್ದನಕ್ಲಿ ಮಾತ್ರ ಎಡ್ಡೆ ಆರೋಗ್ಯ ಎಡ್ಡೆ ಸ್ಥಿತಿ ಬರ್ಪಲೆಕ್ಕ ಆ ಅಮ್ಮ ಆಶೀರ್ವಾದ ಮಾಡ್ಕೊಂಡು ಪಣ್ಣೊಂದು ಯಾನೇನಿ ಬರ್ಪುನೇನೆ ಅತ್ತು ಯಾನ ಮುರಾನಿ ಬತ್ತ ಪೋತೆ ಸತೀಶ್ ಕುಂಪಳೇರ್ ಎನ್ನ ಫ್ರೆಂಡ್ ಎನ್ನ ಕಿರಿಯ ಮಿತ್ರೆ ಎನ್ನ ಕಿರಿಯ ಸಹೋದರಿ ಅಂಚನೆ ಏಜೆ ಶೇಖರ್ಲ ಎಂಗೆ ಭಾಳ ಆತ್ಮೀಯರು ಮೆಕ್ಕಲ್ನ ರೆಡ್ಡಿ ಅಂತ ಕಟ್ಟು ಎಂಚಿನ ಐಕ್ ಬುದ್ಧದು ಅಕ್ಕಲ್ನ ಒಬ್ಲಿಗೇಷನ್ ಬಂದ್ಪದು ಇಂಗ್ಲೀಷ್ ಆ ಒಬ್ಲಿಗೇಷನ್ ಬುರ್ದು ಯಾನೇನಿ ಬರ್ತದೆ ಯಾನು ಬತ್ತ ನಿಂಚೆ ಒಂಜಿ ಪಾತಿರದಲ್ಲ ಪೋಪೆ ಬಂದದು ಅಂಡ ಇನಿ ನಾನು ನೆತ್ತ ಅಧ್ಯಕ್ಷ ಸ್ಥಾನ ವಹಿಸುವಾದ ಇನಿ ಪಾತಿರದ ಅವಕಾಶ ಕೊಡ್ತೀರಿ ಯಾನು ನೆನ್ನೆತ್ತನೇ ಅಪ್ಪೆನ ಉಂಡದ ನಂಗೆ ಗೊತ್ತಜಿ ಇಂಚಿನ ಮನ್ಪೋಡು ಇಂಚಿನ ಆವಡೊಂದು ಅಪ್ಪೆ ನಿರ್ಧಾರ ಮಂತಲ್ಲದನ್ನ ಅಂಚೆ ಇನ್ನು ಒಂಜಿ ಅವಕಾಶ ದಿಕ್ಕದನು ಇಂಕ ವ್ಯವಸ್ಥೆ ಬಂದು ಕೊನೆಗೆ ಮಾತಲ್ಲ ತಾರೆ ತಗ್ಗಾದು ನಮಸ್ಕಾರ ಮನೊಂದು ಎನ್ನ ಪಾತ್ರ ಬೋಲೋ ಉಮಾ ಮಹೇಶ್ವರಿಗೆ ಗಟ್ಟಿ ಬಲ್ಲೆ ಉಮಾ ಮಹೇಶ್ವರಿ ಮಹಾತಾಯಿಗೆ ಗಟ್ಟಿ ಬಲ್ಲೆ ಉಮಾ ಮಹೇಶ್ವರಿ ಮಹಾಮಾತೆಗೆ ಉಮಾ ಮಹೇಶ್ವರಿ ಮಹಾಮಾತೆಗೆ ಪ್ರತಿಭಟನೆ ಆಗಲಿ ಏನೇ ಕಾರ್ಯಕ್ರಮ ಆಗಲಿ ಪ್ರಮುಖ ಭಾಷಣದಲ್ಲಿ ಇದ್ದಂಥದ್ದು ಈ ಹಿರಿಯರು ಅವರ ಮಾತುಗಳಿಂದಾಗಿಯೇ ಅನೇಕರು ಭಾಷಣಕಾರ ಆಗಿದ್ದಾರೆ. ಅದಕ್ಕೋಸ್ಕರ ವಿಶೇಷ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಮೋನಪನ್ನ ಎರಡೊಂದು ವಿನಂತಿ ದಯಪನ್ನಾಗ ಕೃಷ್ಣಣ್ಣ ಡಾಕ್ಟ್ರೆ ಅವರು ವೇದಿಕೆ ಡೆಪ್ಪನಂಜನ ಇನಿ ಉಮಾಮಹೇಶ್ವರಿ ಕ್ಷೇತ್ರದ ಹಸಿರುವರೆ ಕನಕೆಗೆ ಕುಡ್ಲ ಬಾಗಾಡು ಒಂಜಾತ್ರಿ ಶ್ರಮ ವಯಸ್ಸಿನ ಎಂಕಲ ಹಿರಿಯ ಮೋನಪ್ಪನ್ನಾಗಿ ಎಂಗಳು ದಾಲಜಿ ಒಂಜಿ ಶಾಲ್ ಪಾಡು ಒಂಜಿ ಧನ್ಯತಾ ಮನೋಭಾವ ಆ ಒಂಜಿ ಧನ್ಯತಾ ಮನೋಭಾವ ಬೋರ್ಡು ಪಂಪನೇಡು ದಯಮಂತು ಎಂಗಳ ಕಾಪಿಗಾಡು ಪರಿಸರದ ಪೂರ ಭಕ್ತಾಲ ಪೂರ ಶೇಖರಣ ಆರೋಗ್ಯ ಶಾಲ್ ಪಾಡ್ದು ಎಂಕಲ ಒಂಜಿ ಧನ್ಯತಾ ಮನೋಭಾವನ ಅರ್ಪಿಸಿ ಪಂಪನೇಟು ದಯಮಂತು ಪೂರೆಲ್ಲ ಆರೋಗ್ಯ ಒಂಜಿ ಚಪ್ಪಳ ದಯಮಣ್ಣ ಕುಡ್ಲ ಬಾಗಾಡ್ದು ಹಸಿರುವರೆಕನಾಗೆ ಒಂಜಿ ಶ್ರಮ ವಹಿಸಿದ ಕೊಂಚನ ಮೋನಪ್ಪನಾಗೆ ಒಂಜಿ ಶಾಲ್ ಪಾಡ್ದು ಎಂಕಲು ಧನ್ಯತಾ ಮನೋಭಾವ ಸೂಚಿಸುವ ದಯಮಂತು ಪೂರೆಲ್ಲ ಆರೋಗ್ಯ ಒಂಜಿ ಚಪ್ಪಾಳ ಮುಖಾಂತರ ಈ ಒಂದು ಬ್ರಹ್ಮಕಲಶೋತ್ಸವದ ಯಶಸ್ವಿವರೆಗಾನಿಗೆ ಅವರಿಗೆ ಸಹಕಾರ ಮಂತ್ರಿನ ಯಾರಿಗೆ ಎಂಕಲು ಆಭಾರಿ ಆಗಲ್ಲ. ಆತ್ಮೀಯ ವಂದನೆಗಳು. ಇದೀಗ ಧನ್ಯವಾದ ಸಮರ್ಪಣೆಯತ್ತ ಸಾಗುತ್ತಾ ಇದ್ದೇವೆ. ಶ್ರೀಯುತ ಶಿವಪ್ರಸಾದ್ ಇವರನ್ನು ಕೇಳಿಕೊಳ್ತಾ ಇದ್ದೇವೆ. ಬಹಳ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಆಶಿಕ್ ಮಾಡೋರು ಇವರಿಗೆ ವೇದಿಕೆಯಲ್ಲಿ ನಮ್ಮ ಆಡಳಿತ ಮುಕ್ತೇಶ್ವರಾಗಿರ್ತಕ್ಕಂಥ ಎ.ಜೆ. ಶೇಖರ್ ಅವರು ನಮ್ಮ ಈ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟಿನ ನಿರ್ವಹಣೆ ಮಾಡಿರ್ತಕ್ಕಂಥ ಆಶಿಕ್ ಮಾಡೋರು ಉತ್ತಮ ನಿರೂಪಕರು ಆಗಿರ್ತಕ್ಕಂಥ ಆಶಿಕ್ ಮಾಡೋರು ಇವರಿಗೆ ಗೌರವದ ಸ್ಮರಣಿಕೆ. ಮುಂದಕ್ಕೆ ಧನ್ಯವಾದ ಸಮರ್ಪಣೆ ಶಿವಪ್ರಸಾದ್ ಶೆಟ್ಟಿ ಇವರಿಂದ. ಉಮಾಮಹೇಶ್ವರಿ ದೇವಸ್ಥಾನ ನಿತ್ತ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಇಣಿತೆಯೊಂದಿಗೆ ಧರ್ಮ ಸಮೇತ ಗುರಿಕಾರಮ್ಯನ ವಹಿಸೊಂದಂಚಿನ ನಮ್ಮ ಆತ್ಮೀಯರಂಚಿನ ಮೋನಪ್ಪ ಭಂಡಾರಲಿಗೆ ನಮ್ಮ ಮಾತಿನಲ್ಲ ಪರವಾದ ಉಡಲ್ದಿಂಜಿ ಸೊಲ್ಮೇಣ ಸಂದಾಯಿತ ಮಾಡ್ತಂದಲ್ಲ ಅಂಚನೆ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ನಮ್ಮ ಮಾತಿನಲ್ಲ ಪ್ರೀತಿದ ಎ.ಜೆ. ಶೇಖರಣ್ಣಗೆ ಶಿವಕೃಪ ಕುಂಜಾತೂರು ಶ್ರೀಕೃಷ್ಣ ಅರೆಗೆ ಅಂಚನೆ ವೇಣುಗೋಪಾಲಣ್ಣಗೆ ನಿಶಾಂತಣ್ಣಗೆ ಮಹೇಶ್ ಅಣ್ಣಗೆ ಅಣ್ಣಯ್ಯ ಕುಲಾಲ್ರಿಗೆ ಅನಿಲ್ ದಾಸರಿಗೆ ದಿನೇಶರಿಗೆ ಜಿತೇಂದ್ರ ಶೆಟ್ಟರಿಗೆ ದುರ್ಗಾದಾಸ್ ಶೆಟ್ಟರಿಗೆ ಮಾತ್ರೆಗಳ ಒಂಜೇ ಪಾತ್ರೆಗಳು ನಿಕ್ಲ ಮಾತ್ರೆಗಳ ಪರವಾದ ಉಡಲ್ ದಿಂಜಿನ ಸೊಲ್ಮೇನ ಸಂದಾಯಿತ ಮಾಡ್ತದಲ್ಲ ಅವತ್ತಂದೆ ವಿಶೇಷವಾದ ಏನೇ ನಂಗೆ ಭಾರಿ ಅವಿಸ್ಮರಣೀಯವಾಯಿನಂಚಿನ ಒಂಜಿ ದಿನ ದಾಯಂದು ಪಂಡ ಐನ ದಿನತ್ತ ಧರ್ಮಸಭೆಟ್ಲ ಇನ್ನೊಂಜಿ ಇನಿತ್ತ ಧರ್ಮಸಭೆ ಭಾರಿ ಅರ್ಥಪೂರ್ಣವಾಯಿನಂಚಿನ ಧರ್ಮಸಭೆ ಇನ್ನು ಏನು ದಾಯಂದಿನಿ ಉಳ್ಳೇಕಮ್ಮನ್ ಪೊಡಂದು ಪಂಡ ಬಣ್ಣಗನೆ ಪಂಡೇರು ಧನ್ಯವಾದ ಬೇಕು ಮುಗಿಪುಲಾಂದು ಅಂಡ ರಡ್ಡು ಪಾತ್ರೆ ಪನಡ ಪುಂಡಮ್ಮ ಈ ಕ್ಷೇತ್ರ ಇನಿ ನಿರ್ಮಾಣ ಆವಡುಂದ ಇನಿ ಭಾರ್ಯಾತ್ ಬೆಗರ್ ಬಿಚ್ಚನಕ್ಲಿ ಏರಂದು ಪಂಡ ಇನಿ ಪಂಚ ಪಾಂಡವರಿಗೆ ನಮ್ಮ ಇನಿ ಸನ್ಮಾನ ಮಂತ ಆ ಹಿರಿಯಾಕ್ಲಿ ಅಂಚಿನ ಭಾರಿ ಶೋಕದ ಒಂಜಿ ಸಮಾರಂಭಡು ಇನಿ ನಮ್ಮ ಭಾಗವಹಿಸದ ಕಣ್ಣು ಹೃದಯ ದಿಂಜಿದ ಬತ್ತಿಂಡು ಆ ಸನ್ಮಾನ ಸ್ವೀಕಾರ ಮಂತಂದ ನಮ್ಮ ಹಿರಿಯಾಕ್ಲಿಗೆ ಮಾತೆರೆಗಳ ನಿಕ್ಲ ಮಾತೆರೆಗಳ ಪರವಾದ ಹೃದಯದಿಂದ ಸೊಲ್ಮೇಲಿನ ಸಂದಾಯಿತ ಮಂತಂದು ಇನಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಂತನಕ್ಲಿಗಳ ಇನಿ ಸೇರಿದ ಸಮಸ್ತ ಭಕ್ತಾಭಿಮಾನಿಗಳಿಗೆ ಸೊಲ್ಮೇಲಿನ ಸಂದಾಯಿತ ಮಂತಂದು ಇನ್ನು ರೆಡ್ಡ ಪಾತ್ರ ಅಂತವೆ. ತಮ್ಮ ಧನ್ಯವಾದದ ಮಾತುಗಳಿಗಾಗಿ ವಂದನೆಗಳನ್ನು ಹೇಳ್ತಾ, ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪ ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರ ತಂದಿತೋ, ಅದೇ ಎನ್ನ ಪುಣ್ಯಭೂಮಿ ಅದೇ ಎನ್ನ ಜನ್ಮಭೂಮಿ ಅಂತ ಹೇಳ್ತಾರೆ. ಅಂತ ಪುಣ್ಯಭೂಮಿ ಜನ್ಮಭೂಮಿಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಇತಿಶ್ರೀ ಹಾಡ್ತಾ ಇನ್ನು ಮುಂದಕ್ಕೆ
ಉಮಾಮಹೇಶ್ವರಿ ಕಲಾವೇದಿಕೆಯಲ್ಲಿ ಬೆನಕ ಆರ್ಟ್ಸ್ ಕುಡ್ಲ ಇವರಿಂದ ಪುರಿಪುದಪ್ಪೆ ಜಲದುರ್ಗೆ ಅನ್ನುವಂತಹ ತುಳು ಪೌರಾಣಿಕ ನಾಟಕ ನಡೆಯಲಿಕ್ಕೆ ದಯಮಾಡಿ ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಕಾಪಿಕಾಡು ಮಿತ್ರ ಮಂಡಲದ ಎಲ್ಲ ಸದಸ್ಯರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತಿನ ತುಳು ಪೌರಾಣಿಕ ನಾಟಕದ ಪ್ರಾಯೋಜಕತ್ವವನ್ನು ಕೂಡ ನೀಡ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಈ ಇಡೀ ತಂಡಕ್ಕೆ ತಮ್ಮ ಸಹಕಾರ ಇದೇ ರೀತಿಯಲ್ಲಿ ಇರಲಿ ಅನ್ನುವಂಥ ಸದಾಶಯ ನಮ್ಮದು. ಬೆನಕ ಆರ್ಟ್ಸ್ ಕುಡ್ಲ ಇವರಿಂದ ಪರಿಪುದಪ್ಪೆ ಜಲದುರ್ಗೆ ಅನ್ನುವಂತಹ ತುಳು ಪೌರಾಣಿಕ ನಾಟಕ ನಡೆಯಲಿಕ್ಕಿದೆ. ಬಂಧುಗಳೇ, ಇದೀಗ ಕಾಪಿಕಾಡು ಮಿತ್ರ ಮಂಡಲದ ಸದಸ್ಯರುಗಳನ್ನ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಮತ್ತಷ್ಟು ಸಹಕಾರ ತಮ್ಮಿಂದ ಆಗಲಿ ಅನ್ನುವಂತಹ ಸದಾಶಯದೊಂದಿಗೆ ಇದೀಗ ಗೌರವ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ತಮ್ಮ ಸಹಕಾರಕ್ಕೆ ವಂದನೆಗಳನ್ನ ಅಭಿವಂದನೆಗಳನ್ನು ಹೇಳ್ತಾ ಇದ್ದೇವೆ. ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಈ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಕಾಪಿಕಾಡು ಮಿತ್ರ ಮಂಡಲದ ಪ್ರಮುಖರು. ಬಂಧುಗಳಿಗೆ ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿಯಲ್ಲಿ ತಮ್ಮ ಸಹಕಾರ ಇದೇ ರೀತಿಯಲ್ಲಿ ಇರಲಿ ಅನ್ನುವಂತಹ ಸದಾಶಯದೊಂದಿಗೆ ಆತ್ಮೀಯ ವಂದನೆಗಳು, ಅಭಿವಂದನೆಗಳು. ಅದೇ ರೀತಿಯಲ್ಲಿ ಬೆನಕ ಆರ್ಟ್ಸ್ ತಂಡದ ಪ್ರಮುಖರು ಇದ್ದಲ್ಲಿ ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಬೆನಕ ಆರ್ಟ್ಸ್ ತುಳು ನಾಟಕ ತಂಡ ತನ್ನ ವಿಭಿನ್ನ ನಾಟಕದ ಮುಖಾಂತರ, ಪೌರಾಣಿಕ ನಾಟಕದ ಮುಖಾಂತರ ಕರಾವಳಿ ಭಾಗದಲ್ಲಿ ಹೆಸರನ್ನು ಮಾಡಿದಂತಹ ತಂಡ ಬೆನಕ ಆರ್ಟ್ಸ್. ದಯಮಾಡಿ ಪ್ರಮುಖರು ವೇದಿಕೆಗೆ ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬೆನಕ ಆರ್ಟ್ಸ್ ತಂಡದ ಪ್ರಮುಖರು ದಯಮಾಡಿ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಭಕ್ತಾಭಿಮಾನಿಗಳು ಕೂಡ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇದೀಗ ಸನ್ಮಾನಿತರಾಗ್ತಾ ಇದ್ದಾರೆ ಬೆನಕ ಆರ್ಟ್ಸ್ ಇದರ ಪ್ರಮುಖರು. ಬಂಧುಗಳೇ, ಇನ್ನು ಈ ವೇದಿಕೆಯಲ್ಲಿ ತುಳು ಪೌರಾಣಿಕ ನಾಟಕ ನಡೆಯಲಿಕ್ಕಿದೆ. ಪರಿಪುದಪ್ಪೆ ಜಲದುರ್ಗೆ ಅನ್ನುವಂಥ ಪೌರಾಣಿಕ ನಾಟಕ ನಡೆಯಲಿದೆ.